शुक्लाम्बरधरं लम्बोदरम् एकदन्तं गजाननं शूर्पकर्णं लम्बोदरं हेरम्बागणादितं हेरम्बागणादितं शरणं शरणं गौरीसुतं शरणं शरणं गौरीसुतम् एकदन्तं गजाननं शूर्पकर्णं लम्बोदरं सुरवरपूजिप शिवसुतने प्रमता प्रथमा वन्दितने विद्याबुद्धि दायकने आरसै मुददि गणेशने एकदन्तं गजाननं शूर्पकर्णं लम्बोदरं शूर्पकर्णं लम्बोदरं शूर्पकर्णं लम्बोदरम् ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮುಖ್ಯ ಗಣ್ಯರಿಗೆ ಹಾಗೂ ರೈತ ಬಾಂಧವರಿಗೆ ಸ್ವಾಗತವನ್ನು ಬಯಸಿದ್ದಾರೆ ನಮ್ಮ ವಲಯದ ಮೇಲ್ವಿಚಾರಕರು ಜಯಲಕ್ಷ್ಮಿ ಮೇಡಮ್. ನಮಃ. ಕ್ಷೇತ್ರದ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿಯನ್ನು ಮನಸ್ಸರ ಸ್ಮರಿಸುತ್ತಾ ಪರಮ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬಿಡುತ್ತಾ ಇಂದಿನ ದಿನದಲ್ಲಿ ಕೊಣಾಜೆ ವಲಯದಲ್ಲಿ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಪ್ರವರ್ತಿತ ಸಂಸ್ಥೆ ಬ್ಯಾಂಕ್ ಆಫ್ ಬರೋಡಾ ಕೊಣಾಜೆ ಶಾಖೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಮಂಗಳೂರು ಜನಜಾಗೃತಿ ವೇದಿಕೆ ಕೊಣಾಜೆ ವಲಯ ತೋಟಗಾರಿಕೆ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಮಂಗಳ ಗ್ರಾಮೀಣ ಯುವಕ ಸಂಘ ರಿಜಿಸ್ಟರ್ಡ್ ಕೊಣಾಜೆ ಹಾಗೂ ಬ್ರಹ್ಮ ಸನ್ನಿಧಿ ನಾಗ ಪರಿವಾರ ಟ್ರಸ್ಟ್ ರಿಜಿಸ್ಟರ್ಡ್ ಕೊಣಾಜೆ ಕೆಳಗಿನ ಮನೆ ಇವರ ಸಂಯುಕ್ತ ಆಶ್ರಯದಲ್ಲಿ ತರಕಾರಿ ಬೀಜಗಳ ವಿತರಣೆ ಹಾಗೂ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಾಗಾರದಲ್ಲಿ ಇಂದಿನ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ತಾಲೂಕಿನ ಯೋಜನಾಧಿಕಾರಿಯವರಿಗೆ ಯೋಜನಾಧಿಕಾರಿಯವರಾದ ಶ್ರೀಯುತ ಚೆನ್ನಕೇಶವ್ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮಕ್ಕೆ ದೀಪ ಉದ್ಘಾಟಿಸಿ ಚಾಲನೆ ನೀಡಲಿರುವಂತಹ ಶ್ರೀ ಪ್ರಸಾದ್ ರೈ ನಿರ್ದೇಶಕರು ಆಡಳಿತ ಮಂಡಳಿ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ರಿಜಿಸ್ಟರ್ ಮಂಗಳೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೆ. ಸಚಿನ್ ಶೆಟ್ಟಿ ಮುಖ್ಯ ನಿರ್ವಹಣಾಧಿಕಾರಿ ಬ್ಯಾಂಕ್ ಆಫ್ ಬರೋಡಾ ಇವರು ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ವೇದಾವತಿ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಕೆ ಅಚ್ಯುತ್ಗಟ್ಟಿ ಸರ್ ಅಧ್ಯಕ್ಷರು ಮಂಗಳೂರು ಜನಜಾಗೃತಿ ವೇದಿಕೆ ಕೊಣಾಜೆ ವಲಯ ಇವರು ಸಹ ಉಪಸ್ಥಿತರಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಚಂದ್ರಹಾಸ್ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಡೆರಿಕ್ ಅಜಿತ್ ಡಿಸೋಜಾ ಶಾಖಾ ಪ್ರಬಂಧಕರು ಬ್ಯಾಂಕ್ ಆಫ್ ಬರೋಡಾ ಮಂಗಳೂರು ಇವರು ಸಹ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೆ ಸೀತಾರಾಮಯ್ಯವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಂಡು ಸರ್ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರು ಮಂಗಳ ಗ್ರಾಮೀಣ ಯುವಕ ಸಂಘ ರಿಜಿಸ್ಟರ್ ಕೊಣಾಜೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಜಾರ್ಜ್ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ರವೀಂದ್ರ ರೈ ನಿವೃತ್ತ ಮುಖ್ಯೋಪಾಧ್ಯಾಯರು ರಾಮಕೃಷ್ಣ ಹೈಸ್ಕೂಲ್ ಪಾವೂರು ಹರಕಳ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರಿಗೆ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪೂರ್ಣಿಮಾ ಶೆಟ್ಟಿ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ವಿಜಯೇಂದ್ರ ಸರ್ ಉಪಸ್ಥಿತರಿದ್ದಾರೆ. ಇವರಿಗೆ ಮಹಾಬಾಲ್ ಗಟ್ಟಿ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಡೆರಿಕ್ ಅಜಿತ್ ಡಿಸೋಜಾ ಶಾಖಾ ಪ್ರಬಂಧಕರು ಬ್ಯಾಂಕ್ ಆಫ್ ಬರೋಡಾ ಮಂಗಳೂರು ಇವರು ಉಪಸ್ಥಿತರಿದ್ದಾರೆ. ಉಪಸ್ಥಿತರಿರುವ ಎಲ್ಲ ರೈತ ಮಿತ್ರರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತಾ
ನನ್ನ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ಆಗಮಿಸಿದಂಥ ಎಲ್ಲ ರೈತ ಬಾಂಧವರಿಗೂ ಹಾಗೂ ಮುಖಂಡರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿದಂಥ ನಮ್ಮ ವಲಯ ಮೇಲ್ವಿಚಾರಕರಾದ ಜಯಲಕ್ಷ್ಮಿ ಮೇಡಮ್ಗೂ ಕೂಡ ಸ್ವಾಗತ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಅಚ್ಯುತ ಗಟ್ಟಿ ಅವರು ಮಾತಾಡುತ್ತಾರೆ. ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಪ್ರವರ್ತಿತ ಸಂಸ್ಥೆ ಬ್ಯಾಂಕ್ ಆಫ್ ಬರೋಡ ಕೊನಾಜೆ ಶಾಖೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಂಗಳೂರು ಜನಜಾಗೃತಿ ವೇದಿಕೆ ಕೊನಾಜೆ ವಲಯ ತೋಟಗಾರಿಕಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳ ಗ್ರಾಮೀಣ ವಿಕಾಸ ಸಂಘ ಕೊನಾಜೆ ಬ್ರಹ್ಮಸನ್ನಿಧಿ ನಾಗ ಪರಿವಾರ ಕ್ಷೇತ್ರ ಕೊನಾಜೆ ಈ ಒಂದು ಕಾರ್ಯಕ್ರಮ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಬಹುಶಃ ಕೊರೋನಾ ಬಂದ ನಂತರ ರೈತರು ಮತ್ತು ನಮ್ಮ ಎಲ್ಲ ರೈತ ಬಂಧುಗಳು ಅಥವಾ ಇನ್ನಿತರ ಸ್ವಸಹಾಯ ಸಂಘ ಸದಸ್ಯರು ಅಧಿಕೃತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರುವುದು ಇದು ಪ್ರಥಮವಾಗಿ. 3 ವರ್ಷಗಳ ಹಿಂದೆ ನಾವು ಬಹಳಷ್ಟು ತೋಟಗಾರಿಕೆ ಇಲಾಖೆ ಬಗ್ಗೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಅಥವಾ ಬೇರೆ ಬೇರೆ ಸ್ವ ಉದ್ಯೋಗದ ಕಾರ್ಯಕ್ರಮ ಬೇರೆ ಬೇರೆ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಬಹುಶಃ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಕೂಡ ಅದು ವಿಜಯ ಬ್ಯಾಂಕಿನ ಒಂದು ಅಂಡರಲ್ಲಿತ್ತು. ಬಹುಶಃ ಬ್ಯಾಂಕ್ ಆಫ್ ಬರೋಡ ಆದ ನಂತರ ಆ ಒಂದು ಪ್ರತಿಷ್ಠಾನ ಅದು ರಿಜಿಸ್ಟರ್ಡ್ ಬಾಡಿ ಆದ್ದರಿಂದ ಅದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕೆಂಬುದಾಗಿ 3 ವರ್ಷಗಳಿಂದ ನಾವು ಬಹಳಷ್ಟು ಹೋರಾಟ ಮಾಡಿ ಬಹುಶಃ ಕೊನೆಗೆ ನಮಗೆ ಅದು ಬ್ಯಾಂಕ್ ಆಫ್ ಬರೋಡದ ಅಧೀನದಲ್ಲಿ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಆದ್ದರಿಂದ ಬಹುಶಃ ಮುಂದಿನ ದಿನಗಳಲ್ಲಿ ನಮಗೆ ಆ ಒಂದು ಟ್ರಸ್ಟಿನ ಆ ಒಂದು ಪ್ರತಿಷ್ಠಾನದ ಮುಖಾಂತರ ಬಹಳಷ್ಟು ಅಭಿವೃದ್ಧಿ ಅಥವಾ ಜನಪರ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಉಂಟು. ಈಗಾಗಲೇ ನಾವು ಮೊನ್ನೆ ಜನರಲ್ ಬಾಡಿ ಸಭೆಯಲ್ಲಿ ಕೂಡ ನಮಗೆ ಒಂದು ಡೆಪಾಸಿಟ್ ಬಡ್ಡಿ ಹಣದಲ್ಲಿ ನಮಗೆ ಬಹಳಷ್ಟು ಹಣ ಉಂಟು. ಬಹುಶಃ ಅದನ್ನು ಖರ್ಚು ಮಾಡಲಿಕ್ಕೆ ಇನ್ನೂ ಜಾಸ್ತಿ ಆದರೆ ಅದಕ್ಕೆ ಇದರ ಪ್ರಕಾರ ಆದಾಯ ಕೂಡ ಕಟ್ಟಬೇಕೆಂಬ ನೆಲೆಯಲ್ಲಿ ಅದನ್ನು ಆದಷ್ಟು ಬೇಗ ನಾವು ಮಾಡಬೇಕಂತ ನಮಗೆ ಮೊನ್ನೆ ಜನರಲ್ ಬಾಡಿ ಮೀಟಿಂಗಲ್ಲಿ ಕೂಡ ಆದೇಶ ಆಗಿದೆ. ಅದಕ್ಕೋಸ್ಕರ ಇವತ್ತು ಪ್ರಪ್ರಥಮವಾಗಿ ಈ ವರ್ಷದ ಒಂದು ಪ್ರಥಮ ಕಾರ್ಯಾಗಾರವನ್ನು ಇಲ್ಲಿ ಮಾಡಬೇಕೆಂಬುದಾಗಿ ನಾವು ಸಲಹೆ ಕೊಟ್ಟಾಗ ಬಹುಶಃ ನಮ್ಮ ಸಚಿನ್ ಹೆಗಡೆ ಅವರು ಅದಕ್ಕೆ ಬಹಳಷ್ಟು ಮುತುವರ್ಜಿ ವಹಿಸಿ ಈಗ ಕಾರ್ಯನಿರ್ವಹಣಾಧಿಕಾರಿ ಆಗಿದ್ದಾರೆ ನಮ್ಮ ವಿಜಯ ಬ್ಯಾಂಕಿನ ಪ್ರತಿಷ್ಠಾನದ್ದು. ಆ ಒಂದು ನೆಲೆಯಲ್ಲಿ ನಾವು ಆದಷ್ಟು ಬೇಗನೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕೆಂಬುದಾಗಿ ಕೇಳಿದಾಗ ನಾವು ಅದಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ನಮ್ಮ ತೋಟಗಾರಿಕೆ ಇಲಾಖೆಯನ್ನು ಸೇರಿಸಿ ಮಾಡಿದಾಗ ಮಾತ್ರ ಅದು ಇನ್ನಷ್ಟು ಪ್ರಯೋಜನ ಬರ್ಬೋದು ಮತ್ತು ಎಲ್ಲ ಜನರಿಗೆ ಅದರ ಪ್ರಯೋಜನ ಮುಟ್ಟಬಹುದು ಎಂಬ ನೆಲೆಯಲ್ಲಿ ಸನ್ಮಾನ್ಯ ಚೆನ್ನಕೇಶವ ತಾಲೂಕು ಯೋಜನಾಧಿಕಾರಿ ಅವರನ್ನು ಕೂಡ ಭೇಟಿ ಮಾಡಿದಾಗ ಮತ್ತು ನಮ್ಮ ಕೃಷಿ ಅಧಿಕಾರಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕೃಷಿ ಅಧಿಕಾರಿ ಮೋಹನ್ ರವರನ್ನು ಕೂಡ ಭೇಟಿಯಾದಾಗ ಮತ್ತು ನಮ್ಮ ಬ್ಯಾಂಕ್ ಮ್ಯಾನೇಜರ್ ಡೆರಿಕ್ ಅವರನ್ನು ಕೂಡ ಭೇಟಿಯಾದಾಗ ನಾವು ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡುವ ಎಂಬ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಬಹುಶಃ ಇವತ್ತಿನ ಸಂದರ್ಭದಲ್ಲಿ ರೈತರಿಗೆ ಬಹಳಷ್ಟು ತೊಂದರೆಗಳು ಆಗ್ತಾ ಉಂಟು. ಬಹಳಷ್ಟು ಕಷ್ಟದಲ್ಲಿ ರೈತರು ಕೆಲವೊಂದು ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಬೇರೆ ಬೇರೆ ಪ್ರಕೃತಿ ವಿಕೋಪದಿಂದ ಕೂಡ ಬೆಳೆಗಳು ನಾಶ ಆಗ್ತಾ ಉಂಟು. ಅದರೊಟ್ಟಿಗೆ ಭತ್ತದ ಬೆಳೆಗೆ ಕೂಡ ಮತ್ತು ತರಕಾರಿ ಬೆಳೆಗೆ ಕೂಡ ಬಹಳಷ್ಟು ತೊಂದರೆಗಳಾಗ್ತಾ ಉಂಟು. ಮತ್ತು ಇನ್ನೊಂದು ರೈತರು ಕೃಷಿ ಅಥವಾ ತೋಟಗಾರಿಕಾ ಬೆಳೆಗಳನ್ನು ಮಾಡುವಾಗ ಅದಕ್ಕೆ ಸರಿಯಾದ ಮಾಹಿತಿ ಇಲ್ಲದಿರುವುದರಿಂದ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನೇ ನಾವಿಲ್ಲಿ ತಂದು ಅವರ ಮುಖಾಂತರ ಸ್ವಲ್ಪ ಡಿಸ್ಕಸ್ ಮಾಡುವ ಎಂಬುದಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಎಲ್ಲರೂ ಇದರ ಪ್ರಯೋಜನ ಮುಖ್ಯವಾಗಿ ರೈತರಿಗೆ ಮತ್ತು ಸ್ವಸಹಾಯ ಸಂಘ ಸದಸ್ಯರಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದಿದ್ದೀರಿ. ಮುಂದಿನ ದಿನಗಳಲ್ಲಿ ಇದು ನಾವು ಪ್ರಾರಂಭಿಕವಾಗಿ ಒಂದು ಸಣ್ಣ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಜನಜಾಗೃತಿ ವೇದಿಕೆ ಮತ್ತು ನಮ್ಮ ಪ್ರತಿಷ್ಠಾನದ ಜಂಟಿಯಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕಿದ್ದೇವೆ. ಅದು ಶಾಲಾ ಮಕ್ಕಳಿಗಿರ್ಬೋದು ಅಥವಾ ಸ್ವ ಉದ್ಯೋಗ ಮಾಡಲಿಕ್ಕಿರ್ಬೋದು ಅಥವಾ ಮೆಡಿಕಲ್ ಕ್ಯಾಂಪ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಒಂದು ಕಾರ್ಯಗಳನ್ನು ನಾವು ಮಾಡಲಿಕ್ಕಿದ್ದೇವೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದಿದ್ದೀರಿ. ತೋಟಗಾರಿಕಾ ಇಲಾಖಾ ಅಧಿಕಾರಿಗಳು ಕೂಡ ನಮ್ಮೊಂದಿಗಿದ್ದಾರೆ. ಬಹುಶಃ ತೋಟಗಾರಿಕಾ ಇಲಾಖೆಯಿಂದ ಸಿಗುವಂತಹ ಏನು ಪ್ರಯೋಜನ ಉಂಟು ಅಥವಾ ಏನು ಅದರಲ್ಲಿ ಸಬ್ಸಿಡಿಯಲ್ಲಿ ಸಿಗ್ತದೆ ಅಥವಾ ಅದಕ್ಕೆ ಏನು ಮಾಹಿತಿ ಬೇಕು ಆ ಒಂದು ತೋಟಗಾರಿಕೆಯಲ್ಲಿ ಬಹುಶಃ ಇವತ್ತು ಕೆಲವೊಂದು ಬೆಳೆಗಳು ನಾಶ ಆಗ್ತಾ ಉಂಟು, ಕೆಲವೊಂದು ಬೆಳೆಗಳು ಸರಿಯಾದ ಈಲ್ಡ್ ಬರುವುದಿಲ್ಲ. ಅದರ ಬಗ್ಗೆ ಕೂಡ ನಮಗೆ ಮಾಹಿತಿ ಕೊಡಬೇಕು. ಅದರೊಟ್ಟಿಗೆ ನನ್ನದೊಂದು ವಿಜ್ಞಾಪನೆ ಅಂತ ಹೇಳಿದರೆ, ನಾವು ಮೊದಲಾಗಿ ಹಳ್ಳಿಯಲ್ಲೇ ನಾವು ತಯಾರಿಸಿದಂಥ ಬೀಜಗಳನ್ನು ನಾವು ಬಿತ್ತಿ ಮೊಳಕೆ ಬರಿಸ್ತಿದ್ದೇವೆ. ಆದರೆ ಈಗ ಅದು ಮೊಳಕೆ ಬರುವುದಿಲ್ಲ, ಯಾಕಂತ ಗೊತ್ತಾಗುವುದಿಲ್ಲ. പക്ഷെ ಅದರ ಬಗ್ಗೆ ಕೂಡ ನೀವು ಮಾಹಿತಿ ಕೊಡಬೇಕು. ಆ ನೆಲೆಯಲ್ಲಿ ತಾವೆಲ್ಲ ರೈತ ಬಾಂಧವರಿದ್ದೀರಿ, ಸ್ವಸಹಾಯ ಸಂಘದವರಿದ್ದೀರಿ, ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಮತ್ತೆ ಬಾಕಿಯವರಿಗೆ ತಿಳಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಉತ್ತಮವಾಗಿ ನಡೆಯಲಿ ಅಂತ ಹೇಳುತ್ತಾ, ಬಹುಶಃ ಇನ್ನೊಮ್ಮೆ ನಾನು ವಿನಂತಿಸುವುದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಈ ಪ್ರದೇಶದಲ್ಲಿ ಅಥವಾ ಇಡೀ ದೇಶದಲ್ಲೇ ಮಾಡ್ತಾ ಇದೆ. ಅದರೊಟ್ಟಿಗೆ ನಾವು ಸೇರಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಯೋಜನೆ ಇನ್ನಷ್ಟು ನಮಗೆ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಅದರೊಟ್ಟಿಗೆ ನಮ್ಮ ಪ್ರತಿಷ್ಠಾನ ಕೂಡ ಕೈ ಜೋಡಿಸಬೇಕಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸಿ
असतो मा सद्गमय तमसो मा ज्योतिर्गमय मृत्योर्मा अमृतं गमय ॐ शान्ति शान्ति शान्तिः असतो मा सद्गमय तमसो मा ज्योतिर्गमय मृत्योर्मा अमृतं गमय ॐ शान्ति शान्ति शान्तिः असतो मा सद्गमय तमसो मा ज्योतिर्गमय मृत्योर्मा ಅಂಚನೆ ಮುಲ್ ಸೇರಿದ ಕ್ಲೀಡ್ ಮಾತ ಇನ್ನೊಂದು ಯಾನು ಇಚ್ಚದಾಲ ಪಾತಿರುಜಿ ದಯಪಂಡ ವೇದಿಕೆ ಸುಮಾರು ಜನ ಉಳ್ಳೇರು ಬೊಕ್ಕ ನೆಡ್ದು ಪಾತ್ರ ನಡೆದಲ್ಲ ಮುಖ್ಯವಾದ ನಂಗೆ ಮಾಹಿತಿ ಕೊರಬೇಕಿದ್ದಾರೆ ಆರ್ನ ಪಾತ್ರ ಇನ್ನು ಬಾರಿ ಇಂಪಾರ್ಟೆಂಟ್ ಉಂಟು ಬೊಕ್ಕ ಧರ್ಮಸ್ಥಳದಕ್ಕೂ ನಮ್ಮೊಟ್ಟಿಗೆ ಕೈ ಜೋಡಿಸಾದಿರು ಬೊಕ್ಕ ವಿಜಯ ಬ್ಯಾಂಕ್ದಕ್ಕೂ ನಮ್ಮೊಟ್ಟಿಗೆ ಉಳ್ಳೇರು ತೋಟಗಾರಿಕೆದಕ್ಕೂ ಉಳ್ಳೇರು ಅಕ್ಕಲ್ನ ಇಂಚಿನ ಒಂದು ಮಾಹಿತಿ ಉಂಡು ಐನು ನಿಜವಾದ ನಮಕ್ಕೆ ಏನೋಡ ಐನ ಎಂಕಲು ಸುಮಾರು ಒಂದು 4 ವರ್ಷಡು 3 ವರ್ಷ ಬಹುಶಃ ಕೊರೋನೋಡು ವನವಾಸ ಇತ್ತಂడి ಐದಕ್ಕ ಎಂಕಲ್ನ ವಿಜಯ ಬ್ಯಾಂಕ್ ಹೋದವು ಬ್ಯಾಂಕ್ ಆಫ್ ಬರೋಡಾ ಅನ್ನಾಗ ಒಂಜಾತ್ ಚರ್ಚಲು ಗೊಂದಲಲು ಪೂರೈತದೆ ಈ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಇಜ್ಜಿ ಮನಪಿನ ಲೆವೆಲ್ಗೆ ಬತ್ತಿತ್ತು ಅಂಚ ಏನು ಬಾರಿ ಮಲ್ಲ ಹೋರಾಟ ಮಲ್ತದೆ ಹಿಡಿದು ಇತ್ತೆ ದುಂಬುದ ವಿಜಯ ಬ್ಯಾಂಕ್ ಹಿಡ್ದಲ್ಲ ಹೆಚ್ಚು ಸಪೋರ್ಟ್ ನಂಗೆ ಇತ್ತದ ಬ್ಯಾಂಕ್ ಆಫ್ ಬರೋಡದಲ್ಲಿ ಕೊರೊಂದಿಲ್ಲ ಅಚ್ಚುತ್ತೇರು ಪಂಡೀರು ಸುಮಾರು ಕಾಸು ನಮ್ಮ ಖರ್ಚು ಮನ್ಪುಗಂದು ಕಾಸು ಖರ್ಚು ಮನ್ಪೊಲಿ ಅಂಡ ಸರಿಯಾದ ಒಂದು ರೀಸನ್ಗೆ ಖರ್ಚು ಮಲ್ಪೋಡು ಇತ್ತೆ ನಂಗೆ ನನ್ನ ಸುಮಾರು ಕಾರ್ಯಕ್ರಮಗಳು ಮಾತಮ್ಮಲ ಆಯರಂಡು ಅವು ಬೇತೆ ಬೇತೆ ಕ್ಷೇತ್ರಕ್ಕೂ ಸಂಬಂಧಪಟ್ಟ ಶಾಲೆ ದಕ್ಕಲಿ ಜೋಕ್ಲಿ ಕಲ್ಪನಾ ಅವಾರ್ಡು ಸ್ಕಾಲರ್ಶಿಪ್ ಅವಾರ್ಡು ಅಥವಾ ನನ್ನ ಸುಮಾರು ನಮ್ಮ ಇಲ್ಲಲ್ಲಿ ಬೇತೆ ಬೇತೆ ಕೈಗಾರಿಕೆ ಮಲ್ಪನ ಮಸ್ತ್ ಕಾರ್ಯಕ್ರಮಗಳುಂಟು ಐನು ಮಲ್ಪನ ಐತೆ ಒಟ್ಟಿಗೆ ತೋಟಗಾರಿಕೆ ಇಲಾಖೆದಕ್ಕಲ್ನ ಸುಮಾರು ಬೆನಿಫಿಟ್ಸ್ ಮಾತ್ರ ನಂಗೆ ತಿಕ್ಕೊಂದಿಜ್ಜಿ ನಿಜವಾದ ಇತ್ತಾಯ್ತು ವಿಷಯನೇ ನಂಗೆ ಈ ಜನಗಳಿಗೆ ಏರಿಯಾಗಳು ಗೊತ್ತಿಜ್ಜಿ ಅಕ್ಕಳು ಬಚದ ಮೂಲ ಮಾಹಿತಿ ಕೊರಿಯರ್ನಾಂಡ ಅವು ಭಾರಿ ನಂಗೆ ಅನುಕೂಲ ಆಪು ಇತ್ತೆ ಲೋನ್ದಲ್ಲ ಅಂತೀನಿ ಕೃಷಿಗೆ ಸಂಬಂಧಪಟ್ಟದ ಮಸ್ತ್ ಕಮ್ಮಿ ಬಡ್ಡಿ ಉಂಡು ಐಟ್ಲ ನಂಗೆ ವಿಜಯ ಬ್ಯಾಂಕ್ ನಿಕ್ಕಲು ಏರಿಯಾಗೆ ಲೈಕ್ ಆಯ್ನ ಮೇಲೆ ಇಂಪ್ಲೇಸ್ ಮಾಡ್ತಾನೆ ದಾಲ ಪೋಡ್ಚಿ ಸೀದಾ ಡೈರೆಕ್ಟ್ ಅದು ಮ್ಯಾನೇಜರ್ನ ಇದ್ದರೆ ಪೋಲೆ ಅವು ನೂದು ಆಪುಂಡು ಐಟ್ ದಾಲ ಕೃಷಿಕರ್ನಾಗಳಿಗೆ ಸುರುತ ಆದ್ಯತೆ ಕೊರೋಡು ಕೊರಪೇರು ಐಟ್ ದಾಲ ಏರಿಯಾಗಳ ಡೌಟ್ ಬರ್ಚಿ ಬೊಕ್ಕ ಬಾರಿ ಕುಸಿತ ವಿಷಯ ಬಂಡ ಇಂಜಿನ ಬಂಡ ಈ ಪ್ರತಿಷ್ಠಾನ ಉಂತುದು ಒಂದು 4 ವರ್ಷ ಆಂಡು ಸುರುತ ಒಂದು ಕಾರ್ಯಕ್ರಮ ನಮ್ಮ ಕೊಣಾಜೆಡ್ದು ಅವೊಂದುಂಡು ಅವು ನಿಜವಾದ ಬಾರಿ ಮಲ್ಲ ಕುಸಿತ ಸಂಗತಿ ಒಪ್ಪೊಂದು ವಿಷಯ ಇಂಜಿನ ಬಂಡ ನಮ್ಮ ಮುಲ್ಪನೆ ಒಂಜಿ 4 ಜಾಗೆಲು ಒಂತೆ ಕೃಷಿಕರು ಅತ್ತಂದಾಗಿ ತರಕಾರಿ ಮಲ್ಪನಗಳು ಓರಿದಿನ ಒಂದು ಈ ಬಯಲ್ಡು ಒಂಜಿ ಏಕಲ ತೀರ್ಥ ಬಯಲ್ಡು ಪಟ್ಟೂರಿ ಸೈಡ್ ಬೊಕ್ಕ ಅಂತ ಕಕ್ಕೆ ಮಜಲ್ ಸೈಡ್ ಬೊಕ್ಕ ಪೂರ ಇತ್ತೆ ಏರ್ಲ ಕೃಷಿ ಮಲ್ಪುನ ಅದು ಬೇತೆ ಬೇತೆ ಕಾರಣಗಳುಂಡು ಅಂಡ ಆ ಕಾರಣ ಇತ್ತನ್ನೆಲ್ಲ ನಮ್ಮಂದೇನು ಬಿಡ್ತುಜ ದುಮ್ಮದ ಲೆಕ್ಕನೆ ನಮ್ಮ ಏನು ಮಲ್ತೊಂದು ಪೋಂದಿಲ್ಲ ಅಂಚಾದ ನಿಖಲು ನನ್ನ ಎಂಕಲಿಗೆ ಇಂಚಿಂಚಿನ ಕಾರ್ಯಕ್ರಮ ಆವಡು ಒಂದು ನಿಖಲೊಂಜಿಲ್ಲ ನಿಖಲಿಗೆ ದಾದ ಕಾರ್ಯಕ್ರಮ ಬೋರ್ಡು ಒಂದು ಪಟ್ಟಿ ಮಲ್ತುಕೊರ್ಲಿ ಅವೇ ರೀತಿ ನಾನು ಎಂಕಲು ಅವನು ಕಮಿಟಿ ಇಟ್ಕೊಳ್ಳೋದು ಎಂಕಲು ನಾವು ಒಂದು ಕಾರ್ಯಕ್ರಮ 25 ಕಾರ್ಯಕ್ರಮ ಚೌಕಟ್ ಮಲ್ಪುಗ ಅದಕ್ಕೆ ಆಯ್ನಾಥ ನಮಗೆ ಹಳ್ಳಿಗೆ ಸಂಬಂಧಪಟ್ಟ ನಮ್ಮ ಆಯ್ನಾಥ ಮಲ್ಪುಗ ಅಂದು ಈತ ನಂಗೆ ಪೂರ್ಯರ್ನೆಲ್ಲ ಸಹಕಾರ ಉಂಡು నేను ಮಾತ ನಮ್ಮ ಸೇರಿದ ಪುರ್ಲು ಮಲ್ಪುಗ ಅಂತ ಪನ್ನೊಂದು ಬೊಕ್ಕ ಒಂಜಿ ಪಾತ್ರೆ ಮಂಡ ಎಲ್ಲ 18ನೇ ತಾರೀಕಿಗೆ ಬರಿ ಮಲ್ಲ ಸ್ಕೌಟ್ ಆ್ಯಂಡ್ ಗೌಡ್ಸ್ದ ಒಂದು ಜಾಂಬೂರಿಯಿಂದ ಒಂದು ಕಾರ್ಯಕ್ರಮ ಉಂಡು ಅವು ಭಾರಿ ಮಲ್ಲ ಕಾರ್ಯಕ್ರಮ ಒಂದು ಅಜಿಪ್ಪಸಾರ ಜೋಕುಲು 7 ದಿನ ಮೂಡುಬಿದ್ರೆಡಿ ಉಂಟು ನಂಚನ ಅಜಿಪ್ಪಸಾರ ಜೋಕುಲು ಅಕಲಿಗೆ ಫುಡ್ದ ವ್ಯವಸ್ಥೆ ಹಾಸ್ಟೆಲ್ದ ವ್ಯವಸ್ಥೆ ತಿರುಗುನ ವ್ಯವಸ್ಥೆ ಗೊಬ್ಬುದ ವ್ಯವಸ್ಥೆ ಪೂರ ಒಂದುಂಡು ದಿನಕ್ಕೂ 1-2 ಲಕ್ಷ ಜನ ಬರ್ಪೇರಿ ತುಯ್ಯರೆ ಅಕಲಿಗಳ ಮಧ್ಯಾಹ್ನದಲ್ಲ ರಾತ್ರಿದಲ್ಲ ಒಣಸ್ದ ವ್ಯವಸ್ಥೆ ಒಂದು ಅಂಚ ನಮ್ಮ ತಾಲೂಕದಲ್ಲಿ ಕೊಡು ಎಲ್ಲ 18ನೇ ತಾರೀಕಿಗೆ 3 ಗಂಟೆಗೆ ಯೂನಿಟಿ ಹಾಲ್ ಹಿಡಿದು ಹೊರೆ ಕಾಣಿಕೆ ಪೋಯರಂಡು ಐತ ಒಂಜೆಲ್ಲ ಎಂಕಲು ಮೀಟಿಂಗ್ ನಮ್ಮ ಒಂದು ಲೆಪ್ಪುಗ ಐಕ ಬುರ್ದಕ್ಲಿಗೆ ಮಾತ್ರ ಸಹಾಯ ಅತ್ತಂದೆ ಊರ್ಲ ಇತ್ತನ್ನಲ್ಲ ನಿಕಲು ಒಂಜಿ ದಿನ ಏನು ಬಚ್ಚದು ತೂಡಾಯಿ ನಾನು ದಯಪಂಡ ನಮ್ಮ ಇಂಟರ್ನ್ಯಾಷನಲ್ ಆಪಿನ ನಂಗೆ ಭಾರತ ದೇಶಕ್ಕೆ ತೆಗ್ದಿನೇ ಬಾರಿ ಮಲ್ಲ ಸಂಗತಿ ಅವಳ ನಂಗೆ ಕರ್ನಾಟಕ ತೆಗೆದ್ರಿ ಕರ್ನಾಟಕ ದಕ್ಷಿಣ ಕನ್ನಡ ಬಂದ ಮೂಡುಬಿದ್ರೇಡು ಈತ ಕೈ ತಲುಪುನಾಗ ಐನು ನಿಜವಾದ ಕಾಲುವೆಂಜಿ 16 ಎಕರೆ ಕೃಷಿ ಮಲ್ದಿನೇ ತೂಂಡ ಬೇತ ಊಲ ತೂಡು ನಂಗೆ ಕೃಷಿ ಮೇಳ ಆಹಾರ ಮೇಳ ವಿಜ್ಞಾನ ಮೇಳ ಪುಸ್ತಕ ಮೇಳ ಸುಮಾರು ಮೇಳಗಳು ಮಾತಾಡು ಅಂಚೆ ನಾವು ಒಂದು ಬಾರಿ ಅಪರೂಪ ತಿಕ್ಕು ನಂಜಿ ಕಾರ್ಯಕ್ರಮ ಐಕ್ಲ ನಿಕ್ಲು ಮಾತ ಬರೋಡೊಂದು ಏನೊಂದು ಬಾರಿ ಪೊರ್ಲದೊಂಜಿ ಲೇಸನ್ ಮಲ್ಲ ಮುತುವರ ಜೊತೆ ಒಂದು ಅಚ್ಚಿದಗಟ್ಟಿ ಅಲ್ಲಿ ಮಲ್ದೇರಿ
ಖಾಲಿ ಮಲ್ಪುನತ್ ಮಲ್ತಿನೋಡ್ತಕ್ಕ ಜನ ಬರುಡು ಖಾಲಿ ಇತ್ತಿಲ್ಲ ಇಂಜಿ ಐನಾಜ್ ಸಂಘ ಸಂಸ್ಥೆಗಳು ಉಂಡು ನಮ್ಮಡ ಇಂಜಿ ಸಂಘ ಸಂಸ್ಥೆ ಹಿಡಿದು ಐನಾಜ್ ಜನ ಮತ್ತೆ ಅಂದಲ್ಲ ನಂಗೆ ಜನ ಆಪುಂಡು ಇಂಜ ಜನಾಪಿನ ವಿಷಯ ಅತ್ತು ಅವು ಪ್ರಯೋಜನ ಪಡೆಯೋನಗಳು ಬೈದಾರಿನ ಅವು ಮಲ್ಲ ಖುಷಿದ ಸಂಗತಿ ಈ ನನ್ನಲ್ಲ ತಿಂಚಿನ ಕಾರ್ಯಕ್ರಮ ಮಲ್ಪುಗ ನಿಖಲನ ಸಹಾಯ ಸಹಕಾರ ಬೋರ್ಡ್ ಏನೊಂದು ಇನ್ನು ಬೇತೆ ಒಂದು ಇಲ್ಲೇ ತುರ್ತು ಕೆಲಸಗಳು ಪೈರತ್ತಿ ನಡೆದ ಒಂಚೂರು ಏನೋ ದುಂಬು ಪೋಪೆ ಅನ್ಕೊಂಡೊಂದು ಎನ್ನ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನದ ಮೊದಲ ಕಾರ್ಯಕ್ರಮ ನಡೀತಾ ಇದೆ. ನಿಜವಾಗಿ ನಮ್ಮ ಭಾಗ್ಯ. ಅದಕ್ಕೆ ಧರ್ಮಸ್ಥಳ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಗಲಿ ಇವರೆಲ್ಲ ಬೇರೆ ಬೇರೆ ಟ್ರಸ್ಟ್ ಯುವಕ ಮಂಡಲ ಅವರೆಲ್ಲ ಸೇರಿದ್ದಾರೆ, ಭಾಳ ಸಂತೋಷ. ಸೊ ಮೊದಲನೇದಾಗಿ ವಿಜಯ ಗ್ರಾಮೀಣ ಪ್ರತಿಷ್ಠಾನ ಅಂದರೆ ಏನು ಅಂತ ಹೇಳ್ತೇನೆ. ನಿಮ್ಗೆ ಗೊತ್ತಿರ್ಬೋದು, ಹೆಚ್ಚಿನವ್ರಿಗೆ ಆಲ್ರೆಡಿ ನೀವೆಲ್ಲ ಅದರಲ್ಲಿ ಸದಸ್ಯರು ಇರ್ಬೋದು. ಅಚ್ಯುತವರ ನೇತೃತ್ವದಲ್ಲಿ ಸುಮಾರು ಕಾರ್ಯಕ್ರಮಗಳು ಮೊದಲು ಆಗಿದೆ, ಪ್ರಸಾದ್ ರೈ ಅವರ ನೇತೃತ್ವದಲ್ಲಿ ಕೂಡ. ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಅಂದರೆ ಗ್ರಾಮೀಣದ ಅಭಿವೃದ್ಧಿಗೆ, ಎಲ್ಲೆಲ್ಲಿ ರೂರಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೇವೆ, ಗ್ರಾಮೀಣದ ಅಭಿವೃದ್ಧಿಗೆ ಏನೇನು ಕಾರ್ಯಕ್ರಮ ನಡೀತದೆ ಅದಕ್ಕೆಲ್ಲ ಏನೇನು ಚಟುವಟಿಕೆಗಳನ್ನು ಮಾಡ್ಬೋದು ಅದಕ್ಕೆಲ್ಲ ನಾವು ರೆಡಿ ಇದ್ದೇವೆ. ನಾವು ಪ್ರೋತ್ಸಾಹ ಕೊಡ್ತೇವೆ. ನಾವು ಅದನ್ನು ಮಾಡುವಂಥ ಕೆಲಸವನ್ನು ನಾವು ಎಲ್ಲೆಲ್ಲಿ ನಮ್ಮ ಶಾಖೆಯ ಮೂಲಕ ಅದನ್ನು ಮಾಡ್ತೇವೆ, ಕಾರ್ಯಕ್ರಮಗಳನ್ನು ಗ್ರಾಮೀಣ ಅಭಿವೃದ್ಧಿ. ಹಾಗೆ ನಿಮ್ಮಲ್ಲಿ ವಿಶೇಷ ಅಂದರೆ ನಮ್ಮ ಮಂಗಳೂರು ಸಿಟಿ ರೀಜನ್ ಏನಿದೆ ಅದಕ್ಕೆ ಇಲ್ಲಿ ಕೊಣಾಜೆಯಲ್ಲಿ ಒಂದು ಇಂಪಾರ್ಟೆಂಟ್ ತುಂಬ ಆಕ್ಟಿವ್ ಏನು ಹೇಳ್ತೇವೆ ನಾವು ವಿಲೇಜ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂದರೆ ಒಂದು ರೈತರ ಒಂದು ಕೇಂದ್ರ ರಚನೆ ಆಗಿದೆ. ಅದು ಬಹಳ ವಿಶೇಷ, ನಮಗೆ ತುಂಬ ಹೆಮ್ಮೆಯ ವಿಶೇಷ. ಪ್ರಸಾದ್ ರೈ ಅವರ ನೇತೃತ್ವ ಆಗಲಿ, ಅಚ್ಯುತ ಗಟ್ಟಿ ಅವರು ಹಾಗೂ ಅವರ ಟೀಮ್ ಎಲ್ಲ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಒಂದು ವಿಶೇಷವಂತ. ಹಾಗೆ ಇದು ವಿಜಯ ಬ್ಯಾಂಕ್ ಇರುವಾಗ ಸ್ಥಾಪನೆ ಆಗಿದೆ. ಇದಕ್ಕೊಂದು ತುಂಬ 25-30 ವರ್ಷದ ಇತಿಹಾಸ ಇದೆ. ಉತ್ತಮ ಕಾರ್ಯಕ್ರಮ ಮಾಡಿದ್ದೇವೆ ಗ್ರಾಮದ ಅಭಿವೃದ್ಧಿಗೋಸ್ಕರ, ಗ್ರಾಮದ ಜನರಿಗೋಸ್ಕರ. ಸೊ ವಿಜಯ ಬ್ಯಾಂಕ್ ಇರುವಾಗ ಬಹಳ ಚೆನ್ನಾಗಿ ಎಫೆಕ್ಟಿವ್ ಆಗಿ ನಡೀತಾ ಇತ್ತು. ಆದರೆ ವಿಜಯ ಬ್ಯಾಂಕ್ ನಿಮ್ಗೆ ಗೊತ್ತಿದ್ದ ಹಾಗೆ ಒಂದು ಬ್ಯಾಂಕ್ ಆಫ್ ಬರೋಡ ಜೊತೆ ಮರ್ಜ್ ಆಯಿತು. ಸೊ ಆವಾಗ ಅಲ್ಲಿ ಕ್ವಶನ್ ಬಂತು, ಏನು ಮಾಡಬೇಕು, ಇನ್ನು ಮುಂದುವರಿಸಬೇಕಾ ಬೇಡವಾ ಅಂತ. ಸೊ ಬ್ಯಾಂಕ್ ಆಫ್ ಬರೋಡ ಮರ್ಜ್ ಆಗಿ ಈಗ ಒಂದು 4 ವರ್ಷ ಏನೂ ಪ್ರೋಗ್ರಾಮ್ ಇರಲಿಲ್ಲ. ಸೊ ಬಟ್ ಆವಾಗ ಇಲ್ಲಿ ನಮ್ಮ ಏನು ಸದಸ್ಯರಿದ್ದಾರೆ ವಿಜಯ ಗ್ರಾಮೀಣ ಪ್ರತಿಷ್ಠಾನ 4,000 ಮೆಂಬರ್ಸ್ ಇದ್ದಾರೆ, ಸದಸ್ಯರಿದ್ದಾರೆ. ಸೊ ಅವರೆಲ್ಲ ರೆಪ್ರೆಸೆಂಟ್ ಮಾಡಿದ್ರು, ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಡೆಸುವಂಥ ಸಂಸ್ಥೆಯನ್ನು ಯಾಕೆ ಮುಚ್ಚಿದ್ದೀರಿ ನೀವು, ಪುನಃ ಸ್ಟಾರ್ಟ್ ಮಾಡಿ ಎನ್ನುವಂಥದ್ದು. ಸೊ ಆವಾಗ ಅದನ್ನು ಬ್ಯಾಂಕ್ ಆಫ್ ಬರೋಡದ ದೊಡ್ಡ ಬ್ಯಾಂಕು ಅದು ಅವರ ಈ ವಿಚಾರವನ್ನು ಅರ್ಥ ಮಾಡಿಕೊಂಡ್ರು. ಸೊ ಇಲ್ಲಿ ಜನರ ಭಾವನೆ ಏನಿದೆ, ವಿಜಯ ಬ್ಯಾಂಕ್ ಹೇಗೆ ಇಲ್ಲಿ ಕಾರ್ಯಕ್ರಮ ಮಾಡಿಸ್ತಾ ಇದೆ ಅಂದರೆ ಆ ಜನರ ಒಂದು ರಿಲೇಷನ್ಶಿಪ್ ಹೇಳ್ತಾರೆ, ಆ ಸಂಬಂಧಗಳ ಮೇಲೆ ನಮ್ಮ ಬ್ಯಾಂಕ್ ನಡೀತಾ ಇದೆ. ನಾವೇನೋ ಒಂದು ಸುಮ್ಮನೆ ಅದು ಮಾಡ್ತೇವೆ ಬಡ್ಡಿ ಅದಲ್ಲ ವಿಷಯ, ಸಂಬಂಧ ಏನಿದೆ. ವಿಜಯ ಬ್ಯಾಂಕ್ ಅಂದರೆ ಪ್ರತಿಯೊಬ್ಬರ ಮನೆಯ ಬ್ಯಾಂಕ್ ಆಗಿತ್ತು ಇಲ್ಲಿ. ಇವತ್ತಿಗೂ ಕೂಡ ವಿಜಯ ಬ್ಯಾಂಕ್ ಅದೇ ಹೇಳಿದಾಗೆ ಎಲ್ಲರ ಬ್ಯಾಂಕ್ ವಿಜಯ ಬ್ಯಾಂಕ್ ಬರ್ತದೆ ಉಂಟು, ಬ್ಯಾಂಕ್ ಆಫ್ ಬರೋಡ ಬರ್ತಾ ಇಲ್ಲ. ಅದು ವಿಶೇಷ, ಯಾಕಂದ್ರೆ ಆ ವಿಜಯ ಬ್ಯಾಂಕ್ ಆ ಥರ ಮನೆಯ ಬ್ಯಾಂಕ್ ಆಗಿದೆ. ಸೊ ಆ ಸಂಬಂಧ ಮುಂದುವರಿಬೇಕು, ಆ ಸಂಬಂಧ ಅದೇ ರೀತಿಯಾಗಿ ಚೆನ್ನಾಗಿರಬೇಕು, ಇನ್ನು ಬ್ಯಾಂಕಿಂಗ್ ಸೌಲಭ್ಯಗಳು ಬರಬೇಕು ಅನ್ನೋ ಉದ್ದೇಶದಿಂದ ಪುನಃ ಬ್ಯಾಂಕ್ ಆಫ್ ಬರೋಡ ಇದಕ್ಕೆ ಪುನಶ್ಚೇತನ ಮೊನ್ನೆ ಇತ್ತೀಚೆಗೆ ಪುನಶ್ಚೇತನಗೊಳಿಸಿ ಮರುಚಾಲನೆ ಮಾಡಬೇಕಂತ ಉದ್ದೇಶ ಹೇಳಿದ್ದಾರೆ, ಆದೇಶವನ್ನು ನೀಡಿದ್ದಾರೆ. ಸೊ ಅದರ ಪ್ರಕಾರ ನಾವು ಮುಂದುವರಿತಾ ಇದ್ದೇವೆ. ಸೊ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಇಲ್ಲಿ ಮಾಡ್ತೇವೆ. ಸೊ ಎರಡನೇದಾಗಿ ಬ್ಯಾಂಕ್ ಆಫ್ ಬರೋಡ, ಅದೇ ಈಗ ವಿಜಯ ಬ್ಯಾಂಕ್ ಏನು ಹೇಳ್ತೀರಿ ನೀವು, ಬ್ಯಾಂಕ್ ಆಫ್ ಬರೋಡ ಕೊಣಜೆ ಬಗ್ಗೆ ಹೇಳೋದಾದ್ರೆ ಇಲ್ಲಿ ನಿಜವಾಗಿ ಒಂದು ಸಂತೋಷ ವಿಷಯ ಅಂದರೆ ತುಂಬ ಯಂಗ್ ಆದಂಥ ಒಂದು ಬ್ರಾಂಚ್ ಮ್ಯಾನೇಜರ್ ಇದ್ದಾರೆ, ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ಡೆರಿಕ್ ಅವರು ಅದು ಊರಿನವರೇ, ನಿಮ್ಗೇನು ಕಷ್ಟವೇ ಇಲ್ಲ ಇನ್ನು. ಹೌದಲ್ಲ, ಎಲ್ಲರದ್ದು ಹೆಚ್ಚಿನ ಹೋದಲ್ಲೆಲ್ಲ ಕಂಪ್ಲೇಂಟ್ ಅಂತ, ಅಯ್ಯೋ ಮ್ಯಾನೇಜರ್ ಹಿಂದಿ ಮಾರೆ ಕನ್ನಡ ಬರೋದಿಲ್ಲ, ತುಳು ಬರೋದಿಲ್ಲ ಅಂತ. ಇಲ್ಲಿ ವಿಶೇಷ ಅಂದರೆ ನಿಮ್ಮೆಲ್ಲರ ಭಾಗ್ಯ ಇರಬೇಕು, ಊರಿನವರೇ ಮ್ಯಾನೇಜರ್ ಇದ್ದಾರೆ. ಸೊ ಅವರು ಡೆಫಿನೆಟ್ಲಿ ಯಾರೇ ಬರಲಿ, ಇವ್ರವ್ರಿಗೆ ಏನೇ ಕಷ್ಟ ಇರಲಿ, ಬ್ಯಾಂಕಿಂದ ಆಗುವಂಥ ವಿಚಾರ ಏನಿದೆ ಅದಕ್ಕೆ ಸಹಕಾರ ಖಂಡಿತ ಮಾಡ್ತಾ ಇದ್ದಾರೆ. ಸೊ ನಮ್ಮ ಏನು ರಿಕ್ವೆಸ್ಟ್ ಅಂದರೆ ನಿಮಗೆ ಯಾವುದೇ ಬ್ಯಾಂಕಿಂಗ್ ಸೌಲಭ್ಯ ಇರಲಿ ನಮ್ಮಲ್ಲಿ ಬನ್ನಿ. ಸೊ ಏನಂತ ಬರೀ ಒಳ್ಳೆ ನಾವು ಕಸ್ಟಮರಿಗೋಸ್ಕರ ಅಂತ ಹೇಳೋದಲ್ಲ, ಯಾಕೆಂದರೆ ಬ್ಯಾಂಕಿಂಗ್ ಸೌಲಭ್ಯಗಳಿದೆ. ರಾಷ್ಟ್ರೀಕೃತ ಬ್ಯಾಂಕಲ್ಲಿ ನೀವು ಅದರ ಲಾಭ ಪಡಿಬೇಕು. ಈಗ ಕೃಷಿ ಸಾಲ, ಕೃಷಿಗೆ ಸಂಬಂಧಪಟ್ಟಂತೆ ಯಾವುದೇ ಸಾಲ ಇರಲಿ ಎಲ್ಲ ಅದರಲ್ಲಿದೆ. ಇಲ್ಲಿ ಅಂದರೆ ಈಗ ಏನಾದರೂ ನೀವು ಅನಿಮಲ್ ಹಸ್ಬೆಂಡ್ರಿ ಅಂತ ಹೇಳ್ತೀವಿ, ಇದು ದನ ಸಾಕಣೆಗೆ ಯಾವುದೇ ಲೋನ್ ಬೇಕಾದರೆ ಅದಕ್ಕೆ ಬನ್ನಿ, ಅಲ್ಲಿದೆ. ಫಾರ್ಮ್ ಹೌಸ್ ಮಾಡ್ತೀರಾ ನೀವು, ತೋಟ ಲ್ಯಾಂಡ್ ಪರ್ಚೇಸ್ ಮಾಡಿ ಏನಾದರೂ ಬೆಳೆಗಳನ್ನು ಮಾಡಿ ಡೆವಲಪ್ಮೆಂಟ್ ಮಾಡ್ತಿದ್ದೀರಾ, ಆ ಥರ ಲೋನ್ ಆಗಲಿ, ವೆಹಿಕಲ್ ಲೋನ್, ಮೇನ್ಲಿ ವೆಹಿಕಲ್ ಲೋನ್ ಆಗಲಿ. ನಿಮ್ಮ ಗಾಡಿ ಇವತ್ತಿನ ಪ್ರತಿಯೊಬ್ಬರಿಗೂ ಗಾಡಿ ಬೇಕಾಗ್ತದೆ. ಸೊ ಹೌಸಿಂಗ್ ಲೋನ್ ಆಗಲಿ, ಹೌಸಿಂಗ್ ಲೋನ್ ಹೆಚ್ಚಿನವ್ರು ಏನಾಗ್ತದೆ ಅರ್ಜೆಂಟ್ ಕೊಡ್ತಾರಂತ ಸೊಸೈಟಿಗೆ ಹೋಗ್ತೀರಿ ನೀವು, ಸೊಸೈಟಿಯಲ್ಲಿ 14% ಎಷ್ಟು 15% ಬಡ್ಡಿ ಹಾಕಿ ಅವ್ರನ್ನ ಲೈಫ್ ಇಡೀ ಜೀವನ ಇಡೀ ಬಡ್ಡಿ ಕಟ್ಟೋದಾಗ್ತದೆ. ಆದರೆ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಹಾಗೆ ಆಗೋದಿಲ್ಲ. ಸಿಂಪಲ್ ಅಂದರೆ ಬಡ್ಡಿ ಕಮ್ಮಿ ಇರ್ತದೆ, ಸಿಂಪಲ್ ಅಲ್ಲ ಬಡ್ಡಿ ಕಮ್ಮಿ ಇರ್ತದೆ, 8ರಿಂದ 9%, 9.5 ತನಕ ಇರ್ತದೆ ಹೆಚ್ಚು ಕಡಿಮೆ. ಸೊ ಅದರಲ್ಲಿ ಪ್ಲಸ್ ನಿಮಗೆ ಯಾವ ರೀತಿಯಲ್ಲಿ ಲೆಕ್ಕ ಆಗಲಿ ಏನದರಲ್ಲೂ ಹೆಚ್ಚು ಕಮ್ಮಿ ವ್ಯತ್ಯಾಸ ಆಗೋದಿಲ್ಲ. ಪ್ಲಸ್ ನೀವು ಬೇಗ ಕಟ್ಟಿದ್ರೆ ನಿಮ್ಗೇನು ಬಡ್ಡಿ ಎಕ್ಸ್ಟ್ರಾ ಹಾಕೋದಿಲ್ಲ, ಪೆನಾಲ್ಟಿ ಹಾಕೋದಿಲ್ಲ, ಆ ಥರ ಎಲ್ಲ ವಿಚಾರ ಇರೋದು. ನಿಮ್ಮ ಹೌಸಿಂಗ್ ಲೋನ್ ಎಲ್ಲೇ ಇರಲಿ, ಬೇಕಾದ್ರೆ ಸಪೋಸ್ ಎಣಿಸ್ಬೋದು, ಅಯ್ಯೋ ನಾನು ಹೌಸಿಂಗ್ ಲೋನ್ ಮಾಡಿ ಆಯ್ತು ಇನ್ನೇನು ಮಾಡೋದು. ಸಿಂಪಲ್, ನಿಮ್ಮ ಹೌಸಿಂಗ್ ಲೋನ್ ಬೇರೆ ಕಡೆ ಇದೆಯಾ ತಗೊಂಡು ಬನ್ನಿ, ತೊಂದರೆ ಇಲ್ಲ. ಅದನ್ನು ಟೇಕ್ ಓವರ್ ಮಾಡುವಂಥ ವಿಚಾರ ಇದೆ. ಸೊಸೈಟಿಲಿ ಇದೆಯಾ ಪರವಾಗಿಲ್ಲ, ನಿಮ್ಮ ಸಿಬಿಲ್ ಚೆನ್ನಾಗಿರಬೇಕು.
ನಿಮ್ಮ ಸಿಬಿಲ್ ಚೆನ್ನಾಗಿದ್ರೆ ಅದೇ ಲೋನ್ನ ಟೇಕ್ ಓವರ್ ಅಂತ ಒಂದು ಆಪ್ಷನ್ ಇದೆ. ಆ ಟೇಕ್ ಓವರನ್ನು ಕೂಡ ಇಲ್ಲಿ ಮಾಡ್ಬೋದು ಬ್ಯಾಂಕ್ ಆಫ್ ಬರೋಡದಲ್ಲಿ. ಸೊ ಅದೊಂದು ಮೇನ್ ವಿಚಾರ. ಮತ್ತು ಗೋಲ್ಡ್ ಲೋನಿಗೆ ಅರ್ಜೆಂಟಿಗೆ ಬರೋದಕ್ಕೆ ನಮಗೆ ಅರ್ಜೆಂಟ್ ಹಣ ಬೇಕಾದರೆ ಯಾವುದು ಚಿನ್ನದ ಸಾಲ, ಅದು ಎನಿ ಟೈಮ್ ಹೋಗಿ ಬ್ಯಾಂಕಲ್ಲಿ ಅವೈಲೇಬಲ್ ಇದೆ. ಮ್ಯಾನೇಜರ್ ಎಲ್ಲದಕ್ಕೂ ಮ್ಯಾನೇಜರ್ನೇ ಸಂಪರ್ಕ ಮಾಡಬೇಕಂತಿಲ್ಲ, ಆಫೀಸರ್ಸ್ ಇರ್ತಾರೆ. ಆಫೀಸರ್ ಏನೋ ಅಲ್ಲ ಬೇರೆ ಲ್ಯಾಂಗ್ವೇಜ್ ಬಾರದಿದ್ದವರು ಇರ್ಬೋದು, ಯಾರು ಬೇರೆ ಇದ್ದರೆ ಆವಾಗ ಮ್ಯಾನೇಜರ್ನ ಸಂಪರ್ಕ ಮಾಡಿ, ಡೆಫಿನೆಟ್ಲಿ ಅವ್ರು ಹೆಲ್ಪ್ ಮಾಡ್ತಾರೆ. ನಾವು ಇರೋದು ಬ್ಯಾಂಕಿಂಗ್ ಇರೋದು ಜನರಿಗೋಸ್ಕರ, ನಿಮ್ಮಿಂದ ನಮ್ಮ ಬ್ಯಾಂಕ್ ಇದೆ. ಸೊ ಇವತ್ತಿನವರೆಗೂ ಚೆನ್ನಾಗಿ ನೀವು ಈ ಕೊಣಾಜೆ ಶಾಖೆಯನ್ನು ಬೆಳೆಸಿದ್ದೀರಿ, ಅದೇ ರೀತಿ ಆ ಸಂಬಂಧ ಮುಂದುವರಿಲಿ, ಅದೇ ರೀತಿ ನೀವು ಅದನ್ನು ಬೆಳೆಸ್ಕೊಂಡು ಹೋಗಿ ಅನ್ನುವಂಥ ಒಂದು ವಿಚಾರ. ಸೊ ಮೊದಲನೇದಾಗಿ ಇವತ್ತು ಕಾರ್ಯಕ್ರಮ ಮಾಹಿತಿ ಕಾರ್ಯಾಗಾರ, ಸೊ ತೋಟಗಾರಿಕಾ ಇಲಾಖೆಯಿಂದ ಬಂದಿದ್ದಾರೆ. ಸೊ ನೋಡಿ ಏನು ವಿಷಯ ಅಂದರೆ ಇಲ್ಲಿ ಏನು ಹೇಳಬೇಕಂದಿದ್ರೆ, ಕೊರೋನಾ ಟೈಮಲ್ಲಿ ಆಲ್ಮೋಸ್ಟ್ ಯಾವುದೇ ಬಿಸ್ನೆಸ್ ಆಗಲಿ ಎಲ್ಲ ಬಿಸ್ನೆಸ್ ನೆಲಸ ಮಾಹಿತಿ ಎಂತ ಎಲ್ಲ ಈಗ ಮುಂಬೈಲಿ ಹೆಚ್ಚಿನವರು ಇರ್ಬೋದು, ಇಲ್ಲ ಬಾಂಬೆಲೆಲ್ಲ ಹೋಟ್ಲಿಗೆ ಎಲ್ಲರೂ ನೆಲ ಕಚ್ಚಿಬಿಟ್ರು. ಯಾವ ಬಿಸ್ನೆಸ್ಗೆ ಅಫೆಕ್ಟ್ ಆಗಲಿಲ್ಲ ಅಂತಿಲ್ಲ, ಕೆಲವೊಂದು ಬಿಡಿ, ಅದು ಮೂಲ ಇದು ಅದು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ಗೆ ಕೊರೋನಾ ಎಫೆಕ್ಟ್ ಆಯಿತು. ಆದರೆ ಹಳ್ಳಿಗಳಲ್ಲಿ ಮಾತ್ರ ಅಷ್ಟು ಇಫೆಕ್ಟ್ ಆಗಲಿಲ್ಲ. ಯಾಕೆ ಹೇಳಿ, ನಾವೆಲ್ಲ ಈ ನೆಲವನ್ನು ಭೂಮಿ ತಾಯಿಯನ್ನು ನಂಬ್ಕೊಂಡಿದ್ದವರು, ನಮಗೆ ಮೋಸ ಆಗಲಿಲ್ಲ. ನಮ್ಮ ಬೆಳೆ ಬೆಳೀತು, ನಮ್ಮ ಬೆಳೆಗೆ ಅದು ಪ್ರಕೃತಿದು ವಿಷಯ ಬೇರೆ. ಈಗ ನೆರೆ ಬರೋದು ಅದೆಲ್ಲ ಕಾಮನ್, ಯಾವಾಗಲೂ ಇರ್ತದೆ, ನೆರೆ ಬರ್ತದೆ, ಮಳೆ ಕಮ್ಮಿ ಆಗ್ತದೆ. ಆದರೆ ಕೊರೋನಾ ಟೈಮಲ್ಲಿ ನೋಡಿ, ನೀವು ಕರೆಕ್ಟಾಗಿ ನೋಡಿ, ಬೆಳೆಗೆ ಆಗಲಿ, ಕಬ್ಬು ಬೆಳೆ ಆಗಲಿ, ನಿಮ್ಮ ತೋಟ ಆಗಲಿ, ಅದರಿಂದ ಅವರು ಯಾರು ಮೋಸ ಮಾಡಲಿಲ್ಲ. ಪ್ರಕೃತಿ ನೈಸರ್ಗಿಕವಾಗಿ ಏನಿದೆ, ಆ ದೇವರು ಏನು ಕೊಟ್ಟಿದ್ದಾರೆ, ಅದು ಯಾವುದರಲ್ಲಿ ಮೋಸ ಇಲ್ಲ, ಅದೇನು ಹಾಳಾಗಲಿಲ್ಲ, ಯಾರಿಗೂ ಹಾಳಾಗಲಿಲ್ಲ. ಸೊ ಆಗ ಏನಾಯಿತು, ಜನರೆಲ್ಲ ಇನ್ನು ನಾವು ಕೃಷಿ ಮಾಡಬೇಕು ಮಾರೆ, ಇನ್ನು ಒಂದು ಹೋಟೆಲ್ ಆಪುಜಿ, ನಾನಾ ಒಂದು ನಡಪುಜಿ, ಮೂಲ ದಾಲ ಇಜ್ಜಿ, ಹೋಟೆಲ್ ಆಪುಜಿ, ವಾ ಬ್ಯಾರಲ್ಲ ಆಪುಜಿ, ನಾನಾ ದಾಲ ಇತ್ತನೆಲ್ಲ ಬೆನ್ನಿ ಬೆನ್ನು. ಆ ವಿಚಾರ ಆವಾಗ ಬಂತು ಜನರಿಗೆ. ಸೊ ಆವಾಗೆಲ್ಲ ಇವರಿಗೂ ಈ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಅವರಿಗೂ ಕೂಡ ಒಂದು ಅಪರ್ಚುನಿಟಿ. ಕರೆಕ್ಟ್, ಇದು ಒಂದು ಒಳ್ಳೆಯ ಸಮಯ ನಾನು ಹೇಳ್ತಾ ಇದ್ದೇನೆ. ಈಗ ಯಂಗ್ಸ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ, ತುಕ ಬೆನ್ನಿ ಅಲ್ಲಿ ಏನಾಡೊಂದು ಬರ್ತದೆ. ಬೆನ್ನಿ ಅಂದರೆ ಬರೀ ಭತ್ತ ಎಲ್ಲ ಬೆಳೆದು ಅಷ್ಟು ಲಾಭ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಏನಿದ್ರು ಹೊಸ ಹೊಸ ಮಿಶ್ರ ಬೆಳೆಗಳನ್ನು ಮಾಡಬೇಕು, ಬೇರೆ ಬೇರೆ ಬೆಳೆಗಳನ್ನು ಮಾಡಬೇಕು, ಆಧುನಿಕ ರೀತಿಯಲ್ಲಿ ಮಾಡಬೇಕು. ಅದಕ್ಕೆ ಅಂದರೆ ಕಾಯಿಲೆ ಬಂದಾಗ ಹೇಗೆ ಮಾಡೋದು, ಅದಕ್ಕೆ ಏನು ನಮ್ಮಲ್ಲಿ ಕೊರತೆ ಇದೆ, ಮಾಹಿತಿಯ ಕೊರತೆ ಇದೆ. ಈಗ ಯಂಗ್ಸ್ಟರ್ಸ್ ಮಾಡಲಿಕ್ಕೆ ಇಷ್ಟ ಉಂಟು, ತೋಟ ಮಾಡಲಿಕ್ಕೆ ಎಲ್ಲರಿಗೆ ಯಂಗ್ಸ್ಟರ್ಸ್ಗೆ ಉಂಟು, ಆದರೆ ಹೇಗೆ ಮಾಡೋದು ಏನು ಮಾಡೋದು ಗೊತ್ತಿಲ್ಲ. ಸೊ ಇದಕ್ಕೆ ಯಾರು ಸಹಕಾರ, ನಮ್ಮ ಇಲಾಖೆಗಳು, ಸಂಬಂಧಪಟ್ಟಂಥ ಇಲಾಖೆಗಳು. ಸೊ ಅವರ ಈ ಸಹಯೋಗದಿಂದ ಒಳ್ಳೆಯ ರೀತಿಯಲ್ಲಿ ಹೀಗೆ ಮುಂದಕ್ಕೆ ಮಾಡುವ. ಅದೇ ರೀತಿ ನೀವೆಲ್ಲ ಇದರ ಲಾಭ ಗಳಿಸಿ ಒಳ್ಳೆಯ ರೀತಿ ಕೃಷಿಯನ್ನು ಮಾಡಿ, ನಿಮ್ಮ ನೆಕ್ಸ್ಟ್ ಪೀಳಿಗೆಗೂ ಕೂಡ ಅದನ್ನು ಒಳ್ಳೆ ಲಾಭದಾಯಕ ಕೃಷಿಯನ್ನು ಮಾಡುವಂಥ ಒಂದು ಮಾರ್ಗದರ್ಶನವನ್ನು ನೀಡಿ ಚೆನ್ನಾಗಿ ನೀವೆಲ್ಲ ಇಂಪ್ರೂವ್ ಆಗಿ ಅಂತ. ಮುಖ್ಯತಃ ಅವರಿಗೆ ಅಂಥ ಫಲ ಯಾರಿಗೆ ಇದೆ, ಎಲಿಜಿಬಿಲಿಟಿ ಅಂತ ಹೇಳ್ತೀವಿ, ಯಾರಿಗೆ ದಕ್ಕಬೇಕು ಅವರಿಗೆ ಸಿಗ್ಬೇಕಂತ. ಅಂದರೆ ಈಗ ಒಂದು RTCಯಲ್ಲಿ ಎಲ್ಲ ಕಡೆ ಇಟ್ಟು ಅದರ ಲಾಭ ಪಡೆದರೆ ಅದು ಎಲ್ಲ ಸೂಕ್ತ ರೀತಿಯಲ್ಲಿ ಎಲ್ಲ ರೈತರಿಗೆ ತಲುಪುವುದಿಲ್ಲ. ಆ ಉದ್ದೇಶಕ್ಕೋಸ್ಕರ ಕೃಷಿ ಸಾಲ ಅನ್ನೋದು ಅದರ ರೂಲ್ಸ್ ಏನಿಗೆ ನಾವು ಗೌರ್ಮೆಂಟ್ ಅವರು ಹೇಳಿಬಿಡ್ತಾರೆ, ಬಟ್ ಅದರ ಇನ್ಡೆಪ್ತ್ ಒಳಗಡೆ ಹೋಗಿ ರೂಲ್ಸ್ ನೋಡಿದರೆ, ಸೊ ಇಷ್ಟು ಎಕರೆ ಇದ್ದವನಿಗೆ ಇಷ್ಟು ಬೆಳೆ ಬೆಳೆದ ಅದು ಕೃಷಿ ಸಾಲ ಅಂತ ಕೊಡುದು. ಗೋಲ್ಡ್ ಲೋನ್ ಅಲ್ಲ, ಚಿನ್ನ ಸಾಲ ಅಂದ್ರೆ ಕೃಷಿ ಸಾಲ ಅಂತ ಕೊಡುದು. ಅಂದ್ರೆ ಆವಾಗ ಇಷ್ಟು ಎಕರೆ ಜಮೀನು ಇರ್ಬೇಕಾಗ್ತದೆ, ಇಷ್ಟು ಎಕರೆ ಜಮೀನು ಅವನು ಇಷ್ಟು ಸಾಲಕ್ಕೆ ಇಷ್ಟು ಖಾಲಿ 4% ಕೊಡ್ಬೋದು. ಅದೇ ನೀವು ಆಲ್ರೆಡಿ ಇನ್ನೊಂದು ಬ್ಯಾಂಕಲ್ಲಿ ಪಡೆದಿದ್ರೆ, ಅಥವಾ ಆ ಕೃಷಿ ಜಮೀನನ್ನು ಇನ್ನೊಂದು ಆಲ್ರೆಡಿ ಬ್ಯಾಂಕಲ್ಲಿ ಸೊಸೈಟಿಯಲ್ಲಿ ಇಟ್ಟಿದ್ರೆ, ಅವಾಗ ನಿಮಗೆ ಬರುವುದಿಲ್ಲ ಲೆಕ್ಕಾಚಾರ ಹಾಗೆ. ಸೊ ಅದೇನಾಗ್ತದೆ, ಇವರಿಗೆ ಇಲ್ಲಿ ಸಮಸ್ಯೆ ಆಗ್ತದೆ ಹೇಳ್ತಾರೆ, ಮ್ಯಾನೇಜರ್ ಏನು ಕೊಡ್ಲಿ ಅವ್ರೇನು ಕೈಯಿಂದ ಕೊಡೋದು ಅಲ್ಲ. ಆದ್ರೆ ಏನು ಸಮಸ್ಯೆ ಆಗ್ತದೆ, ಇವ್ರಿಗೆ ಆಡಿಟ್ ಬಂದಾಗ ಹಿಡಿತಾರೆ, ಅಲ್ಲ ಮಾರಿ ನೀವು ಇವರಿಗೆ ಗೌರ್ಮೆಂಟ್ ಇದು ಡಬಲ್ ಲಾಭ ಕೊಟ್ಟಿದ್ದೀರಿ ಅಂತ. ಇದು ಏನಾಗ್ತದೆ ಅಂದ್ರೆ ಗೌರ್ಮೆಂಟ್ದು ಯೋಜನೆಗಳು, ಆದ್ರೆ ಹಿಂದ್ಗಡೆ ಅಲ್ಲಿ ಷರತ್ತುಗಳು ಅಂತ ಇರ್ತದೆ ನೋಡಿ, ಅದ್ರಲ್ಲಿ ಬರ್ದಿರ್ತಾರೆ, ಅದನ್ನು ಓದೋದು ನಾವು ಬ್ಯಾಂಕಿನವರು. ಪಾಪ ನೀವು ನಿಮ್ಮ ತಪ್ಪ ಅಂತ ಹೇಳುದಿಲ್ಲ, ಹೌದು ಹೌದು ನಿಮ್ಮ ತಪ್ಪ ಅಂತ ಹೇಳುದಿಲ್ಲ, ಆದ್ರೆ ನಿಮ್ಮ ಕ್ಲೀನ್ RTC ಹಾಗೂ EC ಅರ್ಹರು ವಂಚಿತರಾಗ್ತಾರೆ. ಇಲ್ಲ 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 ಇಲ್ಲ, ಖಂಡಿತ ಇಲ್ಲ. ಅರ್ಹರ ಹೇಗೆ ವಂಚಿತರಾಗುದು? ಅಂದ್ರೆ ನಿಮ್ಮ RTC ಕ್ಲೀನ್ ಇದ್ದಾಗ, ನಿಮ್ಮ EC ಕ್ಲೀನ್ ಇದ್ದಾಗ ನಿಮ್ಗೆ ಕೊಟ್ಟಿರ್ತಾರೆ. ನೀವು ಹೇಳಿದಾಗೆ ಸೊಸೈಟಿಯಲ್ಲಿ ಒಂದ್ಸಲ ನಾವು ಇದಲ್ಲ ಚಿನ್ನಕ್ಕೆ ಅಂತ ನಾವು ಕೃಷಿಗೆ ಅಂತ ಹೇಳಿ ಕೃಷಿಗೆ ಅಂತ ಹೇಳಿ ಅಲ್ವಾ. ಅಂದ್ರೆ ಅದೇ ಉದ್ದೇಶಕ್ಕೋಸ್ಕರ ನೀವು ಸೊಸೈಟಿಯಲ್ಲಿ ಪಡೆದಿರ್ತೀರಿ. ಚಿನ್ನ ಇಟ್ಟು ತಗೊಳ್ಳೋದು ಕೃಷಿ, ಅದು ಕೃಷಿಗೆ ಅಂತ ಅಂದ್ರೆ ಚಿನ್ನ ಅಂದ್ರೆ ಓಡಿ ಹೋದ್ರು ಬಜೆಟ್. ಹೌದು, ಅವರು ಹೇಳುವ ಉದ್ದೇಶ ಏನಿದೆ ಕೃಷಿಗೋಸ್ಕರ ಅಂತ. ಆಗಲ್ಲ, ಅದು ಅದರ ಬೇರೆನೆ ಸರ್. ನೀವು ಹೇಳುದು ವಿಚಾರ ಕರೆಕ್ಟ್, ಅಲ್ಲ ನೀವು ಹೇಳುದು ವಿಚಾರ ಕರೆಕ್ಟ್. ಆದ್ರೆ ನೋಡುವ, ಇಂತಹ ಅವಕಾಶ ನಾವು ಮುಂದೆ ನಮ್ಮ ಮೇಲಿನ ಜನಕ್ಕೆ ಇದನ್ನ ವಿಚಾರ ತಿಳಿಸ್ತೇವೆ, ಹೀಗೆ ಉಂಟು, ಅದಕ್ಕೆ ಏನಾದ್ರು ಪರಿಹಾರ. ಸಪೋಸ್ ಕೃಷಿ ಸಾಲ ತಗೊಂಡಿದ್ರೆ ಸೊಸೈಟಿಯಲ್ಲಿ ಅದನ್ನು ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ಗೋಲ್ಡ್ ಲೋನ್ ತಗೊಳ್ಳುವಾಗ, ಅಂದ್ರೆ ಚಿನ್ನದ ಸಾಲ ತಗೊಳ್ಳುವಾಗ ಇದನ್ನ ಕನ್ಸಿಡರ್ ಮಾಡಬೇಕು ಅನ್ನೋ ರಿಕ್ವೆಸ್ಟ್, ಮನವಿಯನ್ನ ನಾವು ಮೇಲೆ ತಲುಪಿಸ್ತೇವೆ ಡೆಫಿನೆಟ್ಲಿ. ನೆಕ್ಸ್ಟ್ಗೆ ಇದು ಉದ್ಯೋಗ ಖಾತ್ರಿ ಯೋಜನೆದು ಒಂದು ಹೇಳ್ತೇವೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನೀವು ಅಡಿಕೆ ಸಸಿ ನೆಡ್ಬೋದು, ತೆಂಗು, ಗೇರು, ಕಾಳುಮೆಣಸು ಮತ್ತು ರಾಂಬುಟಾನು ಅಥವಾ ಡ್ರ್ಯಾಗನ್ ಫ್ರೂಟ್, ಈ ಥರದ್ದು ನೀವು ಕೃಷಿ ಮಾಡಲಿಕ್ಕೆ
ಅಂದರೆ JCB ಬಳಸದೆ ಮ್ಯಾನುವಲ್ ಆಗಿ ನೀವು ಮಾಡ್ತೇವೆ ಅಂತಂತಂದರೆ ಫುಲ್ ಏನು ಆ ಗುಂಡಿ ತೆಗೆದದ್ದು ವೆಚ್ಚನೂ ಸಿಗ್ತದೆ, ಮತ್ತು ಗಿಡದ ಬಿಲ್ ಇರ್ತದಲ್ಲ ಆ ಬಿಲ್ ಕೂಡ ಇದಾಗ್ತದೆ, ಮತ್ತು ಅದಕ್ಕೆ ಏನೇನು ಗೊಬ್ಬರ ನೀವು ಪರ್ಚೇಸ್ ಮಾಡಿದ್ದೀರಲ್ಲ ಅದು ಕೂಡ 100% ಪೇಮೆಂಟ್ ಆಗ್ತದೆ. ಬಟ್ ಎಲಿಜಿಬಿಲಿಟಿ ಇದೆ ಇದಕ್ಕೆ, ಉದ್ಯೋಗಕರ್ತರಿಗೆ ಎಲ್ಲರಿಗೂ ಸಿಗೋದಿಲ್ಲ ಅವಕಾಶ. ಗ್ರಾಮ ಪಂಚಾಯತ್ ನಿವಾಸಿಗಳಾಗಿರ್ಬೇಕು ಫಸ್ಟ್. ಸೆಕೆಂಡ್ ಏನಂತಂದರೆ ಅವರು ಮಹಿಳಾ ಪ್ರಧಾನ ಕುಟುಂಬ ಆಗಿದೆ, ಇದರಲ್ಲಿ ಯಾರು ಒಂದಿದ್ರು ಸಾಕು. ಇಲ್ಲ ಅಂತಂದರೆ ಸಣ್ಣ ರೈತ ಆಗಿರಬೇಕು, ಇಲ್ಲ SC ST, ಇಲ್ಲ BPL ಕಾರ್ಡ್, ಇದರಲ್ಲಿ ಯಾವ್ದಾದ್ರು ಒಂದು ದಾಖಲೆ ಇದ್ರೂ ಕೂಡ. ಇಲ್ಲ ಅಂತಂದರೆ ನಮಗೆ ಜಾಗ ಮಂಜೂರಾಗಿದ್ದರೆ, ಲ್ಯಾಂಡ್ ಆ್ಯಕ್ಟಲ್ಲಿ ಜಾಗ ಮಂಜೂರಾಗಿದ್ದರೆ ಅವರು ಕೂಡ ಇದರಲ್ಲಿ ಅರ್ಹ ಫಲಾನುಭವಿಗಳಾಗ್ತಾರೆ. ಯಾರ್ಯಾರು ಹೇಳಿ, ಒಂದು ಮಹಿಳಾ ಪ್ರಧಾನ ಕುಟುಂಬ SC ST, ಇಲ್ಲ ಅಂತಂದರೆ BPL ಕಾರ್ಡ್, ಇಲ್ಲಾಂದರೆ ಮಹಿಳಾ ಪ್ರಧಾನ ಕುಟುಂಬ ಅಂತಂದರೆ ರೇಷನ್ ಕಾರ್ಡಲ್ಲಿ ಮಹಿಳಾ ಹೆಸರಿರಬೇಕು. RTCಲಿ ಕೂಡ ಮಹಿಳಾ ಹೆಸರಿದ್ರೆ ಅವ್ರು ಮಹಿಳಾ ಪ್ರಧಾನ ಕುಟುಂಬ ಅಂತ ತಗೊಳ್ತೇವೆ. ಅವ್ರದ್ದು ಜಾಗ ಎಷ್ಟಿದ್ರೂ ಕೂಡ ನಾವು ಉದ್ಯೋಗಕರ್ತರಲ್ಲಿ ಅವಕಾಶ ಕೊಡ್ತೇವೆ. ಈಗ ಒಂದು ದಿನದ ಕೂಲಿ ಮುಂಚೆ 236 ಇತ್ತು, ಈಗ 309 ಮಾಡಿದ್ದಾರೆ. 309 309 ರೂಪಾಯಿ ಇದೆ ಉದ್ಯೋಗಕರ್ತರು ಒಂದು ದಿನದ ಕೂಲಿ. ಅದೊಂದಾಯ್ತು. ಉದ್ಯೋಗಕರ್ತರಲ್ಲಿ ಇಷ್ಟು ನೀವು ನಡ್ಬೋದು, ಯಾವುದೋ ಅಡಿಕೆ, ತೆಂಗು, ಗೇರು, ಕಾಳುಮೆಣಸು ಇವೆಲ್ಲ ನಡ್ಬೋದು. ಮತ್ತು ಕೃಷಿ ಇಲಾಖೆಯಲ್ಲಿ ಕೂಡ ಅಲ್ಪಾಳದ ಬಾವಿ ಕೂಡ ಎಲ್ಲ ಮಾಡ್ಕೊಳ್ಬೋದು. ಅದರಲ್ಲಿ ನಿಮಗೆ ಸಾಮಗ್ರಿ ವೆಚ್ಚನೂ ಕೊಡ್ತಾರೆ, ಕೂಲಿ ವೆಚ್ಚನೂ ಕೊಡ್ತಾರೆ. ಇದು ಉದ್ಯೋಗ ಖಾತ್ರಿ ಐತಿ. ಇಲ್ಲ ನಮಗೆ ಉದ್ಯೋಗ ಖಾತ್ರಿ ನಾವು JCB ಮಾಡ್ತೇವೆ, ನಾವು ಬೇರೆದು ಅದು ಬಿಟ್ಟು ಬೇರೆದು ಬೇಕಂತಂದರೆ ನಮ್ಮಲ್ಲಿ ಕೇಂದ್ರ ವಲಯ ಯೋಜನೆಗಳಂತ ಇದೆ, ರಾಜ್ಯ ವಲಯ ಯೋಜನೆ ಅಂತ ಇದೆ, ಮತ್ತು ಜಿಲ್ಲಾ ವಲಯ ಯೋಜನೆ ಅಂತ ಇದೆ. ಕೇಂದ್ರ ವಲಯದಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಂತ ಇದೆ. ಇದರಲ್ಲಿ ನಮ್ಮಲ್ಲಿ ಅಡಿಕೆ ತೋಟ ಇದೆ, 2.5 ಎಕರೆ 1 ಎಕರೆ ಈ ಥರ ಅಡಿಕೆ ತೋಟ ಇದೆ. ನಮ್ಮಲ್ಲಿ ಆ ಜಾಗ ಇನ್ನೂ ಇದೆ, ನಾವು ಅಂತರ ಬೆಳೆಗಳನ್ನ ನಾವು ಮಾಡ್ಕೊಳ್ಬೋದು. ಅಂತಂದರೆ ಕಾಳು ಮೆಣಸನ್ನ ನಾವು ಫ್ರೀಯಾಗಿ ಕೊಡ್ತೇವೆ, ಉಚಿತವಾಗಿ. ಪನೀರ್ 1 ಅಂತೇಳಿ ವೆರೈಟಿ ಇದೆ, ಕಾಳು ಮೆಣಸನ್ನು ಉಚಿತವಾಗಿ ಕೊಡ್ತೇವೆ. ನೀವು ದಾಖಲೆ ಏನು ಕೊಡಬೇಕಂತಂದರೆ ನಿಮ್ಮದು ಪಹಣಿ ಪತ್ರ, ಆಧಾರ್, ಬ್ಯಾಂಕ್ ಜೆರಾಕ್ಸ್ ಕಾಪಿ. ಇದರಲ್ಲಿ ದೊಡ್ಡ ರೈತ, ಸಣ್ಣ ರೈತ ಇದು ಯಾವುದೂ ಏನೂ ಇರೋದಿಲ್ಲ. ಯಾರು ಬೇಕಾದರೂ ಕೂಡ ನೀವು ಇದನ್ನು ಅರ್ಜಿ ಸಲ್ಲಿಸಬಹುದು. ಕಾಳುಮೆಣಸು ಸಸಿಗಳನ್ನ ನಾವು ಉಚಿತವಾಗಿ ಕೊಡ್ತೇವೆ. ಇಲ್ಲ ನನ್ನ ಹತ್ರ ಬರೀ ಜಾಗ ಇದೆ, ಗುಡ್ಡೆ ಥರ ಇದೆ, ನನ್ನ ಸ್ವಂತ ಜಾಗ ಇದೆ, ಅಲ್ಲೊಂದು ಏನು ಬೆಳೆಗಳಿಲ್ಲ ಅಂತಂತಂದರೆ ಗೇರು ಸಸಿಗಳನ್ನ ಉಚಿತವಾಗಿ ಕೊಡುವಂತಹ ವ್ಯವಸ್ಥೆ ನಮ್ಮಲ್ಲಿದೆ. 1 ಎಕರೆಗೆ 110 ಸಸಿಗಳನ್ನ ನಾವು ಉಚಿತವಾಗಿ ಕೊಡ್ತೇವೆ. ಬಟ್ ಸಹಾಯಧನ ಏನಿರೋದಿಲ್ಲ, ಅದು ಗಿಡಗಳನ್ನ ಮಾತ್ರ ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಮುಂದಿನ ವರ್ಷಕ್ಕೆ ಅದರದ್ದು ನೆಕ್ಸ್ಟ್ ವರ್ಷದ್ದು ಗಿಡ ನೆಟ್ಟಾಗಿದ್ದು ನೆಕ್ಸ್ಟ್ ವರ್ಷಕ್ಕೆ ನಿರ್ವಹಣೆಗೆ ಅಂತೇಳಿ 6,000 to 8,000 ರೂಪಾಯಿ ತನಕ ನಾವು ಕೊಡ್ತೇವೆ 1.5 ಎಕರೆಗೆ. ಅದಾಯ್ತಾ. ಆಮೇಲೆ ಮತ್ತೆ ಇತ್ತೀಚೆಗೆ ನಾವು ನೋಡಿದಂತೆ ಏನಂತಂದರೆ, ನೀವು ಬರೀ ಸಾಂಪ್ರದಾಯಿಕ ಬೆಳೆಗಳಲ್ಲಿ ಮಾತ್ರ ಜಾಸ್ತಿ ಬೆಳೀತಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ಬ್ಯಾಂಕಿಂಗ್ ಸೆಕ್ಟರ್ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಜನ ತುಂಬ ಬುದ್ಧಿವಂತರಿದ್ದಾರೆ. ನಾವು ಬೇರೆ ಜಿಲ್ಲೆಗಳೆಲ್ಲ ನೋಡಿ ಮತ್ತು ಇಲ್ಲೆಲ್ಲ ನೋಡಿದಾಗ ಇಲ್ಲಿ ಬುದ್ಧಿವಂತರು ಯಾಕೆ ಅಂತ ಹೇಳ್ತೇವೆ ಅಂತಂದರೆ, ಒಂದು ನೀವು ಈ ದೇಶಕ್ಕೆ 5 ಬ್ಯಾಂಕ್ಗಳನ್ನ ಕೊಟ್ಟಿದ್ದಾರೆ ಈ ಜಿಲ್ಲೆಯವರು. ಹೆಲ್ತ್ ಸೆಕ್ಟ್ರಲ್ಲೂ ಭಾಳ ಮುಂದುವರೆದಿದ್ದಾರೆ, ಎಜುಕೇಷನ್ ಸೆಕ್ಟ್ರಲ್ಲೂ ಮುಂದುವರೆದಿದ್ದಾರೆ. ಆದರೆ ಕೃಷಿ ಕ್ಷೇತ್ರಗಳನ್ನು ನಾನು ಫೀಲ್ಡಲ್ಲಿ ಸುಮಾರು ಫುಲ್ ಫೀಲ್ಡ್ನೆಲ್ಲ ನೋಡಿದಾಗ ಏನು ಅನಿಸ್ತಂತಂದರೆ, ಅಡಿಕೆ, ತೆಂಗು, ಗೇರು, ಕಾಳುಮೆಣಸು ಇಷ್ಟು ಬೆಳೆಗಳನ್ನ ಬಿಟ್ಟು ಬೇರೆ ಬೆಳೆಗಳನ್ನ ಅಷ್ಟು ಬೆಳೆದಿಲ್ಲ ನಾನು ನೋಡಿದಾಗ. ಬೆರಳೆಣಿಕೆ ಅಷ್ಟು ಜನ ಮಾತ್ರ ಕೆಲವರು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದಾರೆ, ರಾಂಬುಟಾನ್ ಬೆಳೆದಿದ್ದಾರೆ, ಮ್ಯಾಂಗೋಸ್ಟೀನ್ ಬೆಳೆದಿದ್ದಾರೆ. ಬೆರಳೆಣಿಕೆ ಅಷ್ಟೇ. ಈ ಥರ ಮೈನ್ ಅಂದರೆ ಅಪ್ರಧಾನವಾದ ಬೆಳೆಗಳು ಅಂತ ಕರಿತೇವೆ. ಅಂದರೆ ಅಷ್ಟು ಪ್ರಧಾನವಾಗಿಲ್ಲ, ಅದನ್ನು ಅಪ್ರಧಾನ ಅಂತ ಹೇಳಿ ಕರಿತೇವೆ. ಡ್ರ್ಯಾಗನ್ ಫ್ರೂಟ್ ಆಗಲಿ, ಮತ್ತು ರಾಂಬುಟಾನ್ ಹಣ್ಣಾಗಲಿ, ಮ್ಯಾಂಗೋಸ್ಟೀನ್ ಆಗಲಿ, ಈ ಬೆಳೆಗಳಿಗೂ ಕೂಡ ಇತ್ತೀಚೆಗೆ ಸರ್ಕಾರದಿಂದ ಸಹಾಯಧನ ಸಿಗುವಂತಹ ಅವಕಾಶ ಇದೆ ನಮ್ಮಲ್ಲಿ 40%. ನೀವೇ ಇದರಲ್ಲೆಲ್ಲ ನಾವು ಗಿಡಗಳನ್ನ ಉಚಿತವಾಗಿ ಕೊಡೋದಿಲ್ಲ. ನೀವು ನರ್ಸರಿಗಳಿಂದ, ಇಲ್ಲಿ ಬೆಳ್ತಂಗಡಿಯಲ್ಲಿ ನವನೀತ್ ನರ್ಸರಿ ಅಂತ ಇದೆ, ಇಲ್ಲ ಅಂತಂದರೆ ನಮ್ಮ ಕೇರಳದ ಹತ್ರ ಹೋಮ್ ಗ್ರೌಂಡ್ ನರ್ಸರಿ ಅಂತ ಇದೆ. ಗಿಡಗಳು ಜೆನ್ವಿನ್ ಇದೆ, ಚೆನ್ನಾಗಿದೆ. ಈ ರಸ್ತೆ ಬದಿಲೆಲ್ಲ ಇರ್ತದಲ್ಲ, ಆ ಥರ ತೊಗೊಳ್ಬೇಡಿ. ಅವೆರಡು ನರ್ಸರಿಗಳಲ್ಲಿ ನಾನು ಪರಿಶೀಲನೆ ಮಾಡಿದಾಗ ಚೆನ್ನಾಗಿದೆ. ನರ್ಸರಿಗಳಲ್ಲಿ ಆ ನರ್ಸರಿಗಳದ್ದು ಬಿಲ್, ಪಾಣಿಪತ್ರ, ಆಧಾರ್, ಬ್ಯಾಂಕ್ ಕೊಟ್ಟರೆ ಆ ಬಿಲ್ ಏನಿರ್ತದೆ ಆ ಬಿಲ್ಲಿಗೆ 40% ಸಬ್ಸಿಡಿ ಸಿಗ್ತದೆ. ನಾನು ಏನು ಇದು ಶಿಫಾರಸ್ ಮಾಡ್ಕೊಳ್ತೇವೆ ಅಂತಂದರೆ, ಇತ್ತೀಚೆಗೆ ಅಡಿಕೆದು ಬೆಲೆ ಜಾಸ್ತಿ ಆಗಿದಾಗಿಂದ ಏನು ಮಾಡ್ತಿದ್ದಾರೆ, ನಮ್ಮ ಸಾಂಪ್ರದಾಯಿಕವಲ್ಲ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಬಿಟ್ಟು ಕೂಡ ನೀವು ನಂಬಲಿಕ್ಕಿಲ್ಲ, ದಾವಣಗೆರೆ, ಹಾವೇರಿ, ಗದಗ ಇಲ್ಲೆಲ್ಲ ಕೂಡ ಅಡಿಕೆಯನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ನೀರಿನ ಸೌಲಭ್ಯ ಚೆನ್ನಾಗಿದೆ, ಡ್ರಿಪ್ ಮೂಲಕ ಕೂಡ ಅಡಿಕೆ ಅಲ್ಲೂ ಫಲವತ್ತತೆ ಮಣ್ಣಿದೆ. ಇಲ್ಲಿ ನಮ್ಮ ಥರ ಮಳೆ ಜಾಸ್ತಿ ಇದೆ ಅಷ್ಟೇ. ಇಲ್ಲಿ ಈ ಮಳೆ ಜಾಸ್ತಿ ಇರೋದ್ರಿಂದ ನಮ್ಮ ಪೋಷಕಾಂಶಗಳ ಮೇಲ್ಗಡೆ ಅದು ಕೊಚ್ಕೊಂಡು ಹೋಗ್ತದೆ. ಅಲ್ಲಿ ಅವರು ಕೂಡ 4 ವರ್ಷದ ನಂತರ ಫಸಲ್ ಬರಲಿಕ್ಕೆಲ್ಲ ಸ್ಟಾರ್ಟ್ ಆಗಿ ನಮ್ಮಲ್ಲೂ ಕೂಡ ಫಸಲ್ ಬರೋಕ್ಕೆ ಸ್ಟಾರ್ಟ್ ಆದರೆ ಆವಾಗ ಬೆಲೆ ಬೀಳ್ತದೆ. ಏನಂತಂದರೆ, ನಮ್ಮಲ್ಲಿ ಮಾರ್ಕೆಟಲ್ಲಿ ಹೆಚ್ಚು ಸಪ್ಲೈ ಇದ್ದಾಗ ಡಿಮ್ಯಾಂಡ್ ಕಮ್ಮಿ ಆಗ್ತದೆ, ನ್ಯಾಚುರಲ್ ಆಗಿ ಬೆಲೆ ಬೀಳುವಂಥದ್ದು ಸಹಜ. ಹಾಗಾಗಿ ನೀವು ಆ ರೀತಿ ಬರೀ ಅಡಿಕೆಗೆ ಹೋಗಬೇಡಿ. ನಿಮ್ಮ ಹತ್ರ ಜಾಗ ಇದ್ದು ಅಡಿಕೆ ಬೆಳೀತದೆ, ಅದ್ರ ಬದಲು ರಾಂಬುಟಾನ್ ಕೃಷಿ ಮಾಡೋದು ತುಂಬ ಒಳ್ಳೆಯದು. ನಾವು ಅಂದರೆ ಖುದ್ದಾಗಿ ಪರಿಶೀಲನೆ ಮಾಡಿದೆವು ಕೇರಳದ ರೈತರನ್ನ, ಮತ್ತು ನಮ್ಮಲ್ಲಿರುವಂಥ ಸೋನ್ಸು ಮತ್ತು ಮೂಡುಬಿದ್ರಲ್ಲಿ ಉಮಾನಾಥ್ ದೇವಾಡಿಗ ಅಂತ ಇದ್ದಾರೆ, ಒಂದು 5-6 ಜನ ರಾಂಬುಟಾನ್ ಬೆಳೀತಾ ಇದ್ದಾರೆ. ಅವ್ರಿಗೆ KGಗೆ ಅಲ್ಲಿ ಅವರೇ ಬಂದು ತೊಗೊಂಡು ಹೋಗ್ತಾರೆ ಮಾರ್ಕೆಟ್ನವರು. KGಗೆ 150 ರೂಪಾಯಿ ಸಿಗ್ತದೆ. 4 ವರ್ಷದ ನಂತರ ಅದು ಫಸಲ್ ಕೊಡುವಂತಹ ಬೆಳೆ ರಾಂಬುಟಾನ್ ಹಣ್ಣು.
ಒಂದು ನಿಮಗೆ ನಮ್ದು ಏನು ಇನ್ವೆಸ್ಟ್ಮೆಂಟ್ ಇರ್ತದೆ ಅದಕ್ಕಿಂತ ಲಾಭ ಚೆನ್ನಾಗಿ ಆಗ್ತದೆ ರಾಂಬುಟಾನ್ ಕೃಷಿಯಲ್ಲಿ. ಹಾಗಾಗಿ ರಾಂಬುಟಾನ್ ಒಂದು ಮಾಡ್ಕೊಳ್ಳಿ ಅಂತಂದು ಹೇಳ್ತೇವೆ. ಅಡಿಕೆ ತೋಟದಲ್ಲಿ ಮೇಯ್ನ್ ಆಗಿ ನೀವು ಮಾಡ್ಕೊಳ್ಬೇಕಾಗಿರೋದು ಕೊಕೋ ಇದೆ. ಕೊಕೋ ನಿಮಗೆ ಬೇಡ, ನಮಗೆ ಅದು ಉಸಾಬರಿ ಬೇಡ ಅಂತಂತಂದ್ರೆ ಮ್ಯಾಂಗೋಸ್ಟೀನ್ ಅಂತ ಇದೆಯಲ್ಲ, ಮ್ಯಾಂಗೋಸ್ಟೀನ್ ಅದು ಕೂಡ ಹಣ್ಣಿಗೆ ಕೆಜಿಗೆ 150 ರೂಪಾಯಿಂದ 200 ರೂಪಾಯಿ ತನಕ ಸಿಗ್ತದೆ. 2 ಸಾಲಿಗೆ ಒಂದನ್ನು ನೀವು ಅದನ್ನು ಹಾಕೊಳ್ಬೋದು ಮ್ಯಾಂಗೋಸ್ಟೀನ್ ಹಣ್ಣನ್ನು. ಇದು ಸಬ್ಸಿಡಿ ಪೋರ್ಷನ್ಗಳಾಯಿತು. ಮತ್ತೆ ಇಲ್ಲ ನನ್ನ ಹತ್ರ ಜಾಸ್ತಿ ಮ್ಯಾಂಗೋಸ್ಟೀನ್ ಅಂದ್ರೆ ಅದು ಪುಳಿ ಅಂತ ಹೇಳ್ತೇವೆ. ಇದು ಪುನರ್ ಪುಳಿ ಥರನೇ ಇರುತ್ತೆ ಒಳಗಡೆ, ಬಟ್ ಒಳಗಡೆ ಬೆಳ್ಳಗೆ, ಇದು ಹಲಸಿನ ತೊಳೆ ಥರ ಇರುತ್ತೆ, ಅದು ಬೆಳ್ಳಗಿರುತ್ತೆ ಅದರ. ಅದು ಈಗ ಸೆಪರೇಟ್, ಈಗ ನಮ್ದು ನಂತರ ಸರ್ಕಲ್ ಅಲ್ಲಿ ಅವನು ಹಾಕೊಂಡು ನಿಂತಿರ್ತಾನೆ ಯಾವಾಗಲೂ. ಒಂದು ರೆಡ್ ಕಲರ್ ಕೂದಲ್ ತರ ಇರ್ತದೆ, ರೆಡ್ ಕಲರ್ ಕೂದಲು, ಅದು ರಾಂಬುಟಾನ್. ಪರ್ಪಲ್ ಕಲರ್ ಇರ್ತದೆ ಅದು ಅಲ್ಲ, ಅದು ಮಳೆಗಾಲ ಕಳೆದ ತಕ್ಷಣ ಸೀಸನ್ ಸಿಗ್ತದೆ ರಾಂಬುಟಾನ್ ಹಣ್ಣು, ಮ್ಯಾಂಗೋಸ್ಟೀನ್ 2 ಹಣ್ಣು. ಅವೆರಡು ಕೂಡ ನೋಡಿ, ಅದನ್ನ ನಾವು ದುಡ್ಡು ಕೊಟ್ಟು ತಗೊಳ್ಳೋದ್ರೆ 300-400 ರೂಪಾಯಿ ಆಗ್ತದೆ. ಒಂದು ನಾವೇ ಬೆಳೆದ್ರೆ ನಮ್ಮ ಇಲ್ಲಿರೋ ಮಕ್ಕಳು ತಿಂತವೆ, ನಾವು ತಿನ್ಬೋದು. ವಿಶೇಷವಾದ ಹಣ್ಣುಗಳು ನಾವು ಸವಿದಾಗ ಆಗ್ತದೆ, ಮತ್ತೆ ನಮಗೂ ಕೂಡ ಒಳ್ಳೆ ಆದಾಯ ಸಿಗ್ತದೆ. ಇಲ್ಲ ನನ್ನ ಹತ್ರ 2.5 ಎಕರೆ ಜಾಸ್ತಿ ಅಡಿಕೆ ತೋಟ ಇದೆ ಅಂತಂತಂದ್ರೆ ಪ್ಯಾಕ್ ಹೌಸ್ ಅಂತೇಳಿ ಇದೆ, ಗೋಡೌನ್ ಥರ ಮಾಡಲಿಕ್ಕೆ, ಮಳೆಯಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ. 9 ಮೀಟರ್ ಉದ್ದ, 6 ಮೀಟರ್ ಅಗಲ, 3 ಮೀಟರ್ ಎತ್ತರ, ಕಟ್ಟಡ ಥರ ಕಟ್ಕೊಳ್ಳಿಕ್ಕೆ. ಮೇಲ್ಗಡೆ ಸ್ಲ್ಯಾಬ್ ಹಾಕ್ಬೇಕಂತೇನಿಲ್ಲ, ಶೀಟ್ ಈ ಥರ ಶೀಟ್ ಕೂಡ ಹಾಕೊಳ್ಬೋದು. ಮತ್ತೆ ಪ್ಲಾಸ್ಟಿಕ್ ಬುಟ್ಟಿ ಪರ್ಚೇಸ್ ಮಾಡೋಕ್ಕೂ ತೂಕ ಮಾಡುವಂಥ ಮಾಪನ, ಇದಿಷ್ಟು ಪರ್ಚೇಸ್ ಮಾಡಿದ್ರೆ 4 ಲಕ್ಷ ಖರ್ಚು ನಿಮಗೆ ಬೀಳ್ತದೆ. ಸರ್ಕಾರದಿಂದ 2 ಲಕ್ಷ ಸಹಾಯಧನ ಇದೆ. SC/ST ಗಳಿಗಾದರೆ ಮ್ಯಾಚಿಂಗ್ ರೆಂಟ್ ಅಂತೇಳಿ ಕೊಡ್ತೇವೆ, 90% ಅಂತೇಳಿ. ಅವರಿಗೆ 3,60,000 ತನಕ ಸಹಾಯಧನ ಸಿಗ್ತದೆ. ಇದಕ್ಕೆ ಏನಂತಾರೆ ಪ್ಯಾಕ್ ಹೌಸ್ ಅಂತೇಳಿ ಹೇಳ್ತೇವೆ. ಆಮೇಲೆ ಜೇನು ಕೃಷಿಗೆ ಸಹಾಯಧನ ಇದೆ. ಈಗ ನೋಡಿ, ನಮ್ಮಲ್ಲಿ ಇಷ್ಟೆಲ್ಲ ತೋಟಗಳಿದೆ. ಜೇನು ಕೃಷಿ ಯಾರ ಹತ್ರ ಇದೆಯಾ ಇಲ್ಲಿ? ನಿಮ್ಮ ಹತ್ರ ಒಬ್ಬರ ಹತ್ರನೂ ಇಲ್ಲ, ಇದೆಯಾ ಸರ್? ಎಷ್ಟಿದೆ ಸರ್? ಈಗ ನೋಡಿ, ಒಂದು ಜೇನು ಕೃಷಿ ತುಂಬಾ ಕಷ್ಟಕರವಾಗಿ, ಆಕ್ಚುಲಿ ತರಬೇತಿ ನಮ್ಮ ಕಡೆ ಎಲ್ಲ ಚೆನ್ನಾಗಿದೆ, ಮೂಡುಬಿದ್ರೆ ಕಟ್ಟಿದಲ್ಲೆಲ್ಲ ಕೊಟ್ಟಿದ್ದೇವೆ. ಕೆಲವರು ರೈತರು ಎಷ್ಟು ಉತ್ತಮವಾಗಿ ಲಾಭ ಮಾಡ್ತಾ ಇದಾರೆ ಅಂತ ಅವ್ರವ್ರ ಗ್ರಾಮದ ಹೆಸರಿಟ್ಬಿಟ್ಟೆ ಮಾಡ್ತಾರೆ. ಕೆಜಿಗೆ 600-700 ರೂಪಾಯಿ ತನಕ ತಗೊಳ್ತಾರೆ. ಮಿನಿಮಮ್ ಏನಾದ್ರು ಒಂದು ಪೆಟ್ಟಿಗೆಯಲ್ಲಿ 6 kg ಜೇನುತುಪ್ಪ ಮಿನಿಮಮ್, ನಾವು ಚೆನ್ನಾಗಿ ನೋಡ್ಕೊಳ್ದೇ ಇದ್ರು ಕೂಡ ಮಿನಿಮಮ್ 6 kg ಸಿಗ್ತದೆ. ಬಟ್ ಏನಾದ್ರೆ ಕೆಲವು ಟೆಕ್ನಿಕ್ಸ್ಗಳು ಬೇಕಾಗ್ತದೆ. ನಾವು ತರಬೇತಿಗಳನ್ನ ಮಾಡ್ತಾ ಇರ್ತೇವೆ, ಪ್ರಾಕ್ಟಿಕಲ್ ತರಬೇತಿಗಳು ಮತ್ತು ಥಿಯರಿ ಮಾಡ್ತಿರ್ತೇವೆ, ಅದು ಸಪ್ರೇಟ್ ಹೇಳ್ತೇವೆ. ಮತ್ತು ತರಬೇತಿದು ಸಬ್ಸಿಡಿಗೆ ಬಂದಂತಂದ್ರೆ ಒಂದು ಪೆಟ್ಟಿಗೆ ಕುಟುಂಬ ಸ್ಟ್ಯಾಂಡ್ ನಾವು ನಮ್ಮ ಇಲಾಖೆಯಿಂದನೇ ಕೊಡ್ತೇವೆ. ಈಗಲೂ ಕೂಡ ಸೌಲಭ್ಯ ಇದೆ, ಅದಕ್ಕೆ ಅನುದಾನನೂ ಇದೆ, ಅನುದಾನದ ಕೊರತೆ ಏನಿಲ್ಲ, ಅಪ್ಲೈ ಮಾಡ್ಬೋದು. ಜೇನು ಪೆಟ್ಟಿಗೆ, ಜೇನು ಕುಟುಂಬ ವಿತ್ ಸ್ಟ್ಯಾಂಡ್ 4,500 ರೂಪಾಯಿ ನೀವು ಖರ್ಚು ಮಾಡಬೇಕು ಶುರುವಿಗೆ. ನಾವು 3,375 ರೂಪಾಯಿ ಸಹಾಯಧನವನ್ನು ನಾವು ಕೊಡ್ತೇವೆ ತೋಟಗಾರಿಕೆ ಇಲಾಖೆಯಿಂದ. ನೀವು 4,500 ರೂಪಾಯಿ, 3,375, 75%. ಜಾಸ್ತಿನೇ ಆಯ್ತಿದೆ ಆಕ್ಚುಲಿ. ಅಂದ್ರೆ ಮುಂಚೆ ಏನಾದ್ರೆ ಬರೀ 40% ಸಿಗ್ತಾ ಇತ್ತು, ಮುಂಚೆ 40% ಸಿಗ್ತಾ ಇತ್ತು, ಈಗ 75% ಸಿಗ್ತದೆ. ಅಷ್ಟೇ ಸಿಗ್ತದೆ. ಅಂದ್ರೆ ಬಟ್ ಏನಂತಂದ್ರೆ ಅದನ್ನ ಕಂಪನಿ ಪೇಮೆಂಟ್ ಇಲ್ಲ, ಆಕ್ಚುಲಿ ಫಸ್ಟ್ ಬರೆಸ್ಬೇಕು 4 ವರ್ಷ. ಅದ್ರಲ್ಲಿ ಏನಂತಂದ್ರೆ ಆಕ್ಚುಲಿ ಆಗಿ ಏನಂತಂದ್ರೆ ಜಾಬ್ ಕಾರ್ಡ್ ಯಾರು ಇರ್ತಾರಲ್ಲ ಅವರೇ ಕೂಲಿ ಮಾಡಬೇಕು. ಅದು ಫಸ್ಟ್ ಉದ್ದೇಶ ಅರ್ಥ ಮಾಡ್ಕೊಳ್ಳಿ. ಉದ್ಯೋಗ ಖಾತ್ರಿ ಅಂದ್ರೆ ಏನ್ ಅನ್ಕೊಂಡಿದಾರೆ ಅಂತಂದ್ರೆ ಜನ, ಅಡಿಕೆ ತೋಟದ ಒಳಗಡೆ ರಾಂಬುಟಾನ್ ಹಾಕಬಾರ್ದು, ಬಿಸಿಲು ಬೀಳುವಂತ ಪ್ರದೇಶದಲ್ಲಿ ರಾಂಬುಟಾನ್ ಹಾಕೊಳ್ಬೇಕು ನಾವು. ನೆರಳಿಗೆ ಅದಕ್ಕೆ ಹೇಳಿದೆ, ಅಂತರ ಬೆಳೆಯಾಗಿ ನೀವು ಮ್ಯಾಂಗೋಸ್ಟೀನ್ ರಾಂಬುಟಾನ್ ತುಂಬಾ ಚೆನ್ನಾಗಿ ಆಗ್ತದೆ. ಇಲ್ಲ ಏನಾಗ್ತದೆ ಅಂತಂದ್ರೆ ನಾನು ಹೇಳ್ತೇನೆ ಕೇಳಿ. ಏನಕ್ಕೆ ಆಗೋದಿಲ್ಲ ಅಂತಂದ್ರೆ ನಾನು ಅವಾಗಲೇ ಹೇಳಿದೆ, ರೋಡ್ ಸೈಡ್ ಅಲ್ಲಿ ನರ್ಸರಿಲಿ ನಾವು ತಗೊಳ್ಬಾರ್ದು. ಫಸ್ಟ್ ಅದು ಬೀಜದಿಂದ ಉತ್ಪಾದನೆ ಆಗುವಂತ ಸಸಿ ಅಲ್ಲ ಅದು ಆಕ್ಚುಲಿ. ಅದಕ್ಕೆ ಟೀ ಬಡ್ಡಿಂಗ್ ಅಂತ ಹೇಳ್ತೇವೆ. ಒಂದು ಕಣ್ಣನ್ನು ತೆಗೆದು ಕಸಿ ಕಟ್ಟಿ ಆ ತರಹ ಬಂದಂತ ಸಸಿಗಳಲ್ಲಿ ಮಾತ್ರ ಫಸಲ್ ಬರ್ತದೆ. ಅದು 2 ನರ್ಸರಿಗಳಲ್ಲಿ ಸರ್ಟಿಫೈಡ್ ಇದೆ. ಒಂದು ಹೋಮ್ ಗ್ರೋನ್ ನರ್ಸರಿ ಕೇರಳ, ಮತ್ತೆ ಇನ್ನೊಂದು ನವನೀತ್ ನರ್ಸರಿ ಬೆಳ್ತಂಗಡಿ, ಹೋಮ್ ಗ್ರೋನ್ ನರ್ಸರಿ ಕೇರಳ. ಬಟ್ ಅವ್ರ ಬ್ರಾಂಚಸ್ ಸುಮಾರು ಕಡೆ ಇದಾವೆ, ಎಲ್ಲ ಕಡೆ ಇದಾವೆ. ನಿಯರೆಸ್ಟ್ ನಾವು ತಲಪಾಡಿಲಿ ನೋಡಿದ್ದು ನವನೀತ್ ನರ್ಸರಿ, ಬೆಳ್ತಂಗಡಿಲಿ ಒಂದಿದೆ, ಬಂಟ್ವಾಳದಲ್ಲಿ ಒಂದಿದೆ. ಇಷ್ಟ ಆಯ್ತಲ್ಲ. ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ ಇದೆ, ರಾಜ್ಯ ವಲಯದ ಯೋಜನೆಯಲ್ಲಿ ಅಣಬೆ ಕೃಷಿಗೆ ಸಹಾಯಧನ ಇದೆ. ಅಣಬೆಗೆ ಈಗ ನಮ್ಮಲ್ಲಿ ಹಳೇದು ಮನೆ ಇದೆ ಅಥವಾ ಹಳೇದು ದನದ ಕೊಟ್ಟಿಗೆ ಇದೆ, ನಾವು ಅದನ್ನು ಯೂಸ್ ಮಾಡ್ತಿಲ್ಲ ಅಂತಂದಾಗ ಒಂದು ಆಟೋಕ್ಲೇವ್ ಕುಕ್ಕರ್, ನಮ್ಮ ಬೈಹುಲ್ನ ಬೇಯಿಸ್ಲಿಕ್ಕೆ ಆಟೋಕ್ಲೇವ್, ಮತ್ತು ಹ್ಯೂಮಿಡಿಫೈಯರ್ ತೇವಾಂಶನ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಕೆಲವು ಇಂಪಾರ್ಟೆಂಟ್ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ 4 ಲಕ್ಷ ಆಗ್ತದೆ ಖರ್ಚು. ಸರ್ಕಾರದಿಂದ 2 ಲಕ್ಷ ಸಹಾಯಧನ ಕೊಡ್ತೇವೆ. ಇದನ್ನ ಮಾಡಿದವರು ತುಂಬ ಜನ ಇದ್ದಾರೆ ನಮ್ಮ ಇಲ್ಲಿ. ಇದು ಮಳವೂರಲ್ಲಿ ಮರ್ಸಲಿನ್ ಡಿಸೋಜ ಅಂತ ಒಬ್ರು ಇದ್ದಾರೆ. ಆಮೇಲೆ XMLA ಕೂಡ ಅವರು ಲೋಬಸರ್, ಅವ್ರು ದೊಡ್ಡ ಮಟ್ಟದಲ್ಲಿ ಕೋಟಿಗಟ್ಟಲೆ ಹಾಕ್ಬಿಟ್ಟು ಮಾಡಿದ್ದಾರೆ. ಅವ್ರದ್ದು ಕೂಡ ಲಾಭದಲ್ಲೇ ಇದೆ ಅಣಬೆ ಕೃಷಿಗೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಣಬೆ ಬೇಸಾಯಕ್ಕೆ ತುಂಬ ಸೂಕ್ತವಾಗಿದೆ.
ಇವ್ರು ನೋಡಿ ಕೋಟಿಗಟ್ಟಲೆ ಒಬ್ಬರು ಲೋಬಾರ್ದು, ಅವ್ರು ಕೂಡ ಒಳ್ಳೆ ಆದಾಯ ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದು ಕನಿಷ್ಠ ನಮ್ಮ ಮನೆ ಸುತ್ತಮುತ್ತ ಬೆಳೆದಂತಹ ಬೈಹುಲ್ಲನ್ನು ಹೌದು ವಾಮಂಜೂರಲ್ಲಿ ಇದೆ. ಬಟ್ ಚೆನ್ನಾಗಿದೆ ಬಟ್ ನೋಡ್ಲಿಕ್ಕೆ ಬಿಡೋದಿಲ್ಲ, ಯಾಕಂತಂದ್ರೆ ಅದು ಕಂಟಾಮಿನೇಷನ್ ಆಗ್ತದೆ. ಏನಂತಂದ್ರೆ ನಾವು ಬೇರೆ ಎಲ್ಲೆಲ್ಲೋ ಸುತ್ತಾಡಿ ಬಂದು ಅಲ್ಲಿ ಹೋಗ್ಲಿಕ್ಕೆ ಅವರು ಬಿಡೋದಿಲ್ಲ ಅವರು. ಬಟ್ ಮುಂಚೆನೆ ಪರ್ಮಿಷನ್ ತಗೊಂಡು ಎಲ್ಲ ಸ್ವಲ್ಪ ಇದು ಮಾಡ್ಕೊಂಡ್ರೆ ಬರ್ತಾರೆ. ಬಟ್ ಇನ್ನೊಂದು ಪ್ರಸನ್ನ, ಈಗ ಅಡಿಕೆಗೆ ಹೇಗೆ ಕೊಳೆ ರೋಗ ಬರುತ್ತಲ್ಲ, ನಾವು ಹಾಗೆ ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಅದ್ರೊಳಗೆ ಹೋದ್ರೆ ಅವುಗಳಿಗೂ ಕೊಳೆ ರೋಗ ಸ್ಟಾರ್ಟ್ ಆಗಿ ಅವು ಫುಲ್ ಹೋಗುತ್ತೆ, ಅವ್ರು ಸೆಟ್ಟೆ ಹೋಗುತ್ತೆ ಪೂರ್ತಿ ಏನೇನು ಇಟ್ಟಿರ್ತಾರೆ ಅದೆಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ ಪ್ರಸನ್ನ ಡಿಸೋಸ್ ಅಂತ ಹೇಳಿದ್ರಲ್ಲ ಮಳವೂರಲ್ಲಿ, ಅವರು ಸಣ್ಣ ಮಟ್ಟದಲ್ಲೇ ಮಾಡಿದ್ದಾರೆ. ಅವ್ರಿಗೂ ಕೂಡ ಲಾಭ ಎಷ್ಟು ಚೆನ್ನಾಗಿ ಬಂದ್ರೆ ಜನ ಅವ್ರ ಹತ್ರನೇ ಹುಡ್ಕೊಂಡ್ಬಂದು ಕೇಳ್ತಾರೆ, ಅಣಬೆ ನಮಗೆ ಈ ಸತಿ ಬೇಕು ಅಂತ ಹೇಳಿ ಅವ್ರನ್ನ ಹುಡುಕಿಕೊಂಡು ಬಂದು ಕೇಳ್ಕೊಂಡು ಹೋಗ್ತಾರೆ. ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗಿಲ್ಲ ಅಣಬೆಯಲ್ಲಿ. ಸೀಡ್ಸ್ ಏನ್ ಗೊತ್ತಾ, ನಾವು ಆರ್ಡರ್ ಮಾಡಿದ್ರೆ ಫೋನ್ ಮಾಡಿ, ಬಯೋಸೆಂಟರ್ ಶಿವಮೊಗ್ಗ ಇದೆ, ಮಾರ್ಕೆಟಲ್ಲಿ ನಿಮಗೆ 1000-2000 ಆ ಥರ ಎಲ್ಲ ಇದೆ. ನಮ್ಮ ಶಿವಮೊಗ್ಗ ಬಯೋಸೆಂಟರ್ ಅಲ್ಲಿ ಕೆಜಿಗೆ ಎಷ್ಟು 110 ರೂಪಾಯಿನ 120 ರೂಪಾಯಿ ಅಷ್ಟೇ ಇದೆ ಸರ್ಕಾರದ ರೇಟ್. ಆರ್ಡರ್ 10 kg ಮೇಲೆ ಆರ್ಡರ್ ಮಾಡಿದ್ರೆ ಮನೆಗೆ ಡೆಲಿವರಿ ಕೊಡ್ತಾರೆ. ಅದು ಅಣಬೆ ಕೃಷಿಗೆ ಲಾಭ ಇದೆ ಸರ್. ಆಕ್ಚುಲಿ ನಾವು ಅಂದ್ರೆ ತುಂಬಾ ಸೀರಿಯಸ್ ಆಗ್ಬೇಕು. ಆಕ್ಚುಲಿ ಈಗ ನೋಡಿ ಈ ಕಾರ್ಯಕ್ರಮಕ್ಕೂ ನೋಡಿ ಎಲ್ಲ ಸ್ವಲ್ಪ ಮಿಡಲ್ ಏಜ್ ಆದವ್ರ ಅಂತಾರೆ ಬಂದಿರೋದು, ಯುವಕರು ಯಾರು ಬರೋದಿಲ್ಲ. ಇದೆಲ್ಲ ಕಂಪೇರ್ಸ್ ಎಲ್ಲ ದುಬೈ ಗಲ್ಫ್ ನಾವು ನೋಡಿದ್ರೆ ಇದೆಲ್ಲ ನಮ್ಮ ಇಲಾಖೆ 3 ದಿನದಲ್ಲಿ ಸುಮಾರು ಜನ ಬರ್ತಾರೆ ರೈತರು. ಬಟ್ ಈ ತರ ಯಾವಾಗ ಹಣ ಜಾಸ್ತಿ ಸಿಗ್ತದೆ ನಮಗೆ ಕೃಷಿಯಿಂದ ಅಂದಾಗ ಮಾತ್ರ ನಮ್ಮ ಯುವಕರು ನಮ್ಮ ಊರಲ್ಲೇ ಉಳ್ಕೊಳ್ತಾರೆ. ನೀವು ರುಚಿ ಹತ್ತಿಸ್ಬೇಕು. ಏನಂತಂದ್ರೆ ನಾವು ಅಡಿಕೆ ನಾವು ರೈತರಾಗ್ಬಿಟ್ಟು ಲಾಭ ಬೇಡ, ನಾವು ಬರೀ ಕೃಷಿ ಆ ಥರ ಅಲ್ಲ. ನೀವು ಚೆನ್ನಾಗಿ ಲಾಭ ಮಾಡ್ಬೇಕಂತಂದ್ರೆ ಸಂಪೂರ್ಣ ಅದು ಕೃಷಿ ಇರಬೇಕು. ನಮ್ಮಲ್ಲಿ ಅಡಿಕೆ ತೋಟ ಇದೆ ಅಂತಂದ್ರೆ ಅಲ್ಲಿ ಜೇನು ಕೃಷಿ ಇರಬೇಕು. ನಮ್ಮ ದನದ ಕೊಟ್ಟಿಗೆ ದನ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಅಣಬೆ ಕೃಷಿ ಇರಬೇಕು. ಈ ರೀತಿ ಸಂಪೂರ್ಣವಾದ ಕೃಷಿ ಮತ್ತು ಅಂತರ ಬೆಳೆಗಳನ್ನ ಇಲ್ಲಿ ನೋಡಿ ಎಷ್ಟೋ ಅಡಿಕೆ ತೋಟದಲ್ಲಿ ಕಾಳ್ಮೆಣ್ಸುಗಳು ಹಾಕೊಂಡಿಲ್ಲ, ಕೊಕೋ ಹಾಕೊಂಡಿಲ್ಲ, ಜಾಯ್ಕಾಯಿ ಜಾಯ್ಪತ್ರೆ, ಅದು ಒಂದು ಸಸಿನೇ ಅದು ತಪ್ಪು ಮಾಹಿತಿ. ಅದು ಆಕ್ಚುಲಿ ಹಿಡಿತದೆ ಅದು ಸುಮಾರು ಜನ ಹಂಗೆ ಆದ್ರೆ ಬಾಯಿಂದ ಬಾಯಿ ಹರಡ್ತಾ ಹೋಗ್ಬೇಕಾದ್ರೆ ನೀರು ಎಲ್ಲಿ ಈಗ ಅದೇ ಪ್ರಾಬ್ಲಮ್ ಏನಂತಾರೆ, ಅಡಿಕೆಯಲ್ಲಿ ಲಾಭ ಇದೆ ಅಂತ ಗೊತ್ತಾದ್ಮೇಲೆ ನಾವೆಲ್ಲ ಏನ್ ಮಾಡಿದೇವೆ ಅಂತಂದ್ರೆ ಭತ್ತದ ಗದ್ದೆಗಳಲ್ಲೆಲ್ಲ ನಾವು ಅಡಿಕೆಯನ್ನ ನೆಟ್ಟಿದ್ದೇವೆ. ಹಾಗಾಗಿ ಮಾತ್ರ ಅಂತ ಜಾಗದಲ್ಲಿ ಮಾತ್ರ ನೀರು ನಿಲ್ತದೆ, ಕಾಳುಮೆಣಸು ಉಳಿಯೋದಿಲ್ಲ. ಆ ಥರ ಜಾಗಕ್ಕೆ ನೀವೇನ್ ಮಾಡಿ ಅಂತಂದ್ರೆ ಕಸಿ ಕಟ್ಟಿರ್ತಾರೆ. ಬ್ರೆಜಿಲ್ ಪೆಪ್ಪರ್ಗೆ ನಮ್ದು ನದಿ ತೀರದಲ್ಲಿ ಅದೊಂದು ಕಾಟದ ಕಾಳುಮೆಣಸು ಬರ್ತದ, ಕಾಟ್ ಕಾಳುಮೆಣಸು ಅಂತ ಹೇಳ್ತೀವಲ್ಲ, ಹಿಪ್ಲಿ ಗಿಡ. ಆ ಹಿಪ್ಲಿ ಗಿಡಕ್ಕೆ ಬ್ರೆಜಿಲ್ ಪೆಪ್ಪರ್ ಅಂತ ಹೇಳ್ತೀವಿ. ಆ ಹಿಪ್ಲಿ ಗಿಡಕ್ಕೆ ನಮಗೆ ಎಲ್ಲರೂ ಸಿಕ್ಕಿದ್ರೆ ಹಿಪ್ಲಿ ಗಿಡನ ಅದ್ರದ್ದು ಬೇರೆ ಸಮೇತ ಕಿತ್ತು ಒಂದು ತೊಟ್ಟೆಲಿ ಹಾಕೊಂಡು ನಾವು ನೆಟ್ಕೊಳ್ಬೇಕು ಫಸ್ಟ್. ಆಮೇಲೆ ಅಡ್ಡ ಕಟ್ ಮಾಡಬೇಕು. ಅಡ್ಡ ಕಟ್ ಮಾಡಿ ನಮ್ಮದು ಯಾವ್ದಾದ್ರು ಒಂದು ಒಳ್ಳೆ ಕಾಳುಮೆಣಸು ಒಳ್ಳೆ ಚೆನ್ನಾಗಿ ಕಾಳುಗಳೆಲ್ಲ ಬಿಡ್ತಾ ಇದೆ, ಅದಕ್ಕೆ ರೋಗ ಕೀಟ ಬಾಧೆಲ್ಲ ಏನೂ ಇಲ್ಲ ಅಂತಂದಾಗ ಅದು ಭೂಮಿಗೆ ಹರಡ್ತದಲ್ಲ, ಆ ಥರದ್ದು ಒಂದು ಬಳ್ಳಿನ ಕಟ್ ಮಾಡ್ಕೊಂಡು ಎಲ್ಲ ತೆಗೆದು ಈ ನಾವು ಯಾವುದು ಹಿಪ್ಲಿ ಗಿಡನ ಹಿಂಗೆ ಅರ್ಧ ಕಟ್ ಮಾಡಿ ಇದು ಮಧ್ಯದ ಭಾಗ ಸೀಳಿ ಇದನ್ನ ಪೆನ್ಸಿಲ್ ನಾವು ಕೆತ್ತೇವಲ್ಲ ಆ ಥರ ಕೆತ್ತಿ ತೊಟ್ಟೆ ಹಾಕಿ ಕಟ್ಟಿದ್ರೆ ಅದೇ ಕಸಿ ಕಟ್ಟಿದಾಗೆ. ಇದೇ ಗಿಡನ ನಾವು ಇದೆಲ್ಲ ಮಾಡಲ್ಲಪ್ಪ ಹೆಂಗೆ ನನಗೇನು ಇಷ್ಟೆಲ್ಲ ಬೇಡ ಅಂತಂದರೆ ನಿಮ್ಮ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಕಂಕನಾಡಿ ಇದೆಯಲ್ಲ ಅಲ್ಲೂ ಮತ್ತು ಉಳ್ಳಾಳ ಗೇರು ಸಂಶೋಧನಾ ಕೇಂದ್ರದಲ್ಲಿ 40 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿ ತರಬೇಕು. ಆವಾಗ ಈ ಥರ ನದಿ ತೀರ ಪ್ರದೇಶದಲ್ಲಿ ಗದ್ದೆ ಪ್ರದೇಶದಲ್ಲಿ ಅದು ಬುಷ್ ಪೇಪರ್ ಅದರಲ್ಲಿ ಲಾಭ ಏನಿಲ್ಲ. ನನ್ನಲ್ಲೂ ಕಾಳುಮೆಣಸಿದೆ ಅಂದ್ರೆ ಈಗ ಅರ್ಬನ್ ಅಂದ್ರೆ ಸಿಟಿಲೆಲ್ಲ ಇರ್ತಾರಲ್ಲ ಪೇಟೆಯಲ್ಲಿ ಆ ಥರದವ್ರಿಗೆ ಸೂಕ್ತ ಅಷ್ಟೇ. ಮನೆ ಖರ್ಚಿಗೆ ಆಗ್ತದೆ. ಆದ್ರೆ ಅಲ್ಲ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದು. ಬುಷ್ ಪೇಪರ್ ಅಂದ್ರೆ ಅದರಲ್ಲೇನು ವಿಶೇಷ ಇರಲ್ಲ. ನಾನು ಅವಾಗಲೇ ಏನು ಹೇಳಿದೆ, ಭೂಮಿಗೆ ಹರಡ್ತದಲ್ಲ ಬಳ್ಳಿ, ಅದನ್ನ ಕಟ್ ಮಾಡಿ ನೀವು ಸಸಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ಆವಾಗ ಇದು ಬುಷ್ ಪೇಪರ್ ಬೇಕಂತಂದ್ರೆ ಉದ್ದ ಹೋಗ್ತದಲ್ಲ, ಅದನ್ನ ಕಟ್ ಮಾಡಿ ನಾವು ಮಾಡ್ಕೊಂಡ್ರೆ ಅದೇ ಬುಷ್ ಪೇಪರ್ ಆಗಿ ಬೆಳೀತದೆ. ಅದರಲ್ಲಿ ಅಂದ್ರೆ ಮನೆಗಾಗತ್ತೆ ಅಷ್ಟೇ, ಅದು ಜಾಸ್ತಿ ಹಿಡಿಯೋದಿಲ್ಲ ಅದರಲ್ಲಿ. ಅಂದ್ರೆ ಈಗ ನಮ್ಮ ಮನೆ ಕ್ವಾಲಿಟಿ ಚೆನ್ನಾಗಿದೆ, ಸೇಮ್ ಇರುತ್ತೆ. ಅಂದ್ರೆ ಈಗ ಪಾಟಲ್ಲಿ ಹಾಕೊಂಡು ಮಾಡೋಂಥದ್ದು. ರಾಂಬುಟಾನಿಗೆ ಅಷ್ಟು ನೀರು ಬೇಡ. 4 ವರ್ಷ ನಾವು ನಿರ್ವಹಣೆ ಮಾಡಬೇಕು. ಗೇರಿದ್ದಾಗೆ ರಾಂಬುಟಾನ ನಾವು 4 ವರ್ಷ ನಾವು ಸ್ವಲ್ಪ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಳ್ಬೇಕು. ಅದಕ್ಕೆ ಮರ ಅಷ್ಟೊಂದು ಹೈಟ್ ಇಲ್ಲ, ನಾರ್ಮಲ್ ಸಾಧಾರಣ ಮೀಡಿಯಂ ಹೈಟ್ ಅದು ಇದಿಷ್ಟು. ಈಗ ಆಮೇಲೆ ಅದೊಂದು ಆಯ್ತಲ್ಲ, ಮತ್ತೆ ಜಿಲ್ಲಾ ವಲಯ ಯೋಜನೆ ಹನಿ ನೀರಾವರಿ ಇದೆ, ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಇದೆ. ಅದರಲ್ಲಿ ಡ್ರಿಪ್ ಇರಿಗೇಷನ್ಗೆ 75% ಸಬ್ಸಿಡಿಯನ್ನು ಕೊಡ್ತೇವೆ. ಬಟ್ ಇದರಲ್ಲಿ ದಾಖಲೆಗಳು ಸ್ವಲ್ಪ ಇದರಲ್ಲಿ ಜಾಸ್ತಿ ಇದೆ. RTC, ಆಧಾರ್, ಬ್ಯಾಂಕ್, ಬೆಳೆ ದೃಢೀಕರಣ ಪತ್ರ, ಜಾಗದ ನಕ್ಷೆ, ಮಣ್ಣು ನೀರು ಪರೀಕ್ಷೆ ವರದಿ, ಇಷ್ಟು ಫಸ್ಟ್ ಇಟ್ಕೊಂಡ್ಬರ್ಬೇಕು. ಆಮೇಲೆ ಡ್ರಿಪ್ಪಿಗೆ ಸ್ವಲ್ಪ ಅನುಮೋದಿತ ಏಜೆನ್ಸಿಗಳಿದ್ದಾವೆ. ಅನುಮೋದಿತ ಏಜೆನ್ಸಿಗಳಿಂದ ಕೊಟೇಶನ್ ತರಬೇಕು. ನಮ್ಮ ತೋಟಕ್ಕೆ ಎಷ್ಟು ಖರ್ಚಾಗ್ತದೆ ಅನ್ನೋದು ಒಂದು ಕೊಟೇಶನ್ ಕೊಡ್ತಾರೆ. ಆ ಕೊಟೇಶನ್ ಎಲ್ಲ ಕೊಟ್ಟ ನಂತರ ನೀವು ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಮಾಡಿದ ನಂತರ ನಾವು ಬಂದು ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡಿದ ನಂತರ 75% ಅಷ್ಟು ಸಹಾಯಧನ ಸಿಗ್ತದೆ. ಡ್ರಿಪ್ ಇರಿಗೇಷನ್ ಯಾಕೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರೆ, ನಮ್ಮ ಈ ಭಾಗ ಅತಿ ಹೆಚ್ಚು ಮಳೆ ಬಂದರೂ ಕೂಡ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಆಗಲೇ ನೀರು ಸಾಕಷ್ಟು ಇರೋದಿಲ್ಲ ನಮ್ಮಲ್ಲಿ. ಹಾಗಾಗಿ ಹನಿ ನೀರಾವರಿ ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಗೊಬ್ಬರನ ನಾವು ಇದರಲ್ಲಿ ಏನು ಮಾಡೋದು, ಹನಿ ನೀರಾವರಿಲಿ ವೆಂಚುರಿ ಅಂತ ಇದೆ, ಅದರಲ್ಲಿ
ಆ ಡ್ರಿಪ್ ಮುಖಾಂತರನೇ ವೆಂಚುರಿ ಮುಖಾಂತರ ನಾವು ನೀರಲ್ಲಿ ಕರಗುವಂಥ ಗೊಬ್ಬರಗಳನ್ನ ಕರಗಿಸಿ ಇದ್ರ ಮುಖಾಂತರ ಕೊಡ್ಬೋದು. ಅಲ್ಲಿ ನಮಗೆ ಲೇಬರ್ದು ಸಮಸ್ಯೆ ಒಂದು ಕಮ್ಮಿ ಆಗ್ತದೆ. ಆಮೇಲೆ ಸ್ಪ್ರಿಂಕ್ಲರ್ ಆದ್ರೆ ಏನಾಗ್ತದೆ, ಇಡೀ ತೋಟ ತುಂಬ ಕಳೆಗಳು ಬರ್ತದೆ. ಸ್ಪ್ರಿಂಕ್ಲರ್ ಹಾಕ್ಸಿದ್ರೆ, ಡ್ರಿಪ್ ಹಾಕ್ಸಿದ್ರೆ ಕಳೆ ಒಂದು ಕಮ್ಮಿ ಆಗ್ತದೆ. ಕಳೆ ನಿರ್ವಹಣೆ ಮತ್ತು ಲೇಬರ್ದು ಕಾಸ್ಟ್ ಎರಡೂ ಉಳಿಸ್ತದೆ. ಶುರುವಿಗೆ ಸ್ವಲ್ಪ ಖರ್ಚಾಗ್ತದೆ ಹನಿ ನೀರಾವರಿ, ಆಮೇಲೆ ನಮಗೆ ಅದು ಲಾಭನೇ. ಅದು ಸ್ವಲ್ಪ ಅಂದ್ರೆ ಎಷ್ಟು ಸರ್? ಯಾವುದು ಸ್ವಲ್ಪ ಖರ್ಚಾಗ್ತದೆ ಅಂದ್ರಲ್ಲ. 1 ಎಕರೆ ತೋಟ ಇದ್ದರಂಥವ್ರಿಗೆ 1,10,000 ತನಕ ಖರ್ಚಾಗುತ್ತೆ. ಸಹಾಯಧನ ಇದೆಯಲ್ಲಮ್ಮ 75% ತನಕ. ಅದು ಬಿಟ್ಟರೆ ಈಗ ಕೃಷಿ ಯಾಂತ್ರೀಕರಣಕ್ಕೆ ಕಳೆ ಕೊಚ್ಚೋ ಯಂತ್ರ, ಮರ ಕಡಿಯೋ ಯಂತ್ರ, ಆಮೇಲೆ ಕಾಳು ಮೆಣಸನ್ನು ಬಿಡಿಸೋ ಯಂತ್ರ, ಮತ್ತು ಇದು ಈ ಅಡಿಕೆ ಸೊಗೆ ಎಲ್ಲ ಕಟ್ ಮಾಡಲಿಕ್ಕೆ ಚಾಫ್ ಕಟರ್ ಅಂತೇಳಿ ಬರ್ತದಲ್ಲ, ಅದಕ್ಕೂ ಕೂಡ 40% ಸಬ್ಸಿಡಿ ಇದೆ. RTC ಜೆಂಟ್ಸ್ ಹೆಸರಲ್ಲಿದ್ದರೆ 40%, ಲೇಡೀಸ್ ಹೆಸರಲ್ಲಿದ್ದರೆ 50% ಸಹಾಯಧನ ಸಿಗುವಂತಹ ವ್ಯವಸ್ಥೆ ಇದೆ. ಕೃಷಿ ಯಾಂತ್ರೀಕರಣ, ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ಅಂತೇಳಿ ಮಾಡಿದ್ದಾರೆ. ಮತ್ತು ಕಾರ್ಬನ್ ಫೈಬರ್ ದೋಟಿ ಅಂತೇಳಿ ಹೆಚ್ಚು ಪ್ರಚಲಿತವಾಗಿದೆ. ಅಂದರೆ ಲೈಟ್ ವೆಯ್ಟ್ ಇದೆ, ಅದು ಮದ್ದು ಬಿಡಲಿಕ್ಕೂ ಆಗ್ತದೆ, ಅಡಿಕೆನ ಹಾರ್ವೆಸ್ಟ್ ಮಾಡಲಿಕ್ಕೂ ಆಗ್ತದೆ. ಅದು ಬಟ್ ಖರ್ಚು ಜಾಸ್ತಿ ಇದೆ, 75,000 ಇದೆ. ಸಹಾಯಧನ 29,600 ರೂಪಾಯಿ ಇದೆ. ಕಾರ್ಬನ್ ಫೈಬರ್ ದೋಟಿ ಅಂತೇಳಿ. ಎಷ್ಟು ಎಕರೆ ಬೇಕು ಅದು ಕೃಷಿ ಅಟ್ಲೀಸ್ಟ್ 1 ಎಕರೆ ಇರಬೇಕು ಅಡಿಕೆ ತೋಟ, ಇಲ್ಲ ಅರ್ಧ ಎಕರೆ ಅಡಿಕೆ ತೋಟ ಇದ್ರೂ ಕೂಡ ಕೊಡುವಂಥ ವ್ಯವಸ್ಥೆನ ಮಾಡ್ಬೋದು. ಬಟ್ ಏನಂತಾರೆ ಅವ್ರ ಹೆಸರಲ್ಲಿ ಇದಿಷ್ಟು ಅದು ಹೇಳಿದಲ್ಲ, ಎಲ್ಲ ಥರ ಪ್ರದೇಶ ವಿಸ್ತರಣೆಗಳಿಗೆ, ಕೃಷಿ ಯಾಂತ್ರೀಕರಣಕ್ಕೆ, ಜೇನಿಗೆ, ಅಣಬೆ ಕೃಷಿಗೆ ಇಷ್ಟೆಲ್ಲ ಇಲಾಖೆಗಳಿಂದ ಸವಲತ್ತಿದೆ. ಆಮೇಲೆ ಈಗ ನೀವು ಈ ರೀತಿ ಎಲ್ಲ ಸೇರ್ಕೊಂಡಾಗ ತರಬೇತಿಗಳನ್ನೂ ಸುಮಾರಷ್ಟು ನಾವು ಆಯೋಜನೆ ಮಾಡ್ಬೋದು. ಒಂದು ದಿನ ಥಿಯರಿ ಕೊಡ್ಬೋದು ಜೇನು ಕೃಷಿಗೆ, ಇನ್ನೊಂದು ದಿನ ಪ್ರಾಕ್ಟಿಕಲ್. ಜೇನು ಕೃಷಿ ಅಂದರೆ 2 ದಿನದ ತರಬೇತಿನ ನಾವು ಆಯೋಜನೆ ಮಾಡ್ತೇವೆ. ಅದು ಕೂಡ ನೀವೇನಾದರೂ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾವು ಮಾಡ್ಕೊಳ್ಬೋದು. ಅಂದರೆ ಆಸಕ್ತಿ ಇದ್ದರೆ ನಾವು ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ಬೋದು. ಪಂಚಾಯತಿ ಹಾಲಲ್ಲೇ ಬೇಕಾದ್ರೆ ಮಾಡೋಣ, ಪಂಚಾಯತಿಲಿ ಥಿಯರಿ ಮಾಡ್ಬೋದು. ಪ್ರಾಕ್ಟಿಕಲ್ ಯಾರ ಹತ್ರ ಇವ್ರ ಹತ್ರ ಜೇನದು ಪೆಟ್ಟಿಗೆ ಇತ್ತಂತಂದರೆ ಪ್ರಾಕ್ಟಿಕಲ್ನ ಅವ್ರದ್ದು ತೋಟದಲ್ಲಿ ನಾವು ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ಬೋದು. ಮತ್ತು ಅಣಬೆ ಕೃಷಿಗೂ ಅಷ್ಟೇ, ಅದು ಇವಾಗ ಬರೀ ಸಹಾಯಧನ ಮಾತ್ರ ಹೇಳಿದ್ದೇವೆ ಅಷ್ಟೇ, ಆ ಪೋರ್ಷನ್ ಮಾತ್ರ ಹೇಳಿದ್ದೇವೆ. ಪ್ರಾಕ್ಟಿಕಲ್ ಆಗಿ ಅದು ತೋರಿಸಿದ್ರೇ ನಿಮಗೆ ಇದಾಗ್ತದೆ. ತರಬೇತಿಗಳು ಕೂಡ ನಾವು ಆಯೋಜನೆ ಮಾಡ್ಬೋದು. ಮತ್ತು ಇನ್ನೊಂದು ಸುಮಾರಷ್ಟು ತಪ್ಪು ಕ್ರಮಗಳನ್ನ ಅನುಸರಿಸ್ತಾ ಇರ್ತೀರ ನೀವು, ಅದೊಂದು ಹೇಳ್ಬೇಕಂತ ಅಂದ್ಕೊಂಡಿದ್ದೆ. ಅಡಿಕೆಯಲ್ಲೆಲ್ಲ ಸುಮಾರಷ್ಟು ನಮ್ಮ ರೈತರು ಏನು ಮಾಡ್ತಾರೆ, ಈಟ್ ಎಲ್ಲ ಹಾಕ್ತಾರೆ ಅಂತಂದ್ರೆ ಸೀದಾ ತೊಗೊಂಡೋಗಿ ಬುಡಕ್ಕೆ ಹಾಕ್ತಾರೆ. ಅದು ತಪ್ಪು ಕ್ರಮ. ಆ್ಯಕ್ಚುಲಿ ಅಟ್ಲೀಸ್ಟ್ ಅಡಿಕೆಯಿಂದ ಒಂದು 3-4 ಫೀಟ್ ಬಿಟ್ಟು ಅರ್ಧ ಅಡಿ ಪಾತಿ ಮಾಡಿ ಈಟನ್ನು ಕೊಡಬೇಕು. ಈಟ್ ಕೊಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಕೃಷಿ ಸುಣ್ಣವನ್ನು ಹಾಕ್ಕೊಳ್ಬೇಕು ನಾವು. ಇಲ್ಲಿರೋಂಥ ಮಣ್ಣು ಇದೆಯಲ್ಲ, ನಮ್ಮ ದಕ್ಷಿಣ ಕನ್ನಡದ ಮಣ್ಣು, ಆಮ್ಲೀಯ ಮಣ್ಣು, ಇದನ್ನು ಫಸ್ಟ್ ನ್ಯೂಟ್ರಲ್ ಮಾಡೋಕ್ಕೆ. ನಮಗೆ ಎಸಿಡಿಟಿ ಇದ್ದಾಗ ಹೇಗೆ ನಮಗೆ ಊಟ ಸೇರೋದಿಲ್ಲ, ಅದೇ ರೀತಿ ನಾವು ಈ ಎಸಿಡಿಟಿನ ತಣ್ಣಗೆ ಮಾಡಬೇಕಂದ್ರೆ ಕೃಷಿ ಸುಣ್ಣ ಹಾಕಿ ತಣ್ಣಗೆ ಮಾಡಬೇಕು. 1 ತಿಂಗಳು ಬಿಡಬೇಕು. 1 ತಿಂಗಳು ಬಿಟ್ಟ ನಂತರ ಯೂರಿಯಾ, ರಾಕು, ಪೊಟ್ಯಾಶ್ ಸೆಪರೇಟ್, ಅದು ಯಾವುದೋ ಸಂಯುಕ್ತ ಗೊಬ್ಬರ ಬರ್ತದೆ ಅದನ್ನು ತೊಗೊಳ್ಬೇಡಿ. ಯೂರಿಯಾ, ರಾಕು, ಪೊಟ್ಯಾಶ್ ಸೆಪರೇಟಾಗಿ ಸಿಗುತ್ತೆ ಸೊಸೈಟಿಗಳಲ್ಲಿ. ಅದನ್ನು ಡೈರೆಕ್ಟಾಗಿ ಪರ್ಚೇಸ್ ಮಾಡಿ ಎಲ್ಲ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದೊಂದು ಹಿಡಿ ಹಾಕಿದ್ರು ಬೇಕಾದಷ್ಟು ಆಗ್ತದೆ. ಆಮೇಲೆ ಕೊಟ್ಟಿಗೆ ಗೊಬ್ಬರನೂ ಅಷ್ಟೇ ತುಂಬ ತಪ್ಪಾಗಿ ಯೂಸ್ ಮಾಡ್ತಾರೆ. ಹಸಿ ಕೊಟ್ಟಿಗೆ ಗೊಬ್ಬರನ ನಾವು ಹಾಕೊಳ್ಳೋಕೆ ಹೋಗ್ಬಾರ್ದು. ಸಸಿಗಳೆಲ್ಲ ಇದ್ದಾಗ ಹಸಿ ಕೊಟ್ಟಿಗೆ ಗೊಬ್ಬರನ ಹಾಕ್ತಾರೆ. ಹಸಿ ಕೊಟ್ಟಿಗೆ ಗೊಬ್ಬರದಲ್ಲಿ ನೀವೇ ಕೈ ಇಟ್ಟು ನೋಡಿ, ಕೈ ಸುಟ್ಟೋಗ್ತದೆ, ಬಿಸಿ ಇರ್ತದೆ. ಹಾಗಾಗಿ ಚೆನ್ನಾಗಿ ಕೊಳೆತಿರಬೇಕು, ಕೊಳೆತು ಪುಡಿ ಪುಡಿಯಾಗಿರ್ಬೇಕು, ಅದರಿಂದ ಕೆಟ್ಟ ವಾಸನೆ ಬರಬಾರ್ದು. ಆ ತರಹ ಕೊಟ್ಟಿಗೆ ಗೊಬ್ಬರನ ನಾವು ನಮ್ಮ ಸಸಿಗಳಿಗೆ ಅಥವಾ ಮರಗಳಿಗೆ ಕೊಡುವಂಥ ವ್ಯವಸ್ಥೆನ ನಾವು ಮಾಡ್ಕೊಳ್ಬೇಕು. ಇವೆರಡು ಇದು ಮೇಜರ್ ಕ್ರಮ. ಏನಂತಾರೆ, ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಕೃಷಿ ಸುಣ್ಣ ಹಾಕಬೇಕು. ಅದಾಗಿ 1 ತಿಂಗಳು ಬಿಟ್ಟ ನಂತರ ನಾವು ನಮ್ಮ ಈಟ್ಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು, ಅಡಿಕೆಗಾಗಲಿ ತೆಂಗಿಗಾಗಲಿ. ಆಯ್ತಾ? ಏನು ಹೇಳಿ ಸರ್? ಸುಣ್ಣ 1 ಮರಕ್ಕೆ 1 kg ಅಷ್ಟೇ. ಅಡಿಕೆ ಆಗಲಿ ತೆಂಗಾಗಲಿ 1-1.5 kg ಕೊಟ್ಟರೆ ಆಯ್ತು. ತೆಂಗಿನ ಮರಕ್ಕೂ ಅಷ್ಟೇ, ಅಡಿಕೆಗೂ ಅಷ್ಟೇ. ಅಂದ್ರೆ ಸುಣ್ಣ ಏನಂತಾರೆ, ನಮ್ಮ ಆಮ್ಲೀಯತೆ ಇದೆಯಲ್ಲ ಮಣ್ಣಲ್ಲಿ, ಆ ಆಮ್ಲೀಯತೆನ ನಿವಾರಣೆಗೋಸ್ಕರ ಅಷ್ಟೇ ಸುಣ್ಣ ಹಾಕ್ತೇವೆ. ಅದನ್ನು ಕೂಡ 3 ಫೀಟ್ ದೂರದಲ್ಲಿ ಹಾಕ್ಬೇಕಾ ಸುಣ್ಣ? ಹೌದು, 3 ಫೀಟ್. ಮತ್ತೆಲ್ಲ ಸುತ್ತಮುತ್ತ ಈಗ ಬುಡ ಎಲ್ಲ ಬಿಡಿಸ್ತೇವಲ್ಲ, ಬುಡ ಎಲ್ಲ ಬಿಡಿಸಿದಾಗ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಕಾಳುಮೆಣಸು, ಬುಡದಲ್ಲಿ ಕಾಳುಮೆಣಸು ಇರ್ತದಲ್ಲ, ಅದಕ್ಕೂ ಒಳ್ಳೇದಾಗುತ್ತೆ. ಅದಕ್ಕೆ ಅಡಿಕೆ ಸಸಿಗಳಿಗೆ ಸದ್ಯ ಬೇಡ. ಅದಕ್ಕೆ ಒಂದು 4 ವರ್ಷದ ಮೇಲ್ಗಡೆ ಇರೋಂತಹ ಮರಗಳಿಗೆಲ್ಲ ಸುಣ್ಣ ಹಾಕೋದು ಒಳ್ಳೇದು. ಇನ್ನೊಂದು ಸಿಂಪಲ್ ಏನಂತಂದ್ರೆ, ಹೂಗಳೆಲ್ಲ ಬಿಡಬೇಕಾದ್ರೆ ನಾವು ಅದೇ ಅಕ್ಟೋಬರ್ ರಾಕು ಮತ್ತು ಪೊಟ್ಯಾಶ್ ಜಾಸ್ತಿ ಕೊಡಬೇಕು. ಯೂರಿಯಾ ಕೊಡದೇ ಇದ್ರೆ ನಡೆಯುತ್ತೆ. ದೊಡ್ಡ ಫಸಲ್ ಮರಗಳಿಗೆ, ಸಣ್ಣ ಸಸಿಗಳಿಗೆ ಮಾತ್ರ ಯೂರಿಯಾದ ಅವಶ್ಯಕತೆ ಇರ್ತದೆ ಬೆಳವಣಿಗೆಗೆ ಅಥವಾ ಹಸಿರಾಗಲಿಕ್ಕೆ. ನಾವು ಯೂರಿಯಾ ಜಾಸ್ತಿ ಕೊಟ್ಟಷ್ಟು ಮರಗಳೆಲ್ಲ ಹಸಿರು ಜಾಸ್ತಿ ಆಗ್ತದೆ. ಹಸಿರು ಜಾಸ್ತಿ ಆದಾಗ ಕೀಟ ಬಾಧೆಗಳು, ರೋಗ ಬಾಧೆಗಳನ್ನ ನಾವೇ ಆಕರ್ಷಣೆ ಮಾಡ್ದಂಗೆ ನಮ್ಮ ತೋಟಗಳು. ಇದು ಹುಳಗಳದ್ದು ಬಾಧೆ ಇರ್ಬೋದು. ತೆಂಗಿನ ತೋಟ ಇರೋಂಥವ್ರು ನಮ್ಮ ಅಂದ್ರೆ ವಿಜ್ಞಾನಿಗಳದ್ದು ತಪ್ಪಂತ ಹೇಳಿದ್ರು. ಕೆಲವರು ಏನು ಹೇಳ್ತಾರೆ, ನಮ್ಮ ತೋಟದ ಒಳಗಡೆ ಟ್ರ್ಯಾಪ್ ಹಾಕಿ ಅಂತ ಹೇಳ್ತಾರೆ. ಕುರುವಾಯ್ದ ಟ್ರ್ಯಾಪ್ ಬರ್ತದೆ, ಎಲ್ಲ ಹುಳುಗಳೆಲ್ಲ ತಾನಾಗೆ ಬಂದು ಅದ್ರಲ್ಲಿ ಬೀಳ್ತದೆ. ನಮ್ದು ಸಜೆಷನ್ ಏನಂದ್ರೆ, ನಿಮ್ಮ ತೋಟದ ಒಳಗಡೆ ಹಾಕಬೇಡಿ ಅದನ್ನ. ತೋಟದಿಂದ ಆಚೆ ನಿಮ್ಮ ಸುತ್ತಮುತ್ತ ಎಲ್ಲರ ಕಾಡ್ ಥರ ಇದ್ರೆ, ಪ್ರದೇಶದಲ್ಲಿ ಇದ್ರೆ, ಆ ಕುರುವಾಯ್ದ ಟ್ರ್ಯಾಪ್ ಹಾಕಿ ಅಟ್ಲೀಸ್ಟ್ ವಾರಕ್ಕೆ 1 ಸತಿ ಹೋಗಿ ನಾವೇ ಅದನ್ನು ಕಲೆಕ್ಟ್ ಮಾಡಿ ಸಾಯಿಸುವಂಥದ್ದನ್ನು ನಾವು ಮಾಡಬೇಕು. ಅದು ಕೆಮಿಕಲ್ ಎಲ್ಲ ಸಾಯೋದಿಲ್ಲ.
ಏನು ಕುರುವಾಯಿಗಳು ಆ ಡಬ್ಬಿಲಿ ಬಿದ್ದಿರ್ತದೆ ಅವುಗಳನ್ನ ಕಲೆಕ್ಟ್ ಮಾಡಿ ನಾವೇ ಬೆಂಕಿ ಕೊಡ್ಬೇಕು ಅದಕ್ಕೆ. ಅದು ಅದಕ್ಕೆ ರೋಗ ಬರುವುದಕ್ಕೆ ಕುರುವಾಯಿ ಕೆಂಪು ಮೋತಿ ಹುಳ ಯಾಕೆ ತೋಟದಲ್ಲಿ ಹಾಕ್ಬಾರ್ದು ಅಂತಂದ್ರೆ ಎಲ್ಲಾ ತೋಟಗಳದ್ದು ನಿಮಗೆ ಬಂದ್ಬಿಡ್ತದೆ. ಬೇರೆಯವ್ರದ್ದೆಲ್ಲ ಏನೇನು ಇರ್ತದೆ ಅದೆಲ್ಲ ಸೇರಿ ನಿಮ್ಮ ತೋಟಕ್ಕೆ ಎಂಟ್ರಿ ಕೊಡ್ತವೆ. ಹಾಗಾಗಿ ಅದೊಂದು ಸುಮಾರಷ್ಟು ಜನ ತಪ್ಪು ಮಾಡ್ತಾರೆ. ಯಾಕಂದ್ರೆ ನಮ್ಮ ವಿಜ್ಞಾನಿಗಳು ಏನ್ ಹೇಳ್ತಾರೆ, ತೋಟದಲ್ಲಿ ಇಟ್ಬಿಡಿ ಅಂತ ಹೇಳ್ತಾರೆ. ತೋಟದಲ್ಲಿ ಇಡಕ್ಕೆ ಹೋಗ್ಬೇಡಿ. ಇದಿಷ್ಟು. ಆಮೇಲೆ ಸಿಂಗಾರ ಕೊಳೆಯೋ ರೋಗ ಎಲ್ಲ ಜಾಸ್ತಿ ಇದೆ. ಅದೊಂದು ಏನಂತಂದ್ರೆ ನಾವು ಫಸ್ಟ್ ತೋಟಗಳನ್ನ ಶುಚಿಯಾಗಿ ಇಟ್ಕೊಳ್ಬೇಕು. ಕೊಳೆ ರೋಗ ಆಗಲಿ ಮತ್ತೆ ಸಿಂಗಾರ ಕೊಳೆಯೋ ರೋಗ ಆಗಲಿ ಎಲ್ಲ ಫಂಗಸ್ ರೋಗಗಳ ಹರಡೋದು ಒಂದು ಗಾಳಿ ಮುಖಾಂತರ, ಇನ್ನೊಂದು ಮಣ್ಣಿನ ಮುಖಾಂತರ ಹರಡ್ತಾ ಹೋಗ್ತದೆ. ಹಾಗಾಗಿ ಬಿದ್ದಂತಹ ಸಿಂಗಾರ ಏನು ಕೊಳೆತು ಬಿದ್ದಿರ್ತದೆ, ಅಡಿಕೆ ಕೊಳೆತು ಬಿದ್ದಿರ್ತದೆ, ಅವುಗಳೆಲ್ಲ ಹೆಕ್ಕಿ ಒಂದು ಕಡೆ ಹಾಕಿ ಸುಡುವಂತಹ ಪದ್ಧತಿನ ರೂಢಿಸ್ಕೊಳ್ಬೇಕು. ಮತ್ತು ಇನ್ನೊಂದು ಮೈಲ್ತುತ್ತ ಸುಣ್ಣ ಸ್ಪ್ರೇ ಮಾಡೋದಷ್ಟೇ. ಏನಂತಂದರೆ ಇಲ್ಲಿ ಎಲ್ಲ ಲೇಬರ್ಸ್ಗಳಿಂದ ಮಾಡಿಸೋದ್ರಿಂದ ಅವ್ರ ಲೇಬರ್ಸ್ ಏನು ಮಾಡ್ತಾರೆ, ಸುಣ್ಣನ ಜಾಸ್ತಿ ಹಾಕ್ಬಿಡ್ತಾರೆ. ಏನಂತಂದರೆ ನಮ್ಮ ದಣಿಗಳಿಗೆ ಗೊತ್ತಾಗಲಿ ನಾವು ಸ್ಪ್ರೇ ಮಾಡಿದ್ದೇವೆ ಅಂತೇಳಿ. ಅದು ತಪ್ಪು ಆ್ಯಕ್ಚುಲಿ. 100 ಲೀಟರ್ ನೀರಿಗೆ 1 kg ಮೈಲ್ತುತ್ತ 1 kg ಸುಣ್ಣ ಅಷ್ಟೇ. ಸ್ಟಿಕ್ಕರು ಹಾಕಕ್ಕೆ ಹೋಗಬೇಡಿ, ಅಥವಾ ಸ್ಟ್ರಾಂಗ್ ಮಾಡ್ಬೇಕಂತೇಳಿ ಸುಣ್ಣನೂ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. 1 kg ಮೈಲ್ತುತ್ತ 1 kg ಸುಣ್ಣ 100 ಲೀಟರ್ ನೀರಿಗೆ ಕರೆಕ್ಟಾಗಿ ಮಿಕ್ಸ್ ಮಾಡಿ, ತಿಳಿ ನೀಲಿ ಕಲರ್ ಬಂದಿದ ತಕ್ಷಣ ಕರೆಕ್ಟಾಗಿದೆ ಅಂತ ಅರ್ಥ. ಅದನ್ನು ಸ್ಪ್ರೇ ಮಾಡೋಂಥದ್ದನ್ನ ನಾವು ಮಾಡಬೇಕು. ಅದು ಕರೆಕ್ಟ್ ಆ್ಯಕ್ಚುಲಿ. ಏನಂತಂದರೆ ತೆಂಗಿನ ಮರದ ಏನಂತಂದರೆ ಅವು ಕುರುವಾಯಿಗಳು ಏನು ಅದು ತೆಂಗಿನ ಮರ ಇದೆ ಅಂತ ಏನು ಬರೋದಿಲ್ಲ. ತೆಂಗಿನದು ಸ್ಮೆಲ್ಲಿಗೋಸ್ಕರ ಬಂದು ಅಟ್ಯಾಕ್ ಮಾಡೋಂಥದ್ದನ್ನ ಮಾಡ್ತದೆ. ಅದು ಆ್ಯಕ್ಚುಲಿ ಸಂಪಿಗೆ ಹೂ ಬಿಟ್ಟು ಅದ್ರದ್ದು ವಾಸನೆ ಎಲ್ಲ ಪರಿಮಳ ಎಲ್ಲ ಹರಡಿದಾಗ ತಪ್ಪಿಸ್ಬೋದು ಒಂದು ಮಟ್ಟಿಗೆ. ಗಾಳಿ ಜೋರಿದ್ದಾಗ ಮಾತ್ರ ತಪ್ಪಿಸ್ಬೋದು ಅಷ್ಟೇ. ಇಲ್ಲ ಅಂತಂದರೆ ಅವುಗಳು ಆರಾಮಾಗಿ ಪತ್ತೆ ಹಚ್ಕೊಂಡ್ಬಿಟ್ಟು ಬರ್ತವೆ ಅವು ಕೂಡ. ಈಗ ಹಳ್ಳಿ ನೆಲಗಡಲೆ ಹಿಂಡಿಯನ್ನು ಕೊಳೆಸಿ ಅದು ಕೂಡ ಅದು ಸೇಮ್. ಇದು ಅಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ನೆಲಗಡಲೆ ಹಿಂಡಿನ ಕೊಳೆಸಿ ತೆಂಗಿನ ಮರದ್ದು ಬಿದ್ದಿರ್ತದಲ್ಲ, ಇದು ಹೂ ಅಲ್ಲ ಮಡಲ್ ಬಿದ್ದಿರ್ತದೆ, ಅದನ್ನ ಕಟ್ ಮಾಡಿ ತರಕಾರಿ ಥರ ಕಟ್ ಮಾಡಿ ಅದರಲ್ಲಿ ಹಾಕಿ ಬಿಡ್ತಾರೆ. ಅವೆಲ್ಲ ಅಲ್ಲಿ ಬಂದು ಬೀಳ್ತದೆ. ಬಟ್ ಬಿದ್ದದನ್ನ ನಾವು ಹೆಕ್ಕಿ ಸಾಯಿಸಿದ್ರೆ ಒಳ್ಳೇದು. ಅದನ್ನ ಅಲ್ಲೇ ಬಿಟ್ರೆ ಅವು ಅಲ್ಲೇ ಸಂತಾನೋತ್ಪತ್ತಿ ಮಾಡಿ ಮತ್ತೆ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಅದು ಸಾಯುದಿಲ್ಲ. ಅದು ಸಾಯುದಿಲ್ಲ. ಅದು ಕೆಮಿಕಲ್ಸ್ ಅದ್ರೂ ಕೂಡ ಸಾಯುದಿಲ್ಲ. ಮತ್ತು ಈಗ ಇಲ್ಲಿ ಸಿಡಿಲ್ನ ಇದು ಜಾಸ್ತಿ ಇದೆ ಆರ್ಭಟ. ಸಿಡಿಲ್ನಲ್ಲಿ ಏನಾಗ್ತದೆ, ತೋಟದ ಅಡಿಕೆ ಮರ ಅಥವಾ ಇದು ತೆಂಗಿನ ಮರ ಇದಾಗ್ತದೆ. ಅದಕ್ಕೆ ಏನಾಗ್ತದೆ ಅಂದರೆ ಈಗ ಅವರು ಬೆಳೆದಂತ ಈಗ ಬೆಳೆಯ ಇದಕ್ಕೆ ಮಾತ್ರ ಇರ್ತದೆ. ಆದರೆ ಹೋದ್ರೆ ಅದಕ್ಕೆ ಏನಾದ್ರು ಅಂದ್ರೆ ಪ್ರಾಕೃತಿಕ ವಿಕೋಪದಲ್ಲಿ ಇದೆ. ಬಟ್ ಏನಂತಂದ್ರೆ ಅಷ್ಟು ನಾವು ನಿರೀಕ್ಷೆ ಇಟ್ಕೊಂಡ್ರಷ್ಟು ಸಹಾಯಧನ ಇಲ್ಲ. 1 ಹೆಕ್ಟೇರ್ಗೆ 18,000 ಇದೆ. ಅದು 33% ಲಾಸ್ ಆದರೆ ಮಾತ್ರ ಅರ್ಜಿನ ನಾವು ತಗೊಳ್ತೇವೆ. ಹಾಗಾಗಿ ಅದಕ್ಕೆ ಅಷ್ಟು ಸಿಗೋದಿಲ್ಲ. 1 ಹೆಕ್ಟೇರಿಗೆ ಸಂಪೂರ್ಣ ನಾಶ ಆದರೆ 18,000 ಸಿಗ್ತದೆ. ಬಹಳ ಕಮ್ಮಿ ಆಯ್ತದೆ ಆ್ಯಕ್ಚುಲಿ. ಅದು ಎಲ್ಲ ರೈತರು ಕೂಡ ಮನವಿನ ಕೊಟ್ಟಿದ್ದಾರೆ. ಅದು ಆಲ್ರೆಡಿ ಕೊಟ್ಟಿದ್ದಾರೆ, ಮನವಿ ಕೊಟ್ಟಿದ್ದಾರೆ. ಕಮ್ಮಿ ಇದೆ, ಚೇಂಜ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ಈ ಸಲ 3 ದಿವಸ ಮಳೆ ಬಂತಲ್ಲ, ಮೋಡ ಮಳೆ, ಇದು ಹಿಂಗಾರಕ್ಕೆ ದೊಡ್ಡ ಅನಾಹುತ ಅಂದರೆ ಫಂಗಸ್ ಜಾಸ್ತಿ ಇದಾಗ್ಬೋದು. ನಾವು ಅದಕ್ಕೆ ನಾವು ಹೇಳಿದ್ವಿ ಏನಂದ್ರೆ, ನಾವು ಪೋಷಕಾಂಶನ ನಿರ್ವಹಣೆ ಚೆನ್ನಾಗಿ ಮಾಡ್ಕೊಂಡಿದ್ರೆ ಇವೇ ವಿರೋಧಿಸ್ತವೆ, ಅವು ಅಡಿಕೆ ಮರಗಳೇ ವಿರೋಧಿಸ್ತವೆ. ನಾನು ಹೆಲ್ತಿಯಾಗಿದ್ದರೆ ಯಾವುದು ರೋಗ ಅಷ್ಟೊಂದೇನು ಬರೋದಿಲ್ಲ. ವ್ಯಾಯಾಮ ಮಾಡ್ಕೊಂಡು ಒಳ್ಳೆ ಊಟ ತಿಂಡಿ ತಿನ್ಕೊಂಡಿದ್ರೆ ಅದು ಅಲ್ಲಿಗೆ ಇದಾಗ್ತದೆ. ಮೇಯ್ನು ಅಡಿಕೆ ತೋಟಗಳಿಗೆ ಡ್ರೈನೇಜ್ ಚೆನ್ನಾಗಿ ಕೊಡಬೇಕು. ಬಸಿಗಾಲುವೆಗಳನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಬೇಕು. ಚೆನ್ನಾಗಿ ಹೇಳಿದ್ರು ಆಕ್ಚುಲಿ. ತರಕಾರಿಗಳದ್ದು ಬೀಜ ಯಾಕೆ ನಾವು ಬರೋದಿಲ್ಲ, ಹೈಬ್ರಿಡ್ ಬೀಜಗಳನ್ನು ಇಟ್ಟರೆ ಮಾತ್ರ ಆ ರೀತಿ ಆಗ್ತದೆ. ಹೈಬ್ರಿಡ್ ಬೀಜದಿಂದ ಫಸಲ್ ಬಂದು ನಾವು ಆ ಬೀಜ ನೆಟ್ಟರೆ ಬರೋದೇ ಇಲ್ಲ, ಅದು ಯಾವತ್ತೂ ಬರೋದಿಲ್ಲ. ಬಟ್ ಸ್ಥಳೀಯವಾಗಿ ನಮ್ಮದು ಸ್ಥಳೀಯವಾಗಿ ಏನು ಲೋಕಲ್ ಅಂತ ಹೇಳ್ತೇವೆ, ಊರ್ದ ಅಂತ ಹೇಳ್ತೀವಲ್ಲ, ಅದ್ರದ್ದೆಲ್ಲ ಬಂದೇ ಬರುತ್ತೆ. ಅಕಸ್ಮಾತ್ ಬಂದಿಲ್ಲ ಅಂತ ಹೇಳಿದ್ರೆ ಅದು ಹೈಬ್ರಿಡ್ ನೆಟ್ಟಿದ್ದೀರಿ ಅಂತ ಹೇಳಿ ಅರ್ಥ. ಅಲ್ಲ, ಮೊದಲಾದ್ರೆ ಹೈಬ್ರಿಡ್ ಅಲ್ಲ, ಈಗ ಲೋಕಲ್ ತಳಿಯನ್ನೇ ಮಾಡುವುದು. ಅದು ಕೋಡಲ್ಲಿ ಇಟ್ರೆ ಅದು ಅಲ್ಲ, ಕೆಲವೊಮ್ಮೆ ಫಂಗಸ್ ಕೀಟಬಾಧ ಇದ್ದೇ ಇರುತ್ತೆ. ತರಕಾರಿ ಯಾವಾಗಲೂ ಅಷ್ಟೇ. ತರಕಾರಿಯಲ್ಲಿ ಒಂದು 100 ಹಾಕಿದ್ರೆ 60ರಿಂದ 70% ಬದುಕ್ತದೆ. ಇನ್ನು 30% ಬೀಜ ಸಾಯ್ತದೆ. ಅದು ಜನರಲ್. ಹೈಬ್ರಿಡ್ ಬೀಜಗಳನ್ನು ಮತ್ತೆ ಅಲ್ಲಿ ನರ್ಸರಿಲಿ ಹೇಗೆ ಮಾಡೋದು? ನರ್ಸರಿಲಿ ಏನು ಮಾಡ್ತಾರೆ ಅಂದರೆ, ಈಗ ಕೆಲವೆಲ್ಲ ತುಂಬ ಹೈಬ್ರಿಡ್, ತುಂಬ ಸಿಂಜೆಂಟಾ ಕಂಪ್ನಿದು ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ದವ್ರದಲ್ಲ 100% ಜರ್ಮಿನೇಷನ್ ಇದೆ. ಅವರು ಏನು ಮಾಡ್ತಾರೆ ಅಂದರೆ, ನಾವು ಅದೇ ಯಾವುದೇ ಕೊಟ್ಟಿಗೆ ಗೊಬ್ಬರನ ಚೆನ್ನಾಗಿ ಕೊಡ್ತಾರೆ. ಕೊಟ್ಟಿಗೆ ಗೊಬ್ಬರ, ಮರಳು, ಮೇಲ್ಗಡೆ ಮಣ್ಣು, ಇವನ್ನ ಸಮ ಪ್ರಮಾಣದಲ್ಲಿ 3 ಮಿಕ್ಸ್ ಮಾಡಿ ಮಾಡ್ತಾರೆ. ಸಿಸ್ಟಮ್ಯಾಟಿಕ್ ಆಗಿ ಮಾಡಿದಾಗ ನಮಗೆ ಚೆನ್ನಾಗಿ ಹಾಗೆ ಆಗ್ತದೆ. ಮರಳು ಏನಕ್ಕೆ ಬೇಕಂದರೆ, ಬೇರುಗಳೆಲ್ಲ ಚೆನ್ನಾಗಿ ಹೋಗ್ಲಿಕ್ಕೆ ಮರಳು ಬೇಕಾಗ್ತದೆ. ಮತ್ತು ಸಾಯಿಲಲ್ಲಿ ಜೀವ ಬೇಕಂತಂದರೆ ಕೊಟ್ಟಿಗೆ ಗೊಬ್ಬರ ಇರಬೇಕಾಗ್ತದೆ. ಇಷ್ಟು ಲಾಜಿಕ್ ಇದ್ದರೆ ನಾವು ಕೃಷಿನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಲೇಬರ್ಸ್ದು ವಿಪರೀತ ಕಾಸ್ಟ್ಲಿ ಇದೆ. ಅದಕ್ಕೆ ಜನನೂ ಕೂಡ ಅಷ್ಟು ಆಸಕ್ತಿ ತೋರಿಸೋದಿಲ್ಲ. ಮತ್ತೆ ಇನ್ನೊಂದು ಗೊತ್ತಿಲ್ಲ, ಇಲ್ಲಿ ಮುಂಚೆಯಿಂದನೂ ಕೂಡ ಶ್ರೀಮಂತರು ಇರ್ಬೋದು, ಕೃಷಿದಷ್ಟು ನಾನು ನೋಡಿದಾಗೆ ತುಂಬ ಎಕ್ಸ್ಟೆನ್ಸಿವ್ ಆಗಿ ಮಾಡೋದಿಲ್ಲ.
ಈ ಕೋಲಾರ ಕಡೆ ಎಲ್ಲ ನೀವು ಹೋದ್ರೆ ಅವರಿಗೆ ಇದು ನೀರೇ ಇರೋದಿಲ್ಲ. ನೀರನ್ನು ನಾವೆಲ್ಲ ಎಷ್ಟು ಚೆನ್ನಾಗಿ ನೀರೆಲ್ಲ ವೇಸ್ಟ್ ಮಾಡ್ತೀವಿ, ಅಲ್ಲಿ ನೀರೇ ಸಿಗೋದಿಲ್ಲ. ಆದ್ರೂ ಒಳ್ಳೆ ಬೆಳೆ ತೆಗಿತಾರೆ ಮಾತ್ರ ಅವರು. ಅಕ್ಕಿ ಮಾರ್ಕೆಟ್ 40 ರೂಪಾಯಿ ಸಿಗ್ತದೆ, ನಾವು ಬೆಳೆದ್ರೆ 100 ರೂಪಾಯಿ. ಹೌದು, ಅದೆಲ್ಲ ಪ್ರಾಬ್ಲಮ್ಸ್ ಇದೆ. ಇಲ್ಲಿ ತರಕಾರಿ ಏನ್ ಗೊತ್ತಾ, ಇಲ್ಲಿ ನಾವು ತರಕಾರಿ ಬೆಳೆಯೋದಿಲ್ಲ. ಇಲ್ಲಿ ನಾವು ಮೇಯ್ನ್ ಆಗಿ ತರಕಾರಿ ಬೆಳೆಯೋದಿಲ್ಲ. ತರಕಾರಿ ನೋಡಿದ್ರೆ ಇಲ್ಲಿ ಬಚ್ಚಪೆ, ಮುಡುಪೆರಾರ, ನೀರು ಮಾರ್ಗ, ಕೆಲವು ಹಳ್ಳಿಗಳು ನೋಡಿ. ಇಷ್ಟು ದೊಡ್ಡ ಜಿಲ್ಲೆಯಲ್ಲಿ ನಾವೊಂದು 10 ಊರ್ನ ಹೇಳ್ಬೋದು ಪ್ರಧಾನವಾಗಿ ಬೆಳೀತಾರೆ. ಎಂತ ಮಾಡೋದು ಮತ್ತೆ ಇಲ್ಲಿ ನವಿಲ್ದು ಉಪದ್ರ ಇದೆ, ರೈತರಿಗೆ ನವಿಲ್ದು ಉಪದ್ರ ಇದೆ. ರಾಷ್ಟ್ರ ಪಕ್ಷಿ, ಈಗ ಅದು ರಾಷ್ಟ್ರ ಇದಾಗ ನಮ್ಮ ಇಲ್ಲಿ ಪ್ರದೇಶದಲ್ಲಿ ಅಲ್ಲ. ನಾನು ಹೋಗ್ತೇನೆ, ನಾವು ನೋಡ್ತೇವಲ್ಲ, ಓಪನ ಪಾಪ ರೈತರು ಕೂಡ ಏನೋ ಮಾಡ್ಲಿಕ್ಕೆ ಆಗಲ್ಲ, ಆ ರೀತಿ ಪರಿಸ್ಥಿತಿ ಇರ್ತದೆ. ತರಕಾರಿ ಮಾಡಿ ಒಳ್ಳೆ ಆದಾಯ ಮಾಡ್ತಾರೆ, ಇವತ್ತು ಮಾತ್ರ ಬರ್ಲಿಲ್ಲ. ಮಾಡ್ಬೋದು. ಅದೇ ಕೆಲವೆಲ್ಲ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನಾವೇ ಚೆನ್ನಾಗಿ, ಗಣಪತಿ ಹಬ್ಬಕ್ಕೆ ಅರಿವೆ ಚೆನ್ನಾಗಿ ಸೇಲ್ ಆಗ್ತದೆ. ಆ ರೀತಿ ಕೆಲವು ಒಂದೊಂದು ಹಬ್ಬಗಳು ನಿಮಗೂ ಗೊತ್ತಿರುತ್ತೆ, ಲೋಕಲ್ ಹಬ್ಬಗಳಿಗೆ ಕೋಯಿನ್ಸೈಡ್ ಆಗೋಂಗೆ ನಾವು ತರಕಾರಿಗಳನ್ನ ಬೆಳಿಬೇಕು. ಈಗ ದೀಪಾವಳಿಗೆ ಚೆಂಡು ನಾವು ಮುಂಚೆನೆ ಪ್ಲಾನ್ ಮಾಡ್ಕೊಂಡು, ಇಲ್ಲಿ ಚೆಂಡು ಹೂವು ಬರ್ತದೆ, ಚೆನ್ನಾಗಿ ಬರ್ತದೆ. ಚೆಂಡು ಹೂವನ್ನ ಚೆನ್ನಾಗಿ ಬೆಳೆದ್ರೆ ದೀಪಾವಳಿ ಕೋಯಿನ್ಸೈಡ್ ಆಗೋ ಥರ ಬೆಳಿಬೇಕು. ಅವಾಗ ನೀವು ಸೊಂಡೆ ಅದೇ ಗೊಂಡೆ ಚೆಂಡು ಅದನ್ನೆಲ್ಲ, ಅದು ಕೂಡ ಒಳ್ಳೆ ಇನ್ಕಮ್ ಸಿಗುತ್ತೆ ನಮಗೆ. ಅದೇ ಪಂಚಮಿಗೆ ಯಾರೋ ಒಂದು ಒಳ್ಳೆ ತರಕಾರಿ ಬೇಕು, ಆ ಥರದ್ದು ಮಾಡಾಗಲ್ಲ. ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ ಅಷ್ಟು ಡಿಮ್ಯಾಂಡ್ ಇದೆ. ಕೊಂಕಣಿಸ್ಗಳಿಗೆ ಅವ್ರಿಗೆಲ್ಲ ತುಂಬ ಪ್ರಿಯವಾಗಿದೆ ಅದು. ಯಾವುದೋ ಮಾಡಾಗಲ್ಲ ಕಾಟ ಹಾಗಲಕಾಯಿ ಅಂತ ಹೇಳ್ತೀವಲ್ಲ, ಅದು ಕೂಡ. ಅದಕ್ಕೆ ಪರಾಗಸ್ಪರ್ಶ ನಾವೇ ಕೈಯಿಂದ ಮಾಡಬೇಕು. ಪರಾಗಸ್ಪರ್ಶವನ್ನು ನಾವೇ ಮಾಡಬೇಕಾಗುತ್ತೆ. ಅದು ನ್ಯಾಚುರಲ್ ವೆನಿಲಾ ಥರ ಪರಾಗಸ್ಪರ್ಶ ನಾವೇ ಮಾಡಬೇಕು ಇದಕ್ಕೆ. ಬಟ್ ವೆನಿಲಾಗೆ ಏನಾದರೂ ತುಂಬ ಬೆಳಿಗ್ಗೆ ಹೋಗ್ಬೇಕಿತ್ತು, ಇದಕ್ಕೆ ತೊಂದರೆ ಇಲ್ಲ. 9:30ರಿಂದ ಬೆಳಿಗ್ಗೆ 11 ಗಂಟೆ ತನಕ ಅವಕಾಶ ಇದೆ. ಅದೇ ಇವತ್ತು ಆ್ಯಕ್ಚುಲಿ ಇನ್ನೊಬ್ರು ನಮ್ಮ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಬರಬೇಕಿತ್ತು, ಅವರು ಪರವಾಗಿ ಅಷ್ಟೇ ಬಂದಿದ್ದೇವೆ. ಇನ್ನೇ ಮಾಹಿತಿ ಅಂತಂದರೆ ಇಲ್ಲಿ ಒಬ್ಬರು ತೋಟಗಾರಿಕೆ ಅಧಿಕಾರಿ ಇದ್ದಾರೆ ಬೇರೆಯವರು, ಅವ್ರದ್ದೊಂದು ನಂಬರ್ ತಗೊಳ್ಳಿ. ಮಂಗಳೂರು ಬಿಗೆ. ಆಮೇಲೆ ಕೆರೆ ನಿರ್ಮಾಣಕ್ಕೂ ಅವಕಾಶ ಇದೆ 75,000 ತನಕ. ಅಂದರೆ 21 ಮೀಟರ್ ಉದ್ದ, 20 ಮೀಟರ್ ಅಗಲ, 3 ಮೀಟರ್ ಆಳ. ಪ್ಲಾಸ್ಟಿಕ್ ಲೈನಿಂಗ್ ಹಾಕಿಸ್ಕೊಳ್ಬೇಕು. ಆ ಥರದೊಂದು ಕೆರೆ ಮಾಡಲಿಕ್ಕೆ 75,000 75,000 ರೂಪಾಯಿ ಸಹಾಯಧನ ಸಿಗುತ್ತೆ. ಅಂಚೆನೆ ಈ ಊರದ ಶಕ್ತಿ, ಈ ಊರದ ದೇವರಿಗೆ ತರತಕ್ಕ ಒಂದು ಧರ್ಮಸ್ಥಳ ಧರ್ಮಾಧಿಕಾರಿ ಪರಮ ಪೂಜ್ಯ ಕಾವಂದೇರ ಅಂಚೆನೆ ಮಾತೃಶ್ರೀ ಅಮ್ಮನ ಆಶೀರ್ವಾದಕ್ಕೆ ನಂದು ಇನ್ನು ವಿಶೇಷವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾರ್ಗದರ್ಶನದ ವಿಜಯ ಬ್ಯಾಂಕ್ ಪಕ್ಕ ಬ್ಯಾಂಕ್ ಆಫ್ ಬರೋಡ, ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಪಕ್ಕ BOB ಬ್ಯಾಂಕ್ ಆಫ್ ಬರೋಡ ಬ್ಯಾಂಕ್ ಪಕ್ಕ ಸ್ಥಳೀಯ ಪೂರ ಸಂಘ ಸಂಸ್ಥೆದ ಒಟ್ಟಿಗೆ ಸೇರಿದು ನಮ್ಮ ಹೊಸ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯ. ಬಹುಶಃ ಕಡೆ ಬ್ಯಾಂಕ್ ದಕ್ಕಲು ಹತ್ರ ವಿಜಯ ಪ್ರತಿಷ್ಠಾನ ದಕ್ಕಲು ಪಂಡೇರು ಸಾಧಾರಣ 3 ವರ್ಷದಿಂದ ಕೊರೋನಾ ಕಾಲಘಟ್ಟದ ನಮ್ಮ ಕಾರ್ಯಕ್ರಮವನ್ನು ಮನ್ಪರೆ ಇಚ್ಚಿ ಚಾಲನೆ ಕೊರಿಯ. ಬಹುಶಃ ಗ್ರಾಮಾಭಿವೃದ್ಧಿ ಯೋಜನೆ ಬೇಟ ಪೂರ ಕಾರ್ಯಕ್ರಮಗಳ ಚಾಲನೆ ಇತ್ತಲ್ಲ. ಇನ್ನು ನಗರ ಪ್ರದೇಶ ಪಕ್ಕ ಒಂಜಿ ಕೃಷಿ ಕಾರ್ಯಕ್ರಮದ ಕೆಲವೊಂದು ವಿಚಾರಡು ಕಾರ್ಯಕ್ರಮ ಈ ವರ್ಷ ಮಾತ್ರ ಚಾಲನೆ ಮಾಡ್ತೀನಿ. ಬಹುಶಃ ಅವಲ ಈ ಕೊನಜೆ ಗ್ರಾಮದ ಸ್ಟಾರ್ಟ್ ಆದ. ಬಹುಶಃ ಗ್ರಾಮಾಭಿವೃದ್ಧಿ ಯೋಜನೆದ ಮೂಲ ಉದ್ದೇಶ ಕೃಷಿ ಅಭಿವೃದ್ಧಿ ಅಂಡ ನಮ್ಮ ಹಳ್ಳಿ ಅಭಿವೃದ್ಧಿ ಅಂಡ ದೇಶ ಅಭಿವೃದ್ಧಿ ಆಪುನ ಪನ್ಪಿನ ಉದ್ದೇಶಡು ಪರಮ ಪೂಜ್ಯ ಕಾವಂದೇರ್ಲ ಪ್ರಥಮವಾದ ರೈತರಿಗೆ ಒತ್ತು ಕೊರದು ಕೆಲಸ ಕಾರ್ಯ ಮಂತದಿತ್ತರು. ಬದಲಾಯಿನ ಕಾಲಘಟ್ಟಡು ಅಕ್ಲಿಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಆದ ಸ್ವಸಹಾಯ ಸಂಘ ಪ್ರಗತಿ ಬಂಧು ಗುಂಪುದ ಮೂಲಕ ಆ ವ್ಯವಸ್ಥೆ ಅಂತ ಬಹುಶಃ ನಿಕ್ಲೆಗಂಜಿ ಗೊತ್ತು ಪಡು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗಳ ನಮ್ಮ ವಿಜಯ ಬ್ಯಾಂಕ್ ಇತ್ತದ BOBಗಳ ಭಾರಿ ಸಂಬಂಧ, ಕೈತಲ್ದ ಸಂಬಂಧ ಒಂಜಿ ವ್ಯವಹಾರದ ಆದ ಪಾಡು. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಭಿವೃದ್ಧಿ ಯೋಜನೆ ಇರ್ತದೆ, ಅವು ಬೇತೆ ಜಿಲ್ಲೆಗೆ ಪೋನಾಗ ಬಹುಶಃ ಯಾನ್ಲ ಬೇತೆ ಜಿಲ್ಲೆಯ ಕಾರ್ಯಕ್ರಮಕ್ಕೆ ಪೋನಾಗ ಫಸ್ಟ್ ಪೋದು ಎಂಕಲು ಊಲ ವ್ಯವಸ್ಥೆ ಯಾವನ್ನ ಟೈಮ್ ವಿಜಯ ಬ್ಯಾಂಕಿಗೆ ಹೋಗ್ತೀನಿ. ಅವ್ರು ಏರೇ ಮ್ಯಾನೇಜರ್ ಉಪ್ಪಾಡು ಎಂಕಲು ಧರ್ಮಸ್ಥಳ ಸಂಸ್ಥೆ ಭತ್ತ ಪನ್ನಾಗ ಬಹುಶಃ ಎಂಕ್ಲೆಗೆ ಇಲ್ಲಾರ್ದಿಂಚಿ ಅಥವಾ ಬೇತೆ ಪೂರ ವ್ಯವಹಾರನ ನುವಂತೇರು ದೇ ಬನ್ನಾಗ ರಡ್ಡು ಜನಲ ಪಂಡೇರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬೇತೆ ಬೇತೆ ಬ್ಯಾಂಕ್ಗೆ ಜನ್ಮ ಹೊಂಚಿನ ಜಾಗೆ. ವಿಜಯ ಬ್ಯಾಂಕ್ದ ದುಮ್ಮದ ಎಂದು ನೆನಪುಂಡು ಸ್ಲೋಗನ್ ನಗುಮುಖದ ಸೇವೆ. ಬಹುಶಃ ಭಾರಿ ಕೈತಲ್ದ ವ್ಯವಹಾರ ಇಕ್ಲೆಗೆ ನನಲ ಈ BOB ಆಯ್ಬಕ್ಕ ಬಹುಶಃ ದೂರ್ನತ್ ಬೇತೆ ರಾಜ್ಯದ ಅಧಿಕಾರಿಗಳ ಬತ್ತಿ ಬಕ್ಕ ನಂಗೆ ಗೊತ್ತಾಪುಂಡು. ನಮ್ಮ ಊರ್ದ ಅಥವಾ ಕರ್ನಾಟಕದ ಅಧಿಕಾರಿಗಳು ಆ ರೀತಿ ಸ್ಪಂದನೆ ಮನ್ಪೇರು ಭಾಷೆ ಬರದಿನವಲಿ ಆ ರೀತಿ ಸ್ಪಂದನೆ ಅವನೊಂದು ಬಹುಶಃ ನಮಕ್ ಇತ್ತೆ ನಮಕ್ ಐತ ಸಮಸ್ಯೆಗಳು ಗೊತ್ತಾಗ್ತಜಿ. ಎಡ್ಡ ರೀತಿಯ ಅನುಭವ, ಎಡ್ಡ ರೀತಿಯ ತಿಳುವಳಿಕೆ ಇರ್ತದೆ.
ಬ್ಯಾಂಕ್ದ ಅಧಿಕಾರಿ ನಕಲು ನಮಕ್ ಸಹಕಾರವನ್ನು ಕೊರೊಂದಿಲ್ಲ. ಇನ್ನಿತ್ತೆ ಯೋಜನಾ ಕಾರ್ಯಕ್ರಮ ಪನ್ಪಿನ ಇಂಕ ಇಲಾಖೆದಾರನ ಮಾಹಿತಿ ನಾನು ಬೇತೆ ಬೇತೆ ತಾಲೂಕು ಬೇತೆ ಬೇತೆ ಜಿಲ್ಲೆಡು ಸುಮಾರು ವರ್ಷದ నుంచి ಕೆಲಸ ಮಾಡ್ತಾ ಇರ್ತಂಡ ಇಲಾಖೆದ ಅಕ್ಕಲು ಬರ್ತದೆ ಕೇವಲ ಒಂಜಿ ಅಕಲೊಂಜಿ 10 ನಿಮಿಷ ಮಾತ್ರ ಪಾತೇರು. ಬಹುಶಃ ನಿಕ್ಲೆ ಗೊತ್ತುಜ್ಜಿ ನಮ್ಮ ಪ್ರತಿ ಒಂಜಕ್ಲ ಇಲಾಖೆನ ದೂರನ ಟೈಮ್ ಉಂಟು ಆ ರೀತಿ ಕಾಂಡೇರ್ದಿಂಚಿ ಇತ್ತೆ ಮುಟ್ಟಲ್ಲ ಅರ್ನ ಏತು ಫೋನು ರಿಂಗ್ ಆಂಡ ಅತಡ ಮೆಸೇಜ್ ಉಂಡವರೆಗೆ ಗೊತ್ತು, ಏತು ಒತ್ತಡದಲ್ಲಿರು ಬಂದ ಅಧಿಕಾರಿಗೆ ಗೊತ್ತು. ಅಪ್ಪ ಪೂರ ಕೆಲಸ ಬರೆದು ಭಾರಿ ತಾಳ್ಮೇಡು ಇಲಾಖೆಯ ದಿಕ್ಕನ ಕೃಷಿ ಅಂಚ ಮನ್ಪುಣ್ ಪನ್ಪಿನೇರ್ದು ಇಲಾಖೆದ ಸವಲತ್ತು ನಮ್ಮ ಆ ರೀತಿ ದೊತ್ತನೋಡು ಪನ್ಪಿನ ಮಾರ್ಗದರ್ಶನ ಕೊರಿಯರು. ಬಹುಶಃ ಅರೆಗೆ ನಮ್ಮ ಇಡೀ ಊರ್ದಕಲ್ನ ಪರವಾದ ಸಂಸ್ಥೆದ ಪರ ಅಭಿನಂದನೆ ಬೇಗ ಬಂದಾಗ ಯಾನ್ಲ ಒಂಜಿ ನೆಟ್ಟಿತ್ತಂದ ಯಾನು ಓವಾನ್ಲ ಸವಲತ್ತು ಕೊರ್ರೆ ಇಂಕೊಂಜಿ ಗೈಡ್ ಲೈನ್ ಹತ್ರ ಒಂದು ಚೌಕಟ್ಟು ಅವಿನ ಯಾನು ಮೀರಂಡ ಎನ್ನೆಲ್ಲ ತಲೆದಂಡ ಹಾಪುದು. ಬಹುಶಃ ಅರೆಗಳಂಚನೆ ಬಹುಶಃ ಆಂಡ ಆರು ಅರ್ನ ಚೌಕಟ್ಟಿನ ಮೀರ್ದು ನಿಕ್ಲೆಗೆ ಆ ರೀತಿ ಸುಲಭ ಮಾಹಿತಿನ ಪನೋಡ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತಂಡಲ್ಲ ಬಹುಶಃ ಅರ್ಥ ಆಪಿಲಕ್ಕ ನಿಕ್ಲೆಗೆ ಪಂಡೇರು. ಬಹುಶಃ ಆಂಡ ನಮ್ಮ ಈ ಸವಲತ್ತನ್ನು ದೊತ್ತನೋಡ ಆಂಡ ದಾದವನ್ ಪಡು ಪನ್ನಾಗ ಇಲಾಖೆಗೆ ಹೊರಪೋಡು ರೇಮಂತದ್ದು ಸರ್ಕಾರದ ಒಬ್ಬೇ ಇಲಾಖೆಗಳ ನಮ್ಮ ದೂರಡು ಕಟ್ಟೆಡುಕುಲೊಂದು ಅಥವಾ ಬೇತೆ ಹೊಲನ ಕುಲದು ಅವು ಅಂಚಾಗೆ ಒಂದು ಇಂಚಾಗೆ ಮಕ್ಕಳಿಗೆ ಕೊರ್ಪೇರಿಗೆ ಈ ಗ್ಯಾಸ್ ಉದ್ದಿನ ಪಾತೇರ್ನೇರ್ದು ಇಂಕ ಸವಲತ್ತು ತಿಕ್ಕೋಡಾಂಡೆ ಅಂದ್ ದಾದ ಮನ್ಪೋಡು ಪನ್ಪಿನ ಫಸ್ಟ್ ಜವಾಬ್ದಾರಿ ಇಂಕು ಪೋಡು. ಏನೊಂದು ಎಲ್ಲಿಯ ಉದಾಹರಣೆ ಒಂಜಿ ಪನ್ಪೆ ನಮಕ್ ಜೇನು ಕೃಷಿ ಬಹುಶಃ ಪೂರೆಲ್ಲ ನೆಟ್ಟ ಒಂಜಿ ಅಡ್ವರ್ಟೈಸ್ಮೆಂಟ್ ಎಂಜೆ ನಮ್ಮ ಆಪುಜಿಗೆ ಅಂತ ದಾಯಿಗೆ ಮಂತದ ಏರಾಣ ಆಪುಜಿ ಬಂಡೇರೆ ನಮ್ಮ ಏರಾಣ್ಲವರಿಗೆ ಜೇನು ಕೃಷಿ ಮಂತದ್ದು ಆಪುಜಿ ಪಂಡ ಖಂಡಿತವಾದ ನಮ್ಮ ಒತ್ತನಲ್ಲಿ ದಾಯಿಗೆ ಬಂದಾಗ 4,500 ರೂಪಾಯಿ ಹೆಚ್ಚು ಕಡಿಮೆ ಉಪ್ಪು ರೇಟ್ ಆಯ್ತು. ಒಂಜಿ ಪೆಟ್ಟಿಗೆ ನಮಕ್ ಕೇವಲ 3,300 ರೂಪಾಯಿ ನಮ್ಮ ಕೈರ್ದು ಪಾಡ್ನಿ ಎತ್ತು ಸಾಧಾರಣ 1,500 ರೂಪಾಯಿ ನಮ್ಮ ಕೈರ್ದು ಪಾಡ್ದು ಸಾಧಾರಣ ನಮ್ಮ 1,500 ರೂಪಾಯಿ ಖರ್ಚು ಅಂತ ಕೊಂಚ ಕುಟುಂಬ ಕೊಡ್ತಿರಲ್ಲ ಸರ್ ಇನ್ಕ್ಲೂಡಿಂಗ್ ಕುಟುಂಬ ವಿತ್ ಸ್ಟ್ಯಾಂಡ್ ಆತೇನು ಕೊರಿನಾಗ ಸಾಧಾರಣ ನಮ್ಮ ಕೊರಿಯಾಗ ಸಾಧಾರಣ ಜಿಲ್ಲೆ ಮಟ್ಟದ ಕೃಷಿಗೆ 4 ಪೆಟ್ಟಿಗೆ ಪಾಡ್ರೆ ಏರೆಗಳ ಬಂಗಾವಂತ. ಬಹುಶಃ ಖಂಡಿತ ನಮ್ಮ ನೆಟ್ಟೆ ಎರಡು ಅಲ್ಲ ಅಂಕಲ್ ಅರ್ಡ ರಿಕ್ವೆಸ್ಟ್ ಬಂದ್ರೆ ಕೊಡೊಂಜಿನ ಜೇನು ಕೃಷಿತ ದಯಮನ್ನ ಆಯ್ಕೆ ಜಿಂಜ ಎಕರೆ ಜಾಗ ಬೋಡೊಂದಿಚ್ಚಿ ಯಾನೊಂಜಿ ಕೊಡ್ತೂತ್ತೆ 5 ಸೆನ್ಸ್ ಜಾಗಡು ಅರ್ನ ಇಲ್ಲದ ಟ್ಯಾರಿಸ್ 4 ಪೆಟ್ಟಿಗೆ ದಿಟ್ಟಿರು ಅದಕ್ಕೆ 5 ಸೆನ್ಸ್ ಜಾಗ ಕೈತಲ್ದಕಲ್ನ ತೋಟದ ಪ್ರಯೋಜನ ಪೂರ ಅರೆಗೆ ದಿಕ್ಕು. ಬಹುಶಃ ಇಂಚಿನ ಪ್ಲಾನ್ ಎಲ್ಲೆಲ್ಲ ನಮ್ಮ ಭಾರಿ ಮಲ್ಲ ಕೃಷಿ ಬಂಡಿ ಕೂಡಲೇ 2 ಎಕರೆ 3 ಎಕರೆ ಬಗ್ಗೆ ಆಲೋಚನೆ ಮನ್ಪುನಿರ್ದು ಈ ಜೇನು ಕೃಷಿ ನಮಕ್ ದಾಲ ಕೃಷಿ ನಮ್ಮ ಸಂಘದಕ್ಲೆ ಒಂದು 5,000 ರೂಪಾಯಿ ಖರ್ಚು ಮಂತಂಡ 6,000 ರೂಪಾಯಿ ಖರ್ಚು ಮಂತಂಡ ಬಹುಶಃ ನೆಟ್ಟೆಂಚಿನ ಆಪುಂಡು ಪನ್ನಾಗ ನಂಗೆ ಆಸಕ್ತಿಲ್ಲ ಬಲೆ ಉಂಡು ನಮಕ್ ಲಾಭದಾಯಕ ಲಾಪುಂಡು ಅನುಭವ ತಿಕ್ಕುದು ಕೃಷಿತ ಬುಲೆ ಜಾಸ್ತಿ ಆಪುಂಡು ಅಡಿಕೆದ ಕೃಷಿ ಜಾಸ್ತಿ ಆಪುಂಡು ಪೂರ ನಮಕ್ ಕೃಷಿ ಹೆಚ್ಚುವರಿ ಆಪುಂಡು. ಬಹುಶಃ ನಮ್ಮ ಹೊರಗಾಣ್ಲವರಿಯಾಗ ಸೀಮಿತ ಬಂತನ ಖಂಡಿತವಾದ ನಮ್ಮ ಆಪುಜ ದಕ್ಷಿಣ ಕನ್ನಡ ಜಿಲ್ಲೆ ಬಹುಶಃ ಪುತ್ತೂರು ಮಂಗಳೂರು ನಮಕ್ ಪೂರ ಎಲ್ಲ ತರಟು ನಮಕ್ ಪೂರ ಬುದ್ಧಿವಂತೇರು ಬಹುಶಃ ನಮ್ಮ ಕೃಷಿ ತೂವಡಾಂಡ ನಮ್ಮ ಈ ಕರಾವಳಿ ಭಾಗ ಅನ್ಬಿಡ್ದು ಮಿತ್ತದ ಊರ್ದ ಕೃಷಿ ತೂಲೆ ಅಕುಲು ನಮ್ಮ ಒಂಜಿ ತಾರೆದೈದಿಂದ ಅಕುಲು ಆ ರೀತಿ ದೀಪೇರು ಐತೊಲ ಇಂಟರ್ ಕ್ರಾಪ್ ಆ ರೀತಿ ಬುಳಿಪೇರು ನಮ್ಮ ತಾರೆದೈದಿನ ದಾಲ ದೀಪುಜ ಅವ್ರು ಫುಲ್ಲು ಮೆಕ್ಕೆಜೋಳ ಬಾರ್ದು ಬಿಡ್ಪೇರು. ಬೇತೆ ಬೇತೆ ಕೃಷಿ ಒಂಜಿ ಅಡಿಕೆ ತೋಟ ಬಂತು ನೈತ ಮಧ್ಯಡಕಲು ತರಕಾರಿ ಮಂತೇರು ಅಡಿಕೆದ ಬುಲೆ ಬರ್ಪಿನೇರು ದುಂಬು ಅಕ್ಲೆ ಐಕ್ ಪಾರ್ನ ಇನ್ವೆಸ್ಟ್ಮೆಂಟ್ ಪೂರ ದುಡ್ಡು ಬರ್ಪುಂಡು. ಅಡಿಕೆ ಕೃಷಿ ಒಂಜಿ 500 ಅಡಿಕೆ ಕೃಷಿ ಮಂತಂಡ ಆಯ್ತು ಒಟ್ಟಿಗೆ ಬಾರೆ ಬಾಡಿಯರು ಆ ಬರ್ಪಿನೇರು ದುಂಬು 4 ನಮೂನೆದ ತರಕಾರಿ ಬಾಡಿಯರು ಆಯ್ತು ಒಂಜಿ 2 ವರ್ಷ ಬಂತಿನ ಇನ್ವೆಸ್ಟ್ಮೆಂಟ್ ಪೂರಾ ದುಡ್ಡು ಲಕ್ಕಲು ದತ್ತೊಂದು ಹಾಪೇರು ನಮಗೆ ಇಂಚಿನ ಐಟಿ ಇಂಚಿನಲ್ಲ ಪ್ರಯೋಜನ ಇಜ್ಜಿನ ಕೃಷಿಟ್ ನಿಜವಾದ ಖಂಡಿತವಾದ ಪ್ರಾಮಾಣಿಕವಾದ ಕೆಲಸ ಮಂತಂಡ ನಷ್ಟ ಇಜ್ಜಿ ನಮ್ಮ ದೀದು ನಮ್ಮ ಪೂರ ನಮ್ಮ ಜೋಕ್ಲೆಗೆ ಐಕ್ತ ಬಗ್ಗೆ ಪ್ರೇರಣೆ ಕೊರಕ ಕೃಷಿತ ಕೈತಲ್ ಪೋಂಡ ನಮ್ಮ ಆರೋಗ್ಯ ಎಡ್ಡೆ ಹಾಪುಣದು ಹೊನದು ಗ್ರಾಮೀಣಾಭಿವೃದ್ಧಿ ಯೋಜನೆ ಖಂಡಿತವಾದ ನಮ್ಮ ಬ್ಯಾಂಕ್ ದಖನೊಟ್ಟಿಗೆ ನಮ್ಮ ಇಂಕುಲ್ BC ಆದಲ್ಲ ಇಂಕ್ಲೆಗಳ BOBಗಳ ಬಾರಿ ಕೈತಲ್ ಸಂಬಂಧ ನಮ್ಮ ಪೂರ ಕಾಸಲ ಸಾಲದ ವ್ಯವಹಾರನ ನಂಗೆ ಯೋಜನೆದ ವ್ಯವಹಾರ ಬ್ಯಾಂಕ್ದ ವಿಜಯ ಬ್ಯಾಂಕ್ ದೊಟ್ಟಿಗೆ ಕೊಂಡ ಇತ್ತದ BOB ದೊಟ್ಟಿಗಂಡು ಬಹುಶಃ ಅಕಲ್ನ ಅಡ್ಡ ಸಹಕಾರ ಇಂಕ್ಲೆ ಪೂರಾ ರೀತಿ ಇಲ್ಲ ತಿಕ್ಕೊಂದುಂಡು ನನ್ನ ದುಂಬುಗು ನಮ್ಮ ಪ್ರತಿಷ್ಠಾನ ಕೆಲಸ ಮನ್ಪುಂಡು ಸಂಸ್ಥೆಯದ ಇಂಚಿನ ಮಾತು ಸಹಕಾರವಂತರೆ ಹಾಕೊಂಡು ಖಂಡಿತವಾದ ಒಟ್ಟಿಗೆ ಸೇರಿದು ಮನ್ಪುಗ ಜನಕ್ಲೆಗೆ ಸಹಕಾರ ಆಪಿನ ಕೆಲಸ ಎಂಕುಲು ಕೈ ಜೋಡಿಸಾರೆ ಸದಾ ಸಿದ್ಧ ಪಂಡದು ಬಾರೀನಿ ಪುರ್ಲುದ ಬಹುಶಃ ನಾನು ಏನಂಕಲ್ ಜನಜಾಗೃತಿದ ವಲಯಾಧ್ಯಕ್ಷರು ಅಚ್ಚುದು ಗಟ್ಟಿಯವರಿಗೆ ಅಭಿನಂದನೆ ಸಲ್ಲಿಸೋರು ದಯಪನ್ನಾಗ ಈ ಕಾರ್ಯಕ್ರಮವನ್ನು
ಮೂಲ ಮನ್ಪೆರೆ ಬೋರ್ಡದಾರು ಭಾರಿ ಪ್ರಯತ್ನ ಮಂತೇರು, ಖುದ್ದು ಏನನ್ನು ಸಂಪರ್ಕ ಮಂತೇರು, ಕಾರ್ಯಕರ್ತನ ಸಂಪರ್ಕ ಮಂತೇರು, ಸ್ವ ಆಸಕ್ತಿಡು ಏನಾರ್ದು 10 ಇಲ್ಲಾಗ ಉಪಕಾರ ಆವಡು ಬಹುಶಃ ಆ ರೀತಿಯ ಕೆಲಸ ಮಂತೇರು. ಆಯ್ತೊಟ್ಟಿಗೆ ನಮ್ಮ ವಿಜಯ ಗ್ರಾಮೀಣ ಪ್ರತಿಷ್ಠಾನ ಸಂಸ್ಥೆ ಬಹುಶಃ ನಮ್ಮ ಪೂರೆಲ್ಲ ಒಟ್ಟು ಸೇರಿದು ಮಂತನ ನಮಕ್ ಆದಾಯ ಬಕ್ಕ ನಂಗೆ ಅನುಭವ ಒರಿಯಣ ಮಾಹಿತಿ ಮಾರ್ಗದರ್ಶನ ಪೂರೆಲ್ಲ ವಿನಿಯೋಗ ಆಪುಂಡು ಪನ್ನೊಂದು ಇನ್ನಿತ ಪೊರ್ಲುಡು ಕಾರ್ಯಕ್ರಮ ಲೇಸಿಗೆ ನಿಮಗೆ ಪೂರೆಲ್ಲ ಸಹಕಾರ ಕೊರ್ನ ನಿಕ್ಲೆಗೆ ಸಂಸ್ಥೆದ ವತಿರ್ದು ನೆಟ್ಟು ಇನ್ನು ಸೇರ್ನಂಚಿನ ಬೇತೆ ಬೇತೆ ಸಂಘ ಸಂಸ್ಥೆಗಳ ಗೌರವಪೂರ್ವಕವಾದ ಸಂಸ್ಥೆದ ಅಭಿನಂದನೆ ಮಂತು ನಾನು 2 ಪಾತ್ರೆಗಳು ಮುಕ್ತಾಯ ಮಾಡ್ತಾರೆ. ಜೈ ಹಿಂದ್, ಜೈ ಗ್ರಾಮ ಮತ್ತು ಮಾಹಿತಿ ಕಾರ್ಯಕರ ಈ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಯ ಫಲಾನುಭವಿಗಳಿಗೆ ಒಂದು ತರಬೇತಿಯನ್ನು ಇಲ್ಲಿ ಒಂದು ನಡೆಸಿಕೊಟ್ಟಿದ್ದೇವೆ. ಈ ಒಂದು ಸಭೆಯನ್ನು, ಈ ಒಂದು ಕಾರ್ಯಕ್ರಮವನ್ನು ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಮಂಗಳೂರು, ಜನಜಾಗೃತಿ ವೇದಿಕೆ ಕೊಣಾಜೆ ವಲಯ, ತೋಟಗಾರಿಕೆ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು, ಮಂಗಳ ಗ್ರಾಮೀಣ ಯುವಕ ಸಂಘ ರಿಜಿಸ್ಟ್ರಿ ಕೊಣಾಜೆ, ಬ್ರಹ್ಮ ಸನ್ನಿಧಿ ನಾಗರಿಕ ಪರಿವಾರ ಟ್ರಸ್ಟ್ ಕೆಳಗಿನ ಮನೆ ಕೊಣಾಜೆ ಇದರ ಜಂಟಿ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಸಭೆಯಲ್ಲಿ ನಮ್ಮ ವಿಜಯ ಬ್ಯಾಂಕಿನ ಪ್ರಬಂಧಕರು ಡೇರಿಕರವರು ಈ ಒಂದು ಸಭೆಗೆ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತೇವೆ. ಅದೇ ರೀತಿ ಸಭೆಯಲ್ಲಿರುವ ಈ ಒಂದು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಒಂದೇ ವಾಕ್ಯದಲ್ಲಿ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಇಲ್ಲಿ ಪಂಚಾಯತ್ ಸದಸ್ಯರಿದ್ದೀರಾ, ಪ್ರಮುಖ ಕೃಷಿಕರಿದ್ದಾರೆ, ಅದೇ ರೀತಿ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿದ್ದಾರೆ, ಅದೇ ರೀತಿ ರೈತರಿದ್ದೀರಾ, ಅದೇ ರೀತಿ ಮಾಧ್ಯಮದವರಿದ್ದೀರಾ. ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇನೆ. ಜೈ ಕೃಷಿಕರ ವೇದಿಕೆ.